ಹರೇ ಕೃಷ್ಣ. ಎಲ್ಲ ಭಕ್ತರಿಗೂ ಸ್ವಾಗತ. ಇವತ್ತು ಕೊನೆಯ ಅಧ್ಯಾಯ 18 ದಿವಸದ ಗೀತಾ ಕಾರ್ಯಕ್ರಮ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸೊ ಇಲ್ಲಿ ನನ್ನ ಜೊತೆಗೆ ಈಗ ಆಡಿದ್ದು ನಮ್ಮ ಭಕ್ತರು ಸುಜೇಶ್ ಪ್ರಭು, ಸುಬುದ್ಧಿ ದಾಮೋದರ್ ಪ್ರಭು ಅವರ ದೀಕ್ಷಾ ಹೆಸರು. ಅವರು ಇಂಜಿನಿಯರು, ಇಲ್ಲಿ ನಮ್ಮ ಮಂಗಳೂರು ಇದರಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಮಂಗಳೂರು ಇನ್ಸ್ಟಿಟ್ಯೂಟ್ ಟೆಕ್ನಾಲಜಿ ಕೆಲಸ ಮಾಡ್ತಿದ್ದಾರೆ. ಸೊ ಈಗ ನಾಳೆಯಿಂದ ನಾನು ಹೇಳ್ತೀನಿ ಬೇರೆ ಬೇರೆ ಮಟ್ಟ ಹೇಗೆ ಕಾರ್ಯಕ್ರಮಗಳಿರ್ತವೆ ಅಂತ. ಒಂದು ಕಾರ್ಯಕ್ರಮ ಡೈಲಿ ಇರುತ್ತೆ. ಅವರು ಡೈಲಿ ಸಂಜೆ 7 ಗಂಟೆಯಿಂದ 8 ಗಂಟೆ 8 o'clockವರೆಗೂ. ಸೊ ಆ ಲಿಂಕ್ ಆಲ್ರೆಡಿ ಪೋಸ್ಟ್ ಮಾಡಿದ್ದಾರೆ, ಮತ್ತೊಮ್ಮೆ ಪೋಸ್ಟ್ ಮಾಡ್ತೀವಿ ನಾವು. ಸೊ ಡೈಲಿ ಇರುತ್ತೆ, ನೀವೆಲ್ಲರೂ ನಿತ್ಯ ಯಾರು ಅಟೆಂಡ್ ಮಾಡ್ಬೋದು. ಆ ಕಾರ್ಯಕ್ರಮ ಸಂಜೆ 7 to 8 ಭಾಗವತ ನಾವು ಭಗವದ್ಗೀತೆ ಆದ್ಮೇಲೆ ಭಾಗವತ ಅಂತ ಕೇಳ್ತಾ ಇದ್ದೇವೆ, ಅದರ ಮೇಲೆ ಪ್ರೋಗ್ರಾಮು. ಸೊ ಇವ್ರು ಡೈಲಿ ಅದರದ್ದು 1 ಗಂಟೆ ಕಾರ್ಯಕ್ರಮ ಇದೆ. ಸೊ ಆ ಲಿಂಕ್ ನೀವು ಜಾಯಿನ್ ಆಗ್ಬೋದು ಅವ್ರದ್ದು. ಸೊ ಮತ್ತೆ ಇನ್ನೊಬ್ಬ ವೀಕ್ಲಿದು ಅದೆಲ್ಲ ನಾನು ಮತ್ತೆ ತಿಳಿಸ್ತೀನಿ ನಾನು. ಇಲ್ಲಾಂದ್ರೆ ಡೈಲಿ ಯಾರಿಗೆ ಸಾಧ್ಯ ಆಗುತ್ತೆ ಇದು ಕಂಟಿನ್ಯೂ ಆಗೋಕ್ಕೆ ಇದೇ ಒಂದು ಅಭ್ಯಾಸ. ನೀವು ಡೈಲಿ ಒಂದು ಭಗವದ್ಗೀತಾ ಭಾಗವತ ಕೇಳೋದು ಒಂದು ರಾತ್ರಿ, ಇದನ್ನು ಈ ಅಭ್ಯಾಸಕ್ಕೆ ಇದು ಡೈಲಿ ಕಾರ್ಯಕ್ರಮ ಇದೆ ಅವ್ರದ್ದು. ಅದು 5 days ಇರುತ್ತೆ. ಯಾವ ಡೇ ದಿವಸ 2 days ಇರೋದಿಲ್ವಾ ಅಂತ? ಅದು ವೆಡ್ನೆಸ್ಡೇ ಫ್ರೈಡೇ 2 ದಿವಸ ಇಲ್ಲ, ಅದು ಬಿಟ್ಟು ಪ್ರತಿ ದಿವಸ ಇದೆ. ಥರ್ಸ್ಡೇ ಗೀತೆ ಇರುತ್ತೆ, ಬಾಕಿ ದಿವಸ ಎಲ್ಲ ಭಾಗವತ ಇರುತ್ತೆ. ಸೇಮ್ ಟೈಮ್ 7 to 8. ಆ ಲಿಂಕ್ ಶೇರ್ ಮಾಡಿದ್ದಾರೆ. ಮತ್ತೊಮ್ಮೆ ಅದೇ ಸಪ್ರೇಟ್ ಆಗಿ ಇನ್ನೊಂದ್ಸಲ ಶೇರ್ ಮಾಡೋಣ ಮಾತಾಜಿ. ನೀಲಂ ಮಾತಾಜಿ, ಅದು ಬುದ್ಧಿ ಪ್ರಭುದ್ ಲಿಂಕ್ ಇನ್ನೊಂದು ಫುಲ್ ಚಾರ್ಜ್ ಜೊತೆಗಿದೆ. ಇದೊಂದು ಸಪ್ರೇಟ್ ಆಗಿ ಇನ್ನೊಂದ್ಸಲ ಶೇರ್ ಮಾಡಿ 7 to 8 ಅಂತ. ಕೇಳ್ತಾ ಇದ್ದಾರೆ. ಕನ್ನಡ ಕ್ಲಾಸ್ ಅಲ್ವಾ ಪ್ರಭುಜದು? ಥ್ಯಾಂಕ್ಸ್ ಸುಬುದ್ಧಿ. ಆ ಕನ್ನಡದಲ್ಲಿ ಮಾತಾಜಿ, ಕನ್ನಡದಲ್ಲಿ ತಗೊಳ್ತಾ ಇದ್ದಾರೆ. ಡೈಲಿ ಅವರು ಸಂಜೆ 7 to 8 ಇರುತ್ತೆ ಅವ್ರದ್ದು ಡೈಲಿ. ಭಾಗವತಮ್ ಬೆಳಿಗ್ಗೆ ನಮ್ಮ ಸಚ್ಚಿದಾನಂದ ಪ್ರಭು ಅಂತ ತಗೊಳ್ತಾರೆ ಪ್ರೋಗ್ರಾಮ್, ಅದೆಲ್ಲ ನೀವು ಫುಲ್ ಲಿಂಕ್ಸ್ ಕೊಟ್ಟಿದ್ದೀರಾ. ಮತ್ತೆ ಸಂಜೆನೂ ಅವರು ಒಂದು ತಗೊಳ್ತಾರೆ. ಇನ್ನೊಂದು ಇವರೊಂದು ಮತ್ತೆ ಶೋಭಾಮಾಯಿ ಮಾತಾಜಿ ಇಬ್ಬರು ತಗೊಳ್ತಾರೆ. ಸೊ 3 ಟೀಚರ್ಸ್ ಅವರು ಡೈಲಿ ಒಂದು ಪ್ರೋಗ್ರಾಮ್ ಇರುತ್ತೆ ಕನ್ನಡದಲ್ಲಿ. ಸೊ ಹಾಗೆ ಯಾರು ಡೈಲಿ ಯಾವ್ದಾದ್ರು ಸಮಯಕ್ಕೆ ನೀವು ಅಟೆಂಡ್ ಮಾಡಬೇಕು ಅಂದ್ರೆ ಯಾವ್ದಾದ್ರು 3 ಕಾರ್ಯಕ್ರಮ ಅಟೆಂಡ್ ಮಾಡ್ಬೋದು. ಇಲ್ಲಾಂದ್ರೆ ನಾವು ನೆಕ್ಸ್ಟ್ ಲೆವೆಲ್ಲು ಅನೌನ್ಸ್ ಮಾಡ್ತೀವಿ. ಅದು ವೀಕ್ಲಿ ಒಂದು ಪ್ರೋಗ್ರಾಮು ಅಂತ, ಅದು ಸಂಡೇ ಮಾತ್ರ ಇರುತ್ತೆ. ಅದು ಅನೌನ್ಸ್ ಮಾಡ್ತೀವಿ. ಅದು 2nd ಲೆವೆಲ್ಲು. ಅದು ನೀವು ಅದರಿಂದ ಅದು ಕೂಡ ಇನ್ನು ಡೀಟೇಲ್ಡ್ ಭಗವದ್ಗೀತೆ ಸ್ಟಡಿ ಮತ್ತೆ ಈ ಭಕ್ತಿಯಲ್ಲಿ ನಾವು ಇನ್ನ ಹೆಚ್ಚು ಮುಂದುವರಿಸಕ್ಕೆ ಇದು ವ್ಯವಸ್ಥಿತವಾಗಿ ಇದು ಅದೊಂದು ನಾವು ಅನೌನ್ಸ್ ಮಾಡ್ತೀವಿ. ಅದಕ್ಕೆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಇರ್ಬೇಕಲ್ವಾ ಪ್ರಭುಜಿ? ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ದಯವಿಟ್ಟು ಎಲ್ಲರೂ ಇರಿ. ಸೊ ಅಲ್ಲೇ ನಿಮಗೆ ಮೆಸೇಜ್ ಎಲ್ಲ ನಿಮಗೆ ಅಲ್ಲೇ ನಾವು ತಿಳಿಸ್ತೀವಿ ನಾವು. ಮತ್ತೆ ಯಾರ್ಯಾರು ಕ್ವಿಜ್ ಅಟೆಂಡ್ ಮಾಡಿಲ್ವೋ ದಯವಿಟ್ಟು ಆ ಕ್ವಿಜ್ನ ಇನ್ನೂ ಒಂದು 3-4 ದಿವಸ ಟೈಮ್ ಇದೆ. ಸೊ ನೀವು ಈಗಲೂ ಕೂಡ ಅದರಲ್ಲಿ ನಿಮ್ಮ ಪಾಸ್ವರ್ಡ್ ಜನರೇಟ್ ಮಾಡಿ ನೀವು ಸ್ಟಾರ್ಟ್ ಮಾಡಿ. ಅದೇನು ಸಿಂಪಲ್ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್, 4 ಉತ್ತರಗಳಿರುತ್ತೆ. ಒಂದು ಉತ್ತರ ಸರಿಯಾದ ನೀವು ನೋಡಬೇಕು. ಸೊ ಹಾಗೆ ಅದು ಕೂಡ ಮಾಡಿ. ಮತ್ತೆ ಸರ್ಟಿಫಿಕೇಟು ಅದೆಲ್ಲ ನಿಮ್ಗೆ ಬರುತ್ತೆ. ಅದರಿಂದ ಲಾಸ್ಟ್ ಇನ್ನು ನಮ್ಮ ಸಂಕಲ್ಪ ಅದು ಈ ಸಂಡೇ ಇರುತ್ತೆ. ಸೊ ಅದು ಕೂಡ ನೀವು ಎಲ್ಲರೂ ಕೂಡ ಆ ಫಾರ್ಮ್ ಫಿಲ್ಅಪ್ ಮಾಡಿ ಆ ದಿವಸ ನಿಮ್ಮ ಹೆಸರು ನಮ್ಮ ದೇವರ ಮುಂದೆ, ನಮ್ಮ ರಾಧಾ ಗೋವಿಂದ ದೇವರ ಮುಂದೆ ಓದಿ ನೀವು ಪ್ರತಿ ದಿವಸ 108 ಜಪ ಮಾಡ್ತೀರಾ ಅಂತ ನೀವು ಸಂಕಲ್ಪ ತಗೊಳ್ಳೋದು. ಸೊ ಅದು ನಮ್ಮ ಮನವಿ, ನೀವೆಲ್ಲರೂ ಕೂಡ ಅದರಲ್ಲಿ ಭಾಗವಹಿಸಬೇಕು ಅಂತ ಆ ದಿವಸ. ಓಕೆ, ಇವತ್ತಿಂದು ಸೇಮ್ ಲೆವೆಲ್ 1 ಇನ್ನೊಮ್ಮೆ ಅಟೆಂಡ್ ಮಾಡ್ಬೋದು. ಅದು ಸ್ಟಾರ್ಟ್ ಆಗಿದೆ. ಅದು ಸ್ಟಾರ್ಟ್ ಆಗಿದೆ ಅಂದರೆ ಅದು ರಿಜಿಸ್ಟ್ರೇಷನ್ ಇದೆ ಅದು. ಸೊ ಅದ್ರಲ್ಲಿ ಮಾಡ್ಕೊಂಡ್ರೆ ಒಳ್ಳೇದು. ನಿಮ್ಮ ಟೈಮು ಬೆಳಿಗ್ಗೆ 6 o'clock ಸೇಮ್ 4 ಟೈಮಿಂಗ್ಸ್ ಇದೆ. ಈ ಟೈಮಿಂಗ್ ಮೋಸ್ಟ್ಲಿ ನಾನೇ ತೊಗೊಳ್ತೇನೆ 9 o'clock. ಮತ್ತೆ ಬೇರೆ ಟೈಮಿಂಗ್ ಕೂಡ ಯಾರು ಟೀಚರ್ಸ್ ಮೋಸ್ಟ್ಲಿ ಅವರೇ ತೊಗೊಳ್ಬೋದು ಅನ್ಸುತ್ತೆ. 6 o'clock 3 o'clock 7 o'clock 7 July 5th ಇಂದ ಇರುತ್ತೆ ಅದು. ಮತ್ತೊಮ್ಮೆ ಜಾಯಿನ್ ಆಗ್ಬೋದು. ಸೊ ಅವ್ರು ತಗೊಳ್ಳೋದು ಕನ್ನಡದಲ್ಲೇ. ಹೌದು, ಇವರು ನಮ್ಮ ಸುಬುದ್ಧಿ ಪ್ರಭು ಡೈಲಿ ಮಾಡೋದು ಕನ್ನಡದಲ್ಲಿ. ಕನ್ನಡ ಸ್ಪಷ್ಟ ಇದೆ ಅವ್ರದಿನ್ನ ಚೆನ್ನಾಗಿ ಅವರು ಮಾಡ್ತಾರೆ. ಪ್ರಭುಜಿ ಕಾಂತೇಶ್ ಪ್ರಭು ಅವರು ಡೌಟ್ ಇದೆಯಂತ. ಗುರುಜಿ ಹರೇ ಕೃಷ್ಣ. ಹರೇ ಕೃಷ್ಣ. ಅದು ಶ್ರದ್ಧಾ ಒಂದು ಫಾರ್ಮ್ ಅದು ಗ್ರೂಪ್ ಅಲ್ಲಿ ಬಿಟ್ಟಿದಿರಲ್ಲ, ಅದು ಸಬ್ಮಿಟ್ ಆಗ್ತಾ ಇಲ್ಲ. ನಾವ್ ಎಷ್ಟು ಫಾರ್ಮ್ ಫಿಲ್ಅಪ್ ಮಾಡಿದ್ರು ಮಿನಿಮಮ್ 50 times ಮಾಡಿದ್ದೆ ನಾನು. ಅಲ್ಲ ಅದು ಹೌದಾ? ಎಲ್ಲರೂ ಮಾಡ್ತಾ ಇದ್ದಾರಲ್ಲ, ಎಲ್ಲ ಬರ್ತಾ ಇದೆ ಎಲ್ಲರದು. ಇಲ್ಲ, ನನ್ ಸಬ್ಮಿಟ್ ಆಗ್ತಾ ಇಲ್ಲ. ಏನ್ ಪ್ರಾಬ್ಲಮ್ ಇದೆ ನನಗೆ ಗೊತ್ತೇ ಆಗ್ತಾ ಇಲ್ಲ. ಏನ್ ಮಾತಾಡಿ ನಿಮ್ಗೆ ಏನಾದ್ರು ಗೊತ್ತಾ ಅದು ಹೇಗೆ ಏನು ಅಂತ? ಶಿಲ್ಪ ಮಾತಾಜಿ, ನಿಮ್ಗೆ ಏನಾದ್ರು ಗೊತ್ತಾ ಅದ್ರ ಬಗ್ಗೆ? ಯಾಕೆ ಏನ್ ಪ್ರಾಬ್ಲಮ್? ಅಂಕುಶ್ ಗೊತ್ತು ನನಗೆ. ಪ್ರಭುಜಿ ಅವರೇ, ನೀವು ಸಬ್ಮಿಟ್ ಮಾಡಿದ್ಮೇಲೆ ಅದು ಥ್ಯಾಂಕ್ ಯು ಅಂತ ಹೇಳಿ ಒಂದು ಮೆಸೇಜ್ ಬಂದಿರುತ್ತೆ, ಸ್ಮಾಲ್ ಲೆಟರ್. ಅಂದ್ರೆ ಸಬ್ಮಿಟ್ ಆಗಿರುತ್ತೆ, ಅದು ಬಂದಿಲ್ಲ ನಂಗೆ. ಆಮೇಲೆ ನಿಮ್ದು ಜಿಮೇಲ್ ಅಕೌಂಟಿಗೆ ಹೋಗಿ ನೀವು ಸಬ್ಮಿಟ್ ಮಾಡಿದ್ರೆ ಅಲ್ಲಿ ಹೋಗಿ ಮತ್ತೆ ಚೆಕ್ ಮಾಡ್ಬೋದು ನೀವು.
ಓಕೆ ಮಾತಾಜಿ, ಐ ವಿಲ್ ಟ್ರೈ ಒನ್ ಟೈಮ್. ಅಲ್ಲಿ ಚೆಕ್ ಮಾಡಿದ್ರೆ ನಿಮಗೆ ಬಂದ್ಬಿಟ್ಟಿರ್ತೈತೆ ಅದು ಅಕ್ನಾಲೇಜ್ಮೆಂಟ್ ಅಂತ ಹೇಳಿ, ರಿಸೀವ್ಡ್ ಯುವರ್ ಫಾರ್ಮ್ ಅಂತ ಹೇಳಿ. ಅದು ಬಂದ್ರೆ ಇನ್ನೊಂದ್ಸಲ ಟ್ರೈ ಮಾಡ್ಬೋದು. ನೀವು ಗ್ರೂಪ್ ಅಲ್ಲಿ ಹಾಕಿ, ಅಡ್ಮಿನ್ ಅವರು ತಗೊಂಡ್ ಮತ್ತೆ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ನಿಮಗೆ. ಓಕೆ ಮಾತಾಜಿ. ಮಾತಾಜಿ ಅದು ಇದು ಭಗವದ್ಗೀತಾ PDF ಇತ್ತಲ್ಲ, ಗ್ರೂಪ್ ಅಲ್ಲಿ ಡಿಲೀಟ್ ಆಗಿದೆ ಅದು. ನನ್ ಮತ್ತೆ ಕಳಿಸ್ತೀನಿ ಪ್ರಭುಜಿ. ಓಕೆ ಮಾತಾಜಿ, ಥ್ಯಾಂಕ್ ಯು ವೆರಿ ಮಚ್. ಅದು ಡಿಸಪಿಯರಿಂಗ್ ಮೆಸೇಜ್ ಆನ್ ಮಾಡಿದ್ದಾರೆ ನೋಡಿ, ಅದು ತುಂಬಾ ಮೆಸೇಜ್ ಆದ್ರೆ ಇದಾಗುತ್ತೆ ಅಂತ. ಅದು 7 ದಿವಸದ ನಂತರ ಅದು ಡಿಲೀಟ್ ಆಗ್ಬಿಡುತ್ತೆ. ಸೊ ನೀವು ಏನ್ ಡೌನ್ಲೋಡ್ ಮಾಡ್ಕೊಳ್ಬೇಕು ಮೊದಲೇ ಡೌನ್ಲೋಡ್ ಮಾಡ್ಕೊಳ್ಬೇಕು ಅದು ಹಾಗೆ. ಓಕೆ ಗುರುಜಿ. ಶಾಂತೇಶ್ ಪ್ರಭುರೇ, ನೀವು ಪರ್ಸನಲ್ ಕಾಪಿಯಿಂದ ಒಂದು ತಗೊಂಡ್ರೆ ಇನ್ನೂ ಒಳ್ಳೇದು. ಹಾ ಮಾತಾಜಿ, ಇವಾಗಲೂ ಆರ್ಡರ್ ಕೂಡ ಮಾಡ್ಬೋದು. ಆನ್ಲೈನ್ ಯಾರು ಬೇಕು ಅದು ಕೂಡ ಲಿಂಕ್ಸ್ ಇದೆ ಅಲ್ಲ, ಅದ್ರ ಮೂಲಕ ಆರ್ಡರ್ ಮಾಡಿ. ಇವಾಗಲೂ ಹಾರ್ಡ್ ಕಾಪಿ ಅಂದ್ರೆ ಒಂದು ಅದು ಹೇಗೆ ಅಂದ್ರೆ ಅದು ಮನೇಲಿದ್ರೆ ಯಾರು ಕೂಡ ಓದ್ತಾರೆ, ನಾವು ಓದ್ತೇವೆ, ಮತ್ತೆ ಇನ್ನೊಬ್ರು ಓದ್ತಾರೆ, ಇನ್ನೊಂದು ಪೀಳಿಗೆ ಓದ್ತಾರೆ. ಇಲ್ಲ ಇದು ಸಾಫ್ಟ್ ಕಾಪಿ ಅಭ್ಯಾಸ ಇರೋ ಪರವಾಗಿಲ್ಲ, ತುಂಬಾ ಜನ ಅಭ್ಯಾಸ ಇದೆ. ಇದು ಇಲ್ಲ ಅಂದ್ರೆ ಸ್ವಲ್ಪ ಡಿಸ್ಟ್ರಾಕ್ಷನ್ ಇರುತ್ತೆ ಬೇರೆ ಅದು ಇದು. ಪುಸ್ತಕ ಒಂದು ರೀತಿಯಲ್ಲಿ ಕಾನ್ಸಂಟ್ರೇಷನ್ ಆಗಿ ನಾವು ಓದ್ತೇವೆ. ಇದು ಹುಬ್ಳಿ ಇಸ್ಕಾನ್ನಲ್ಲಿ ಸಿಗುತ್ತಲ್ಲ? ಸಿಗುತ್ತೆ, ನಮ್ಮ ಎಲ್ಲ ಕೇಂದ್ರಗಳಲ್ಲಿ ಸಿಗುತ್ತೆ. ಸೊ ಹಾರ್ಡ್ ಕಾಪಿ ಇವಾಗಲೂ ಒಳ್ಳೇದು ಅದೊಂದು. ಓಕೆ ಗುರುಜಿ, ಥ್ಯಾಂಕ್ ಯು, ಧನ್ಯವಾದ. ಓಕೆ, ನಾವು ಇವತ್ತಿಂದ ಅಧ್ಯಾಯ ಶುರು ಮಾಡೋಣ ಅನ್ಸುತ್ತೆ. ಅರ್ಚನಾ ಪೂಜಾರು ಈ ಟೈಮಿಂಗ್ ಡೈಲಿ ಇನ್ನ ಸದ್ಯಕ್ಕಿಲ್ಲ. ಸೊ 7 o'clock 8:30 ಅವ್ರದ್ದಿದೆ ಅನ್ಸುತ್ತೆ. ಯಾರು ನಮ್ಮ ಶುಭಮಾಯಿ ಮಾತಾಡಿದ ಡೈಲಿ, ಅವ್ರು ಸ್ವಲ್ಪ ಲೇಟ್ ಆಗಿ ಅವ್ರ ಲಿಂಕ್ ಅಲ್ಲಿ ಯಾರು ಸ್ವಲ್ಪ ಲೇಟ್ ಆಗಿ ತಡ ಬೇಕು ಅನ್ನೋರು ಅವ್ರದ್ದು ಪೋಸ್ಟ್ ಮಾಡಿದ್ದಾರೆ, ಅದನ್ನು ಜಾಯಿನ್ ಆಗ್ಬೋದು. ಅವ್ರು 8:30 to 9:30 to 10 o'clock ಇರ್ಬೇಕು. ಅವ್ರದ್ದು 8 o'clock ಡೈಲಿ. ಓಕೆ ಓಕೆ, ಅವ್ರು ಸ್ವಲ್ಪ ನೀವು 9 o'clock ಸ್ವಲ್ಪ ಬೇಗ, ಅದು ಮೋಸ್ಟ್ ಇನ್ಕನ್ವೀನಿಯಂಟ್ ಆಗ್ಬೋದು. ಸಂಜೆ ಇವೆರಡು 3 ಇದೆ ಅನ್ಸುತ್ತೆ. ಇವ್ರದ್ದು 7, ಅವ್ರದ್ದು 8, ಇನ್ನೊಬ್ರು ಸಚಿದಾನಂದ ಪ್ರಭುದು 6 o'clock ಅಲ್ಲ 5 o'clock. ಬೆಳಿಗ್ಗೆ ಹೊತ್ತಂದ್ರೆ ಅವ್ರದ್ದು ಮಾತ್ರ ಇದೆ. ಅವ್ರದ್ದು 7:45 to 9 ಅನ್ಸುತ್ತೆ ಇರೋದು. ಅರೆ ನಾಳೆಯಿಂದ ಡೈಲಿ ಬೆಳಿಗ್ಗೆ ಕೂಡ ಇದೆ ಮಾತಾಜಿ ಅವ್ರದ್ದು. ನಾಳೆಯಿಂದ 6 o'clock ಇಂದ ಇದೆ ಅವ್ರದ್ದು. ಸೊ ಅದು ಕೂಡ ಇರುತ್ತೆ. 8 to 9 ಇರ್ಬೇಕು, ನಾವು 2 ಇರ್ಬೇಕು. ಅವ್ರದ್ದು ಹಾಗಾದ್ರೆ ಡೈಲಿ 3 ಇದೆ ಅವ್ರದ್ದು. ಅವ್ರ ಡೈಲಿ ಕ್ಲಾಸ್ 3 ಇದೆ ಅವ್ರದ್ದು. ಇವರಿಬ್ಬರದ್ದು ಒಂದೊಂದಿದೆ ಅನ್ಸುತ್ತೆ ನೋಡಿ. ಓಕೆ, ದೀಪಾ ಮಾತಾಜಿ ನೀವೇನೋ ಹ್ಯಾಂಡ್ಸ್ ರೈಸ್ ಮಾಡಿದ್ರಾ? ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ, ಇದು ಭಗವದ್ಗೀತಾ ಕಾಪಿ ತರಿಸಿದ್ದೀನಿ ಪ್ರಭುಜಿ ನಾನು. ಒಳ್ಳೆಯದು. ಅದು ದೀಕ್ಷಾ ಅದು ಏನ್ರು ತಗೊಳ್ಬೇಕಾ ಓದ್ಲಿಕ್ಕೆ? ಅದು ಇಲ್ಲ ಆ ತರ ಭಗವದ್ಗೀತೆ ಓದ್ಲಿಕ್ಕೆ ಏನೂ ಆಗಿದ್ದಿಲ್ಲ. ಈಗ ಜಪ ಶುರು ಮಾಡೋದಕ್ಕೂ ಅದೇನು ಇಲ್ಲ. ನಾವು ಜಪ 16 ಸುತ್ತು ಜಪ ತಗೊಂಡ್ಮೇಲೆ ಅದೊಂದು ಕ್ರಮ ಅದಿದೆ. ಅದು ನಮ್ಮ ವ್ಯವಸ್ಥೆ, ನಮ್ಮ ಸಂಸ್ಥೆಯಲ್ಲಿ ಶಿಲ ಪ್ರಭುಪಾದ ಶಿಷ್ಯರು ಅವರಿಂದ ನಾವು ಪಡೆಯೋ ಒಂದು ದೀಕ್ಷಾ ವಿಧಾನ ಇದೆ. ಈಗ ಸಂಕಲ್ಪದಲ್ಲೂ ಏನೂ ಇಲ್ಲ. ನಾವು ನಾಳೆ ಭಾನುವಾರ ನೀವು ಅದರೊಟ್ಟಿಗೆ ಫಾರ್ಮ್ ಫಿಲ್ ಮಾಡಿ ಕೇವಲ ಭಗವಂತನಿಗೆ ನಾವು ಮಾತು ಕೊಡೋದು, ಒಂದು ಸುತ್ತು ಜಪ ಮಾಡ್ತೀನಿ, 108 ಕನಿಷ್ಠ ಪ್ರತಿ ದಿವಸ ಮಾಡ್ತೀನಿ, ಈ ತಪಸ್ಸೆಯನ್ನು ಮಾಡ್ತೀನಿ ಅಂತ ನೀವು ಭಗವಂತನ ಎದುರು ಹೇಳಿ ಮಾಡೋದಷ್ಟೇ. ಅದಿನ್ನೇನದು ಇದೇನಿಲ್ಲ ಅದು. ಸೊ ಜಪ ಭಗವದ್ಗೀತೆ ಓದ್ಲಿಕ್ಕೂ ಏನು ಇದಿಲ್ಲ. ಓದಿ, ನೀವು ದಯವಿಟ್ಟು ಓದಿ. ಆಯ್ತು ಗುರುಜಿ. ಹಾ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸೊ ಇವತ್ತಿನ ಅಧ್ಯಾಯ ಲಾಸ್ಟ್ ಅಧ್ಯಾಯ, 18ನೇ ಅಧ್ಯಾಯ. ಮತ್ತೆ ಈ ಸೌಂಡ್ ಎಲ್ಲ ಕ್ಲಿಯರ್ ಆಗಿದೆ ಅಲ್ಲ? ಕ್ಲಿಯರ್ ಇದೆ ಪ್ರಭುಜಿ. ಕ್ಲಿಯರ್ ಇದೆ. ಓಕೆ, ಸ್ಲೈಡ್ಸ್ ವಿಸಿಬಲ್ ಇದೆ. ಈಗ ಕಾಣಿಸ್ತಾ ಇದೆಯಲ್ಲ? ಸ್ಲೈಡ್ ಕಾಣ್ತಾ ಇದೆ. ಓಂ ಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಅಧ್ಯಾಯ 18 ಮೋಕ್ಷ ಸನ್ಯಾಸ ಯೋಗ, ಉಪಸಂಹಾರ ವೈರಾಗ್ಯ ಪರಿಪೂರ್ಣತೆ. ಸೊ ಆ ಭಗವದ್ಗೀತೆ ಒಂದು ಮಾತಲ್ಲೇ ಹೇಳೋದು 17ನೇ ಅಧ್ಯಾಯದಲ್ಲೇ ಮುಗಿದಿದೆ ಅಂತಾನೆ ಹೇಳ್ತಾರೆ. ಆದರೆ ಮತ್ತೆ ಭಗವಂತನು ಹೇಗೆ 2ನೇ ಅಧ್ಯಾಯದಲ್ಲಿ ಪ್ರಾರಂಭದಲ್ಲಿ ಎಲ್ಲ ವಿಷಯಗಳನ್ನು
ಸಂಕ್ಷಿಪ್ತವಾಗಿ ಹೇಳಿದ್ರು, ಅದೇ ರೀತಿಯಲ್ಲಿ 18ನೇ ಅಧ್ಯಾಯದಲ್ಲೂ ಮತ್ತೊಮ್ಮೆ ಭಗವಂತನು ಸಾರವಾಗಿ ಎಲ್ಲವನ್ನು ಹೇಳೋದು. ಸೊ ಹಾಗೆ ಇದನ್ನ ಈ ಅಧ್ಯಾಯವನ್ನು ಗೀತಾ ಸಾರ ಅಂತ 2ನೇ ಅಧ್ಯಾಯ ರೀತಿಯಲ್ಲಿ ಇದನ್ನು ಕೂಡ ಅದೇ ರೀತಿಯಲ್ಲಿ ಹೇಳೋದಿದೆ. ಸೊ ಮೊದಲು ಅರ್ಜುನನ ಪ್ರಶ್ನೆ. ಅರ್ಜುನ ಉವಾಚ ಸನ್ಯಾಸಸ್ಯ ಮಹಾಬಾಹೋ ತತ್ವಂ ಇಚ್ಛಾಮಿ ವೇದಿತುಂ ತ್ಯಾಗಸ್ಯ ಚ ಋಷಿಕೇಶ ಪೃಥಕ್ ಕೇಶಿನಿ ಸೂದನ. ಅರ್ಜುನನು ಹೇಳಿದನು, ಮಹಾಭಾವುವೆ, ಕೇಶಿ ರಾಕ್ಷಸನನ್ನು ಕೊಂದವನೇ, ಋಷಿಕೇಶನೇ, ತ್ಯಾಗ ಮತ್ತು ಸನ್ಯಾಸಗಳ ಉದ್ದೇಶವನ್ನು ತಿಳಿದುಕೊಳ್ಳಲು ನಾನು ಬಯಸುತ್ತೇನೆ. ಸೊ ಇದು ಆಧ್ಯಾತ್ಮಿಕ ಜೀವನದಲ್ಲಿ ವೈರಾಗ್ಯ ಇದು ತುಂಬ ಮುಖ್ಯವಾದದ್ದು. ಸೊ ಹಾಗಾಗಿ ಅರ್ಜುನ ಮತ್ತೊಮ್ಮೆ ಈ ಪ್ರಶ್ನೆ ಕೇಳ್ತಾ ಇರೋದು. ಇದ್ರ ಬಗ್ಗೆ ನನಗೆ ಭಗವಂತನೇ ನೀನು ಸರಿಯಾಗಿ ತಿಳಿಸು ನನಗೆ ಅಂತ ಕೃಷ್ಣನಿಗೆ ಮತ್ತೊಮ್ಮೆ ಮನವಿ. ಆ್ಯಕ್ಚುಲಿ 3ನೇ ಅಧ್ಯಾಯ 5ನೇ ಅಧ್ಯಾಯದಲ್ಲಿ ಕೃಷ್ಣನಿಗೆ ಇದು ವಿಷಯವನ್ನು ಹೇಳಿದ್ದಾರೆ. ಯಾಕಂದರೆ ಕರ್ಮ ಸನ್ಯಾಸ ಅಂತಿರೋದು ಅದರಲ್ಲಿ ಕಾರ್ಯಗಳನ್ನು ಬಿಟ್ಬಿಡೋದು. ನಾನು ಈ ಗೃಹಸ್ಥ ಧರ್ಮವನ್ನು ಬಿಟ್ಬಿಡೋದು, ಇಲ್ಲಾಂದ್ರೆ ಇನ್ನೇನಾದ್ರೂ ಕೆಲಸ ಮಾಡ್ತಾ ಇರೋದು ವೃತ್ತಿ ಅದು ಕಷ್ಟ ಆಯಿತು ಅಂತ ಬಿಟ್ಬಿಟ್ಟು ನಾನು ಕೇವಲ ನಾನು ಎಲ್ಲವೂ ಇಲ್ಲಿರೋ ಭೌತಿಕ ಜಗತ್ತು ತಾತ್ಕಾಲಿಕವಾಗ ಜಗತ್ತು, ಇದು ಬೇಡ, ಇದು ಸಾಕಾಯಿತು ಇದಂತ ಹೇಳಿ ಬೇಸರ ಆಯಿತು ಅಂತೇಳಿ ನಾನು ಒಂದು ಧ್ಯಾನದಲ್ಲಿ ಕುತ್ಕೊಳ್ತೀನಿ ಎಲ್ಲೋ ಅಂತ ಹೋಗೋದು. ಸೊ ಆ ರೀತಿಯ ಒಂದು ಕರ್ಮ ಸನ್ಯಾಸ ಮಾರ್ಗ ಅಲ್ಲಿ ಭಗವಂತನಲ್ಲಿ ಖಂಡಿಸಿದ್ದು ನಾವು ನೋಡಿದ್ವಿ. ಅದಕ್ಕಿಂತ ಉತ್ತಮ ನಮ್ಮ ಕರ್ಮಯೋಗ ಮಾಡೋದು ಉತ್ತಮ ಅಂತ ಕೃಷ್ಣ ಹೇಳಿದ. ಸೊ ಅದೇ ರೀತಿಯಲ್ಲಿ ಈಗ ಕೂಡ ಮತ್ತೆ ಭಗವಂತನು ಅದೇ ವಿಷಯವನ್ನು ಸ್ಪಷ್ಟವಾಗಿ ಹೇಳ್ತಾರೆ. ಸೊ ಅರ್ಜುನನು ಮತ್ತೊಮ್ಮೆ ಕೃಷ್ಣನಿಗೆ ಇಲ್ಲಿ ಕೇಶಿನಿ ಸೂದನ, ಕೇಶಿ ಅನ್ನೋರು ಒಬ್ಬ ರಾಕ್ಷಸ ಇಲ್ಲಿ ನೋಡ್ತಾ ಇರೋದು ಒಂದು ದೊಡ್ಡ ಒಂದು ಕುದುರೆಯ ರೂಪದಲ್ಲಿ ಬಂದು ಅವರು ಆ ಶಬ್ದ ಮಾಡಿದ್ದು ಎಲ್ಲ ಬೃಂದಾವನವಾಸಿಗಳಿಗೆ ಸಾಧಾರಣ ಕುದುರೆ ಅಲ್ಲ, ಎಷ್ಟು ದೊಡ್ಡ ಕುದುರೆ ನೋಡಿ ಅದರ ಗಾತ್ರ. ಸೊ ಎಲ್ಲ ಬೃಂದಾವನವಾಸಿಗಳಿಗೆ ಒಂದು ಭಯವೇ ಆಯಿತು, ಎಲ್ಲ ಅಲ್ಲಿರೋ ಪ್ರಾಣಿಗಳೆಲ್ಲ ಭಯ ಆಯಿತು. ಆದರೆ ಕೃಷ್ಣನು ಅವರನ್ನ ಸಂಹಾರ ಮಾಡಿದ್ದು ಕೇಶಿ. ಸೊ ಹಾಗೆ ಅರ್ಜುನ ಹೇಳ್ತಾ ಇರೋದು ಈ ಸಂಶಯಗಳು ಅನ್ನೋದು ಈ ರೀತಿಯ ಒಂದು ಅಸುರರಿದ್ದಾಗೆ. ಸೊ ನೀನು ಈ ಅಸುರನ ಕೊಲ್ಲೋದ್ರಲ್ಲಿ ತುಂಬ ನಿಪುಣನು. ಸೊ ನನ್ನ ಈ ಒಂದು ಸಂಶಯವನ್ನು ಅಸುರವನ್ನು ದಯವಿಟ್ಟು ನೀನು ಹೋಗಲಾಡಿಸು ಅಂತ ಅರ್ಜುನನು ಕೃಷ್ಣನಿಗೆ ಕೇಳ್ತಾರೆ. ಮತ್ತು ಋಷಿಕೇಶ ಅಂದರೆ ಋಷಿಕ ಈಶ. ಋಷಿಕಗಳು ಅಂದರೆ ಇಂದ್ರಿಯಗಳು, ನಮ್ಮ ಇಂದ್ರಿಯಗಳಿದೆ. ಇದರ ನಿಜವಾದ ಒಡೆಯ ನಾವಲ್ಲ, ಕೃಷ್ಣನ್. ನಮಗೆ ಈಗ ಇದೆ, ನಾನು ಬಾಯಿಂದ ಮಾತಾಡ್ತಿದ್ದೇನೆ, ಆದರೆ ನನಗೆ ಒಂದು ಪ್ಯಾರಾಲಿಸಿಸ್ ಸ್ಟ್ರೋಕ್ ಆದರೆ ನನ್ನ ಮಾತು ಬರೋದಿಲ್ಲ. ನನ್ನ ಕೈಯಲ್ಲೇನೋ ಇದು ಮಾಡ್ತಾ ಇದ್ದೇನೆ, ಕೈ ನಂದು ಚಲಿಸೋದಿಲ್ಲ, ಕಾಲು ನಡೆಯೋದಿಲ್ಲ. ಸೊ ಇದೆಲ್ಲವೂ ನನ್ನ ಇಂದ್ರಿಯಗಳು ಅಂದ್ಕೊಳ್ತೀನಿ ನಾನು, ನನ್ನ ದೇಹದಕ್ಕೆ ಸೇರಿದ್ದು ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳು ಅಂತ. ಆದರೆ ಇದು ಯಾವಾಗರೂ ಕೆಲಸ ಮಾಡುತ್ತೆ ಅಂದರೆ ಕೃಷ್ಣನು ನನಗೆ ಅಧಿಕಾರ, ನನಗೆ ಒಂದು ಅನುಗ್ರಹ, ತನ್ನ ಒಂದು ಕೃಪೆಯನ್ನು ಕೊಟ್ಟೋವರೆಗೂ ಇದು ಕೆಲಸ ಮಾಡುತ್ತೆ. ಇಲ್ಲ ಅದು ತೆಗೆದುಬಿಟ್ರೆ ಆ ಶಕ್ತಿಯನ್ನು ನನಗೆ ಇದು ಕೈಗಳಿರ್ಬೋದು, ಕಣ್ಣುಗಳಿರ್ಬೋದು, ಕಿವಿಗಳಿರ್ಬೋದು, ಯಾವುದು ಕೂಡ ಕೆಲಸ ಮಾಡೋದು. ಸೊ ಇದು ನಮಗೆ ಬಾಡಿಗೆಗೆ ಕೊಟ್ಟಾಗೆ ಭಗವಂತ. ಇದು ನಿಜವಾದ ಇದರ ಒಡೆಯ ಕೃಷ್ಣನ್. ಸೊ ಅದಕ್ಕೆ ಕೃಷ್ಣ ಒಂದು ಹೆಸರು ಋಷಿಕೇಶ. ಋಷಿಕ ಅಂದ್ರೆ ಇಂದ್ರಿಯಗಳು, ಅದರ ಒಡೆಯ ಋಷಿಕೇಶ. ಸೊ ಭಕ್ತಿ ಎಂದರೆ ಋಷಿಕೇಶ ಸೇವನಂ ಭಕ್ತಿ ರುಚ್ಯತೆ. ನಮ್ಮ ಇಂದ್ರಿಯಗಳ ಮೂಲಕ ನಾವು ಇದನ್ನೆಲ್ಲ ಉಪಯೋಗಿಸ್ತಾ ಇದ್ದೇವೆ. ಇವತ್ತು ನನ್ನ ಸ್ವಾರ್ಥಕ್ಕೆ ನಾನು ಉಪಯೋಗಿಸ್ತಾ ಇದ್ದೇನೆ. ಇದನ್ನೆಲ್ಲವನ್ನು ಕೃಷ್ಣನಿಗೆ ಉಪಯೋಗಿಸಿದಾಗ ಅದು ಭಕ್ತಿ. ಅದು ಇಲ್ಲಿಗೆ ಅರ್ಜುನ ಕೃಷ್ಣನಿಗೆ ನೀನು ಋಷಿಕೇಶ, ನೀನು ಕೇಶಿನಿ ಸೂದನ ಅಂತ ಇಲ್ಲಿ ಹೇಳ್ತಾ ಇರೋದು. ಶ್ರೀ ಭಗವಾನ್ ವಾಚ ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ ಸನ್ಯಾಸಂ ಕವಯೋ ವಿದುಹು ಸರ್ವಕರ್ಮ ಫಲತ್ಯಾಗಂ ಪ್ರಾಹುಸ್ತ್ಯಾಗಂ ವಿಚಕ್ಷಣ. ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು, ಐಹಿಕ ಬಯಕೆಯ ಆಧಾರವಿರುವ ಕರ್ಮಗಳನ್ನು ತ್ಯಜಿಸುವುದನ್ನೇ ಮಹಾವಿದ್ವಾಂಸರು ಸನ್ಯಾಸವೆಂದು ಕರೆಯುತ್ತಾರೆ. ಎಲ್ಲ ಕರ್ಮಗಳ ಫಲಗಳನ್ನು ಬಿಟ್ಟು ಬಿಡುವುದನ್ನೇ ವಿದ್ವಾಂಸರು ತ್ಯಾಗ ಎಂದು ಕರೆಯುತ್ತಾರೆ. ಸೊ ಎಲ್ಲ ಕರ್ಮವನ್ನು ಅಂದರೆ ಭೌತಿಕ ಇಚ್ಛೆಗಳನ್ನು ಇಟ್ಕೊಂಡು ಕೆಲಸ ಮಾಡೋದು, ಅದನ್ನು ಬಿಡಬೇಕು ಅಂತ ಇಲ್ಲಿ ಕೃಷ್ಣ ಹೇಳ್ತಾರೆ. ಸೊ ಕಾರ್ಯವನ್ನು ಬಿಡೋದು ಅಂತಲ್ಲ, ಕಾರ್ಯದ ಉದ್ದೇಶ ಏನು, ಕಾರ್ಯದ ಉದ್ದೇಶ ಆಗ ನಮ್ಮ ಒಂದು ಇಂದ್ರಿಯ ತೃಪ್ತಿಗೋಸ್ಕರವ, ಇಲ್ಲಾಂದ್ರೆ ಭಗವಂತನಿಗೆ ತೃಪ್ತಿಗೋಸ್ಕರವ. ಸೊ ಈ ರೀತಿಯಲ್ಲಿ ಭಗವಂತನ ಹೇಳ್ತಾ ಇರೋದು. ಸನ್ಯಾಸ ಮಾಡೋದಂದ್ರೆ, ತ್ಯಾಗ ಮಾಡೋದಂದ್ರೆ ಆ ಒಂದು ಮನೋಭಾವ. ಹೌದು, ನಾನು ಆನಂದಿಸ್ಬೇಕು, ನನಗೆ ಸೇರಬೇಕು, ನಾನು ಭೋಗ್ಯ ಮಾಡ್ಬೇಕು ನಾನು. ಸೊ ಈ ರೀತಿಯಲ್ಲಿ ಇದನ್ನು ಬಿಡಬೇಕು ಅಂತ ಕೃಷ್ಣನು ಇಲ್ಲಿ ಹೇಳ್ತಾರೆ. ಎಲ್ಲ ಬಗೆಯ ಕಾಮ್ಯ ಕರ್ಮಗಳು ದೋಷಯುಕ್ತ, ಅವುಗಳನ್ನು ಬಿಟ್ಟು ಬಿಡಬೇಕೆಂದು ಕೆಲವರು ವಿದ್ವಾಂಸರು ಹೇಳುತ್ತಾರೆ. ಇನ್ನು ಕೆಲವರು ಮಹಾಚಿಂತಕರು ಯಜ್ಞ, ದಾನ ಮತ್ತು ತಪಸ್ಸುಗಳನ್ನು ಬಿಡಲೇಬಾರದು ಎಂದು ಹೇಳುತ್ತಾರೆ. ಸೊ ಸನ್ಯಾಸ ಅಂತ ಕೆಲವು ಜನ ಎಲ್ಲೋ ಬಿಟ್ಬಿಡೋದೆ, ಎಲ್ಲ ಕಾರ್ಯಗಳು ಬಿಟ್ಬಿಡೋದೆ, ಎಲ್ಲವೂ ಕೂಡ ಕರ್ಮ ಬಂಧನನೇ. ಏನ್ ಮಾಡಿದ್ರು ಒಂದು ಕರ್ಮ ಬರುತ್ತೆ. ಸೊ ಹಾಗೆ ಕಾರ್ಯನೇ ಮಾಡಬೇಡಿ, ಕೆಲಸನೇ ಮಾಡಬೇಡಿ.
ಸಂಪೂರ್ಣವಾಗಿ ನಿಶ್ಚಲವಾಗಿ ಒಂದು ಧ್ಯಾನದಲ್ಲಿ ಇದ್ಬಿಡಿ ಏನೋ ಒಂದು ಇದ್ರ ಮೇಲೆ ಅಂತ. ಸೊ ಆ ರೀತಿ ಅಲ್ಲ. ಸೊ ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು, ಇನ್ನು ಸ್ವಲ್ಪ ಜನ ಹೇಳ್ತಾರೆ ಇಲ್ಲ ಇಲ್ಲ, ಈ ದಾನ, ಈ ತಪಸ್ಯೆಗಳು, ಈ ಒಂದು ಯಜ್ಞಗಳು ಅಂತ ನಾವೇನು ಹಿಂದೆ ಅಧ್ಯಾಯ ಭಗವಂತನ 3 ವಿಧವಾಗಿದೆ, ಸತ್ವ ರಜಸ್ ತಮಸ್ಸು ಆಗಿದೆ, ಇದನ್ನು ಯಾವತ್ತೂ ಬಿಡಬಾರ್ದು. ಇದು ಒಬ್ಬ ಮಹನೀಯರಿಗೂ ಕೂಡ ಇದು ಪಾವನ ಮಾಡುತ್ತೆ ಅಂತ ಕೃಷ್ಣ ಹೇಳೋದು. ಯಜ್ಞ ದಾನ ತಪಕ್ಕ ಕಾರ್ಯಂ ನ ತ್ಯಾಜ್ಯಂ ಕರ್ಮ ಏವದತ್. ಸೊ ಕೃಷ್ಣ ಹೇಳೋದು ಪಾವನಾನಿ ಮನೀಷಿಣ, ಈ ಕಾರ್ಯಗಳು ಯಾರೊಬ್ಬ ಮನುಷ್ಯ ಅಂದ್ರೆ ತುಂಬ ಒಬ್ಬ ಉನ್ನತವಾಗಿ ಇರುವ ಸ್ಥಿತಿಯಲ್ಲಿರೋ ಒಬ್ಬ ವ್ಯಕ್ತಿ, ತುಂಬ ಆಧ್ಯಾತ್ಮಿಕ ಪ್ರಗತಿ ಸಾಧನೆ ಮಾಡಿರೋ ವ್ಯಕ್ತಿ, ಅವರನ್ನು ಕೂಡ ಇದು ಪರಿಶುದ್ಧ ಮಾಡುತ್ತೆ. ಸೊ ಹಾಗಾಗಿ ಈ ಯಜ್ಞ ಕಾರ್ಯಗಳು, ದಾನ ಕಾರ್ಯಗಳು, ತಪಸ್ಸುಗಳನ್ನು ಯಾವಾಗಲೂ ಬಿಡಬಾರದು ಅಂತ ಕೃಷ್ಣ ತನ್ನ ಅಂತಿಮ ನಿರ್ಣಯವನ್ನು ಇಲ್ಲಿ ಹೇಳ್ತಾ ಇರೋದು. ಸೊ ಭಗವಂತನು ಪರಮ ನಿಯಾಮಕ, ಅವನ ಇದೇ ಪರಮ ಪ್ರಮಾಣ. ಸೊ ಹಾಗಾಗಿ ಅವನು ಕೂಡ ಒಂದು ತೀರ್ಪು, ಅವನ ಕೂಡ ಇದೆ ಫೈನಲ್ ಯಾವಾಗಲೂ. ವಾಸ್ತವವಾಗಿ ಯಜ್ಞ ದಾನ ತಪಸ್ಸುಗಳು ಮಹಾತ್ಮರನ್ನು ಸಹ ಪರಿಶುದ್ಧಗೊಳಿಸುತ್ತದೆ ಅಂತ ಇಲ್ಲಿ ಹೇಳ್ತಾ ಇರೋದು. ಏತಾನ್ಯಪಿತ್ತು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಫಲಾನಿ ಚ ಕರ್ತವ್ಯಾನೀತಿ ಮೇ ಪಾರ್ಥ ನಿಶ್ಚಿತಂ ಮತಮುತ್ತಮಂ. ಎಲ್ಲ ಕರ್ಮಗಳನ್ನು ಆಸಕ್ತಿ ಇಲ್ಲದೆ ಮತ್ತು ಫಲಾಪೇಕ್ಷೆ ಇಲ್ಲದೆ ಮಾಡಬಹುದು, ಅವನ್ನು ಕರ್ತವ್ಯ ಎಂದು ಮಾಡಬೇಕು, ಇದು ನನ್ನ ಅಂತಿಮ ಅಭಿಪ್ರಾಯ. ಸೊ ಇಲ್ಲಿ ಭಗವಂತನು ಹೇಗೆ ಈ ತ್ಯಾಗವನ್ನು, ಈ ಸನ್ಯಾಸವನ್ನು ಕೂಡ 3 ರೀತಿಯಲ್ಲಿ ನೋಡ್ಬೋದು. ಈ ಗುಣದ ಪ್ರಭಾವದಲ್ಲಿ, ಒಂದು ಭ್ರಮೆಯಲ್ಲಿ, ಒಂದು ಅಜ್ಞಾನದಲ್ಲಿ ನಾವು ಒಂದು ಕಾರ್ಯಗಳನ್ನು ಮಾಡದೇ ಇರೋದು, ಅದು ತಮೋಗುಣದ ತ್ಯಾಗ. ಇನ್ನೊಂದು, ಅದು ಕಷ್ಟ ಆಯಿತು ನನಗೆ, ಇಲ್ಲ ಭಯ ಆಗ್ತಾ ಇದೆ, ಹಾಗಾಗಿ ಆ ಕಾರ್ಯಗಳನ್ನು ಬಿಟ್ಬಿಡೋದು, ಅದು ರಜೋಗುಣದ ಇದು. ಕರ್ತವ್ಯವಾಗಿ ಮಾಡೋ ಚಟುವಟಿಕೆಗಳು ಸತ್ವಗುಣ, ಅದು ಕೂಡ ಸನ್ಯಾಸವೇ. ಒಂದು ಯಾವುದು ಭೌತಿಕ ಇಚ್ಛೆ ಇಲ್ಲದೆ ನನ್ನ ಕರ್ತವ್ಯ ನಾನು ಮಾಡಬೇಕಿದು ಅನ್ಕೊಂಡು ಮಾಡೋದು, ಇದು ಕೃಷ್ಣ ಸತ್ವಗುಣದ ಒಂದು ತ್ಯಾಗ ಅಂತ ಇಲ್ಲಿ ವಿವರಿಸೋದು ಈ ಶ್ಲೋಕಗಳು ಇವೆ. ಸೊ ಹೇಳ್ತಾರೆ ಒಮ್ಮೊಮ್ಮೆ ಹೇಗೆ ಹಣ ಅನ್ನೋದು ಭೌತಿಕವಾಗಿ ಇದು ನಮಗೆ ಇದನ್ನು ಉಪಯೋಗಿಸ್ಕೊಂಡು ನಾವು ಇಂದ್ರಿಯ ಸುಖವನ್ನು ಅನುಭವಿಸ್ಬೋದು, ಆದರೆ ಇದೇ ನಾವು ಭಗವಂತನ ಸೇವೆಗೆ ಉಪಯೋಗಿಸ್ಬೋದು. ಸೊ ಇದನ್ನು ಒಬ್ಬ ಆಧ್ಯಾತ್ಮಿಕವಾದಿಯಾದವರು ಇದನ್ನ ಇದು ಹಣ ಅನ್ನೋದು ಇದು ಮಾಯೆ ಅಂತ ಬಿಡೋ ಅಗತ್ಯ ಇಲ್ಲ. ಅದನ್ನು ಸರಿಯಾಗಿ ಉಪಯೋಗಿಸೋ ಒಂದು ಶಕ್ತಿ ಇಲ್ಲ ಅಂದ್ರೆ ಅವು ಬಿಡ್ಬೇಕು ಅದನ್ನು. ಆದರೆ ಅದು ಸರಿಯಾಗಿ ಅದನ್ನು ವಿನಿಯೋಗಿಸ್ಬೋದು ಅಂದ್ರೆ ಅದನ್ನು ಉಪಯೋಗಿಸ್ಬೇಕು. ಸೊ ಅದಕ್ಕೆ ಕೆಲವು ಕಾರ್ಯಗಳು ಒಮ್ಮೊಮ್ಮೆ ನಾವು ಹೇಳ್ತಾರೆ, ಶ್ರೀಲ ಪ್ರಭುಪಾದರ ಆಚಾರ್ಯರು ಪಾಶ್ಚಾತ್ಯ ದೇಶದಲ್ಲಿ ಪ್ರಾರಂಭ ಮಾಡಿದಾಗ ಈ ಒಂದು ಪ್ರಚಾರವನ್ನು ಅಲ್ಲಿ ಯಾರು ಇದು ಕೊಡ್ತಾರೆ, ದಾನ ಕೊಡ್ತಾರೆ, ಯಾರು ಅಲ್ಲಿ ಪ್ರೋತ್ಸಾಹ ಮಾಡ್ತಾರೆ, ನಮ್ಮ ಈ ವೈದಿಕ ಇದನ್ನು ಯಾರು ಒಪ್ಪುತ್ತಾರೆ. ಸೊ ಆಚಾರ್ಯರು ಮೊದಲ ಶಿಷ್ಯರಿಗೆ ಅವ್ರಿಗೆ ನೀವು ಕೆಲಸ ಮಾಡಿ, ನೀವೊಂದು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಿ, ಇಲ್ಲ ಎಲ್ಲೋ ಒಂದು ಪ್ರೊಫೆಸರ್ ಆಗಿ, ಟೀಚರ್ ಆಗಿ, ಇನ್ನೊಂದು ಒಂದು ಚಾಲಕನಾಗಿ, ಬೇರೆ ಬೇರೆ ವೃತ್ತಿ ಇರುತ್ತೆ. ಸೊ ಅದೆಲ್ಲ ಮುಂದುವರಿಸಿ. ಅವ್ರ ಶಿಷ್ಯರು ಇಲ್ಲ ನಾವೆಲ್ಲ ಬಿಟ್ಬಿಡ್ತೇವೆ, ನಿಮ್ಮ ರೀತಿಯಲ್ಲಿ ನಾವು ಕೂಡ ಹರೇ ಕೃಷ್ಣ ಜಪ ಮಾಡಿಕೊಂಡು ಮತ್ತೆ ಪ್ರಚಾರ ಮಾಡ್ತೀವಿ. ಸೊ ಆಚಾರ್ಯರು ಹೇಳ್ತಾರೆ ಎಲ್ಲ ನಡೆಸೋದಕ್ಕೆ ಹಣ ಬೇಕು. ಸೊ ಇವಾಗ ಯಾರು ಎಲ್ಲಿಂದ ಸಿಗುತ್ತೆ ಹಣ? ಸೊ ನೀವು ನಿಮ್ಮ ಕೆಲಸ ಮಾಡಿ. ಸೊ ಹಾಗೆ ಅವರು ಶಿಷ್ಯರಿಗೆ ಪ್ರೋತ್ಸಾಹ ಮಾಡಿ ಅವ್ರ ಕೆಲಸನೂ ಮಾಡ್ತಾ ಇರೋವರೆಗೆ ಹಾಗೆ ಅದರ ಒಂದು ಇದನ್ನು ಸಿಗೋ ಒಂದು ಹಣವನ್ನು ಆಚಾರ್ಯರಿಗೆ ತಂದುಕೊಟ್ಟು ಮತ್ತೆ ಆಚಾರ್ಯರು ಅದರಿಂದ ಪ್ರಚಾರ ಮಾಡ್ತಾರೆ. ಸೊ ಹೀಗೆ ನಂತರ ಎಷ್ಟೋ ಜನ ಅವ್ರಿಗೂ ಸಂಪೂರ್ಣವಾಗಿ ಅವರ ಬೇರೆ ಕೆಲಸಗಳನ್ನು ಬಿಟ್ಟು ಅವರು ಸಂಸ್ಥೆಯಲ್ಲಿ ಅವರ ಜೀವನ ಮುಡುಪಾಗಿಡೋದು, ಸನ್ಯಾಸಿಗಳಾದೋದು ಸನ್ನಿವೇಶಗಳಿದೆ. ಸೊ ಆದರೆ ಆ ಸನ್ನಿವೇಶ ನೋಡ್ಕೊಂಡು ಮಾಡಬೇಕು. ಸೊ ಆಚಾರ್ಯರು ಯಾರಿಗೂ ಇದರ ಕರ್ತವ್ಯಗಳು ಬಿಟ್ಬಿಡ್ಬೇಡಿ ಅಂತ ಇದು ಮಾಡಲಿಲ್ಲ. ನಿಮ್ಮ ಕಾರ್ಯಗಳು ಮಾಡ್ತಾನೋ ನೀವು ಭಗವಂತನ ಸೇವೆಯಲ್ಲಿ ಮಾಡ್ಬೋದು ಅಂತ ಆ ರೀತಿಯಲ್ಲಿ ಒಂದು ಹಣ ಆಗ್ಬೋದು, ಇನ್ನೊಂದು ಆಗ್ಬೋದು, ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸೋ ಒಂದು ಮಾರ್ಗವನ್ನು ಆಚಾರ್ಯರು ತೋರಿಸ್ಕೊಟ್ರು. ಸೊ ಹಾಗೆ ಇದು ಭಯದಿಂದ ಒಂದು ಅಯ್ಯೋ ಹಣ ಅಂದರೆ ಅದನ್ನು ನಾವು ಅದನ್ನು ಹಿಂದೆ ಸುಖ ಮಾಡ್ಬೋದು ಅದರಿಂದ ಅಂತ ಅದನ್ನು ಹೌದು, ನಮಗೆ ಅದು ಸರಿಯಾಗಿ ಉಪಯೋಗಿಸೋ ಒಂದು ಶಕ್ತಿ ಇಲ್ಲ ಅಂದರೆ ಡೆಫಿನೆಟ್ಲಿ ಅದನ್ನು ತ್ಯಾಗ ಮಾಡಬೇಕಾದ್ರೆ. ಆದರೆ ಅದನ್ನು ಸರಿಯಾದ ರೀತಿಯನ್ನು ಉಪಯೋಗಿಸ್ಕೊಳ್ಬೋದು ಅಂದರೆ ಅದನ್ನು ನಾವು ಉಪಯೋಗಿಸ್ಬೇಕು ಅದನ್ನು. ಸೊ ಆ ರೀತಿಯಲ್ಲಿ ಇದು ಭಯ, ಅದು ಕಷ್ಟ ಅಂದರೆ ಒಂದು ರೀತಿಯಲ್ಲಿ ಹೇಳ್ತಾರೆ ಬೆಳಿಗ್ಗೆ ಹೇಳೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಇದನ್ನು ಬಿಟ್ಬೇಡ, ತ್ಯಾಗ ಮಾಡೋಣ, ಬೆಳಿಗ್ಗೆ ಹೇಳೋದು ಇಲ್ಲ. ಎಷ್ಟೇ ಕಷ್ಟ ಆದರೂ ಆಧ್ಯಾತ್ಮಿಕ ಪ್ರಗತಿ ಸಾಧಿಸೋದಕ್ಕೆ ಬೆಳಿಗ್ಗೆ ನಾವು ಬ್ರಹ್ಮ ಮುಹೂರ್ತ ಸಮಯದಲ್ಲಿ ಎದ್ದು ನಾವು ಭಕ್ತಿ ಕಾರ್ಯಗಳು ಮಾಡಬೇಕು. ಸೊ ಇಲ್ಲಾಂದ್ರೆ ಅದು ಒಂದು ರಾಜಸಿಕವಾಗಿ ಮಾಡೋ ತ್ಯಾಗ ಅಂತ ಇಲ್ಲಿ ಹೇಳಿದೆ. ಎಸ್, ಮಹಾಭಾವವಾದ ಅರ್ಜುನನೇ, ವೇದಾಂತಕ್ಕೆ ಅನುಗುಣವಾಗಿ ಎಲ್ಲ ಕರ್ಮಗಳ ಸಿದ್ಧಿಗೆ 5 ಕಾರಣಗಳಿವೆ. ಅವನ್ನು ನನ್ನಿಂದ ತಿಳಿದುಕೋ. ಕರ್ಮಸ್ಥಳ, ಕರ್ತ, ವಿವಿಧ ಇಂದ್ರಿಯಗಳು, ವಿವಿಧ ಪ್ರಯತ್ನಗಳು ಮತ್ತು ಕಟ್ಟೆಕಡೆಯಾಗಿ ಪರಮಾತ್ಮ ಈ 5 ಕ್ರಿಯೆಯ 5 ಅಂಶಗಳು. ಸೊ ಇಲ್ಲಿ ಹೇಳ್ತಾ ಇರೋದೇನೆಂದ್ರೆ, ನಾವು
ಯಾವ ಕಾರ್ಯ ಮಾಡಿದ್ರು ಅದಕ್ಕೆ 5 ಕಾರಣಗಳಿವೆ. ಸೊ ಇವಾಗ ಸಪೋಸ್ ಇಲ್ಲಿ ತೋರಿಸ್ತಾ ಇರೋ ಇಲ್ಲಿ ಚಿತ್ರದಲ್ಲಿ ಒಂದು ಯಾರೋ ಒಬ್ಬರು ಮಧ್ಯದಲ್ಲಿ ಯಾವುದೋ ಒಂದು ಕಟ್ಟಡ ಕಟ್ತಾ ಇದ್ದಾರೆ. ಇವಾಗ ನಾವು ಕೂಡ ಒಂದಿಲ್ಲಿ ಭಗವಂತನಿಗೆ ನೂತನ ಮಂದಿರ ಮಾಡಬೇಕು ಅಂತ ಎಲ್ಲ ನಮಗೆ ಆ ಸ್ಥಳ ಅಲಾಟ್ಮೆಂಟ್ ಆಯಿತು. ಸೊ ಇನ್ನು ನಂತರ ಫೈನಲ್ ರಿಜಿಸ್ಟ್ರೇಷನ್ ಎಲ್ಲ ಬಾಕಿ ಇದೆ. ಅದಾಗಿ ನಾವು ಭೂಮಿ ಪೂಜೆ ಮಾಡಿ ಸ್ಟಾರ್ಟ್ ಮಾಡ್ತೀವಿ, ನಾವು ಮಾಡಬೇಕು ಅಂತ ಅಂದ್ಕೊಂಡಿದ್ದೇವೆ. ಸೊ ಹೀಗೆ ಯಾವುದೋ ಒಂದು ಕೆಲಸ ಮಾಡೋಕ್ಕೆ 5 ಕಾರಣಗಳಿರಬೇಕು. ಹೇಗೆ ಒಂದು ಸ್ಥಳ ಬೇಕು, ಸ್ಥಳ ಇಲ್ಲದೆ ನಾವು ಏನು ಪ್ಲ್ಯಾನ್ ಮಾಡಿ ಏನು ಮಾಡೋದು ನಾವು. ಸೊ ನಂತರ ಸ್ಥಳ ಇದಾದ್ಮೇಲೆ ಅಲ್ಲಿ ಮಾಡೋ ಒಂದು ವ್ಯಕ್ತಿಗಳು ಬೇಕು. ಅದಕ್ಕೆ ಇಂಜಿನಿಯರು, ಕಾಂಟ್ರಾಕ್ಟರು ಇವರು ಬೇಕು. ಮತ್ತೆ ಅವರು ಮಾಡುವಾಗ ಅವರ ಒಂದು ಸಾಧನೆ, ಅವರ ಒಂದು ದೇಹ ಅಂಗಗಳು, ಇಂದ್ರಿಯಗಳು ಬೇಕು. ಕೈಗಳು ಬೇಕು, ಕಾಲುಗಳು ಬೇಕು, ಇನ್ನೊಬ್ಬರಿಗೆ ಆ ಬುದ್ಧಿ ಮನಸ್ಸನ್ನು ಉಪಯೋಗಿಸಿ ಅವ್ರು ಮಾಡ್ತಾರೆ. ಸೊ ಈ ರೀತಿ ಇಂದ್ರಿಯಗಳು ಅನ್ನೋದು ಬೇಕು. ಮೂರನೇ ಒಂದು ಸ್ಥಳ, ಒಂದು ವ್ಯಕ್ತಿ, ಒಂದು ಇಂದ್ರಿಯಗಳು, ಮತ್ತೆ ಪ್ರಯತ್ನ ಇಲ್ಲದೆ ಏನೂ ಆಗೋದಿಲ್ಲ. ಒಂದು ಪ್ರಯತ್ನ, ಪ್ರತಿಯೊಬ್ಬರು ಶ್ರಮ ಪಡಬೇಕು. ಕಷ್ಟಗಳಿರುತ್ತೆ, ಕಷ್ಟಗಳಿಟ್ಟರು ಮಧ್ಯದಲ್ಲಿ ಎಷ್ಟೊಂದು ಅಡಚಣೆಗಳಿದ್ರು ಅದು ಶ್ರಮ, ಅವ್ರ ಪ್ರಯತ್ನ ಮುಂದುವರಿಸ್ಬೇಕು. ಸೊ ಹಾಗೆ ಅದು ಕಾರ್ಯ ಸಾಧ್ಯ ಆಗುತ್ತೆ. ಸೊ 4ನೇದು ಕೊನೆಗೆ ಭಗವಂತನ ಅನುಗ್ರಹ ಅನ್ನೋದು ಬೇಕು. ಸಾಧಾರಣವಾಗಿ ನಾಸ್ತಿಕ ವರ್ಗದವ್ರು ಏನು ಹೇಳ್ತಾರೆ, ಈ 4 ಕಾರಣಗಳು ಅರ್ಥ ಮಾಡ್ಕೊಳ್ತಾರೆ. ಪ್ರತಿಯೊಂದಕ್ಕೂ ಒಂದು ಸ್ಥಳ ಬೇಕು, ಒಂದು ವ್ಯಕ್ತಿಗಳು ಬೇಕು, ಇಂದ್ರಿಯಗಳು ಬೇಕು, ಪರಿಶ್ರಮ, ನಮ್ಮ ಒಂದು ಶ್ರಮ ಬೇಕು ಅಂತ. ಆದರೆ ಎಲ್ಲದಕ್ಕಿಂತ ಮುಖ್ಯವಾದ ಕಾರಣ ಭಗವಂತನನ್ನು ಅವ್ರು ಮರ್ತು ಹೋಗ್ಬಿಡ್ತಾರೆ. ಸೊ ಕೃಷ್ಣ ಇಲ್ಲಿ ಹೇಳೋದು ವೇದಾಂತ ಸೂತ್ರದ ಅನುಸಾರವಾಗಿ ಹೀಗೆ ಎಲ್ಲ ಕಾರ್ಯಕ್ಕೂ ಕೂಡ 5 ಕಾರಣಗಳಿದೆ. ನಾವು ಯಾವುದೇ ಒಂದು ಕೆಲಸ ಮಾಡೋದಾಗೋದು, ನಮ್ಮ ದೇಹದಿಂದ, ಮನಸ್ಸಿನಿಂದ, ಬಾಯಿಯಿಂದ, ಈ ರೀತಿಯಲ್ಲಿ ಎಲ್ಲದಕ್ಕೂ ಕೂಡ ಈ 5 ಕಾರಣಗಳಿದೆ. ಸೊ ಭಕ್ತರಾದವರು ಇದನ್ನೆಲ್ಲವನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡು ಭಗವಂತನ ಮುಖ್ಯ ಕಾರಣ ಅಂತ ತಿಳ್ಕೊಳ್ಬೇಕು. ಸೊ ಇಲ್ಲಿ ಇನ್ನೊಬ್ರು ಯಾರೋ ಇಲ್ಲಿ ಏನೋ ಒಂದು ಮಾರುಕಟ್ಟೆಗೆ ಹೋಗಿ ಅಲ್ಲೇನೋ ಖರೀದಿ ಮಾಡ್ತಾ ಇದ್ದಾರೆ. ಅವರೇನೋ ಒಂದು ಸೀರೆನೋ ಇನ್ನೇನೋ ಒಂದು ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಇದು ಬೇಕು, ಸ್ಥಳ ಬೇಕು, ಆ ಸರಿಯಾದ ಒಂದು ಇದಕ್ಕೆ ಹೋಗ್ಬೇಕು, ಅವ್ರು ಮಾರ್ಕೆಟ್ಗೆ ಹೋಗ್ಬೇಕು, ಅಲ್ಲಿ ಹೋಗಿ ಅಲ್ಲಿ ಅವರು ವ್ಯಕ್ತಿ ಹೋಗ್ಬೇಕು, ಮತ್ತೆ ಅವರು ಆ ಕಣ್ಣುಗಳು, ಅವ್ರ ಕೈಗಳು, ಇದರಿಂದ ಅವರು ನೋಡ್ತಾರೆ ಈ ತಗೊಳ್ಳೋದಾ ಬೇಡವಾ ಅಂತ. ಮತ್ತೆ ಅವರು ಆ ಪ್ರಯತ್ನ, ಆ ಇಂದ್ರಿಯಗಳು, ಕೊನೆಗೆ ಭಗವಂತನ ಇದು ಅನುಮತಿ ಬೇಕು. ಸೊ ಎಲ್ಲಾದ್ರೂ ಅವ್ರು ಅವತ್ತು ಪರ್ಸೆ ತೊಗೊಂಡು ಹೋಗ್ಲಿಲ್ಲ, ಸೊ ಹಾಗೇನು ಅವ್ರು ಖರೀದಿ ಮಾಡೋಕ್ಕಾಗತ್ತೆ. ಇಲ್ಲಾಂದರೆ ಅವ್ರು ಹೋಗಿದ್ದಾರೆ, ಆದರೆ ಅವರು ಏನೋ ಅವ್ರಿಗೆ ಲೈಕ್ ಆಗಲಿಲ್ಲ ಅವತ್ತು. ಯಾವುದು ಎಷ್ಟು ನೋಡಿದ್ರು, ಯಾವ ವೆರೈಟಿ ನೋಡಿದ್ರು, ಒಂದಿಗೆ ರೇಟು ಲೈಕ್ ಆಗಲಿಲ್ಲ, ಇನ್ನೊಂದು ಕ್ವಾಲಿಟಿ ಲೈಕ್ ಆಗಲಿಲ್ಲ. ಸೊ ಆ ರೀತಿ. ಸೊ ಹೇಳ್ತಾರೆ 5 ಕಾರಣ. 5ನೇದು ಭಗವಂತನು ತುಂಬ ಮುಖ್ಯ. ಯಾವ ಕೆಲಸಕ್ಕೂ ಕೂಡ ಅದು ಕಾರ್ಯ ಸಾಧ್ಯ ಆಗಬೇಕು ಅಂದರೆ. ಸೊ ಭಕ್ತರಾದವರು ಈ ಮುಖ್ಯ ಕಾರಣವನ್ನು ತಿಳ್ಕೊಂಡು ಅವ್ರ ಜೀವನದಲ್ಲಿ ಭಗವಂತನ ಪ್ರಾರ್ಥನೆಯನ್ನು ಮಾಡ್ತಾ ಇರ್ತಾರೆ. ಸೊ ಭಗವಂತನೇ, ಈ ಒಂದು ಸನ್ನಿವೇಶಕ್ಕೆ ನಾನು ಅರ್ಹನಲ್ಲ, ಆದರೆ ನೀನು ನಿನ್ನ ಕೃಪೆಯಿಂದ ಇದು ಇಷ್ಟು ಉತ್ತಮವಾಗಿ ಈ ಒಂದು ಸನ್ನಿವೇಶ ಮಾಡಿದ್ಯಾ ನೀನು. ಸೊ ಅಂತ ಅವರು ಭಗವಂತನಿಗೆ ಕೃತಜ್ಞತೆ ಭಾವದಿಂದ ಅವರು ಕೆಲಸ ಮಾಡ್ತಾರೆ. ಇಲ್ಲಾಂದರೆ ನಾವು ಅಯ್ಯೋ ನಾನು ಎಲ್ಲ ಮಾಡಿದೆ, ನನಗೆ ಆ ಕಾರ್ಯ ಸಾಧ್ಯ ಆಗಲಿಲ್ಲ ಅಲ್ಲ, ನನಗೆ ಆ ಫಲ ಸಿಗಲಿಲ್ಲ ಅಲ್ಲ ನನಗೆ ಅಂತ ನಾವು ಭೌತಿಕವಾಗಿ ಆಲೋಚನೆ ಮಾಡ್ತೀವಿ. ಇಲ್ಲ, ನಾವು ಅರ್ಹತೆಗಿಂತನೂ ಹೆಚ್ಚಾಗಿ ಭಗವಂತನು ನಮಗೆ ಅನುಗ್ರಹಿಸಿದ್ದಾನೆ ಅಂತ ನಾವು ಆ ಒಂದು ಮನೋಭಾವದಲ್ಲಿ ನಮ್ಮ ಜೀವನವನ್ನು ಮುಂದುವರಿಸಬೇಕು. ಸೊ ಈ 5 ಕಾರಣಗಳು ಇಲ್ಲಿ ಕೃಷ್ಣ ತುಂಬ ಚೆನ್ನಾಗಿ 5 ಕಾರಣಗಳಿವೆ. ಯಾವುದೇ ನಾವು ಕೆಲಸ ತಗೊಂಡ್ರು ಈ 5 ಕಾರಣಗಳಿವೆ. ಒಂದು ಕರ್ಮಸ್ಥಳ, ಇನ್ನೊಂದು ಕರ್ತ, ಇನ್ನೊಂದು ಇಂದ್ರಿಯಗಳು, ಇನ್ನೊಂದು ಪ್ರಯತ್ನಗಳು, ಇನ್ನೊಂದು ಪರಮಾತ್ಮ. ಸೊ ಪರಮಾತ್ಮನ ಮುಖ್ಯ ಕಾರಣ ಅಂತ ನಾವು ತಿಳ್ಕೊಂಡು ಪರಮಾತ್ಮ ಇದ್ದಾನೆ ಅಂತೇಳಿ ನಾವು ಕೆಲಸ ಮಾಡೋದಿಲ್ಲ ಅಂತಲ್ಲ. ನಮ್ಮ ಪ್ರಯತ್ನ ಇರಬೇಕು, ನಮ್ಮ ಇಂದ್ರಿಯಗಳು ಬೇಕು, ನಮಗೆ ವ್ಯಕ್ತಿಗಳು ಇರಬೇಕು. ಸೊ ಎಲ್ಲರಿದೆ, ಆದರೆ ನಮ್ಮ ಮುಖ್ಯ ಕಾರಣ ಪರಮಾತ್ಮ ಅಂತ ನಾವು ತಿಳ್ಕೊಳ್ಬೇಕು. ಸೊ ಎಲ್ಲ ಕೂಡ 5 ಕಾರಣಗಳಿದೆ ಅಂತ ಕೃಷ್ಣ ಇಲ್ಲಿ ಹೇಳ್ತಾರೆ. ಆದುದರಿಂದ ಈ 5 ಅಂಶಗಳನ್ನು ಪರಿಗಣಿಸದೆ ತಾನೊಬ್ಬನೇ ಕರ್ತ ಎಂದು ಯೋಚಿಸುವವನು ನಿಶ್ಚಯವಾಗಿಯೂ ಬಹು ಬುದ್ಧಿವಂತನಲ್ಲ, ಅವನು ವಸ್ತುಸ್ಥಿತಿಯನ್ನು ಕಾಣಲಾರ. ಸೊ ನಂತರ ಭಗವಂತನು ಈಗ ಜ್ಞಾನ, ಈ ಬುದ್ಧಿ, ಈ ಕರ್ಮ, ಕೆಲಸ ಮಾಡುವ ಕರ್ತ, ಇವರೆಲ್ಲರೂ ಕೂಡ ನಾವು ಸತ್ವ, ರಜಸ್ಸು, ತಮಸ್ಸು ಅಂತ 3 ರೀತಿಯಲ್ಲಿ ನೋಡ್ಬೋದು ಅಂತ ಭಗವಂತನ ಹೇಳೋದು. ಯಾಕಂದ್ರೆ ಸತ್ವಗುಣದಲ್ಲಿ ಆ ವ್ಯವಹಾರಗಳಿದ್ರೆ ಅದು ನಮಗೆ ಮುಕ್ತಿಯನ್ನು ಕೊಡುತ್ತೆ, ನಮಗೆ ಭೌತಿಕ ಕರ್ಮಗಳಿಂದ ಬಂಧನದಿಂದ ನಮಗೆ ಮುಕ್ತಿ ಕೊಡುತ್ತೆ. ಸೊ ಹಾಗೆ ನಾವು ಭಗವದ್ಧಾಮಕ್ಕೆ ಹೋಗ್ಲಿಕ್ಕಾಗತ್ತೆ. ತಮೋಗುಣಕಾರಿ ಅಂದರೆ ಅದು ನಮ್ಗೆ ಇನ್ನೂ ಬಂಧನ ಹೆಚ್ಚಾಗುತ್ತೆ, ಅದು ಇನ್ನು ನಮಗೆ ನೋವು, ದುಃಖವೇ ಪ್ರಾಪ್ತಿ ಆಗುತ್ತೆ. ಸೊ ಹಾಗಾಗಿ ಭಗವಂತನು ಪ್ರತಿಯೊಂದು ಕೂಡ ಈ ಜ್ಞಾನ ಅನ್ನೋದು ಕೂಡ ಸತ್ವಗುಣದಲ್ಲಿ ಜ್ಞಾನ ಅಂದರೆ ಭಗವಂತನ ಹೇಳ್ತಾನೆ ಈ ಆತ್ಮಜ್ಞಾನ, ನಾನು ದೇಹ ಅಲ್ಲ ಆತ್ಮ ಅಂತ ತಿಳ್ಕೊಂಡು. ರಜೋಗುಣದಲ್ಲಿ ಜ್ಞಾನ ಅಂದರೆ ಅಷ್ಟು ಸ್ಪಷ್ಟತೆ ಇಲ್ಲ, ಇನ್ನು ನನಗೆ ಸಂಶಯ ಇದೆ, ಸಂದೇಹ ಇದೆ, ಇನ್ನು ಆತ್ಮ ಏನು, ದೇಹ ಏನೋ ದೇಹದಲ್ಲಿ ಏನೋ ದೈವತ್ವ ಇದೆ ಅಂತನೋ ಆ ರೀತಿ ಒಂದು ಸರಿಯಾದ ಒಂದು ಇದು ನಿರ್ಣಯ ಇಲ್ಲ. ತಾಮಸಿಕ ಜ್ಞಾನದಲ್ಲಿ ಇದೆಲ್ಲ ಯಾಕೆ ಬೇಕಿದು, ನನಗೆ ಎಷ್ಟು ಭೌತಿಕ ಚಟುವಟಿಕೆಗಳಿದೆ, ನಾನು ತುಂಬ ಬ್ಯುಸಿ ಪರ್ಸನ್,
ನನಗೆ ಇದಕ್ಕೆಲ್ಲ ಸಮಯ ಇಲ್ಲ, ಇದಕ್ಕೆಲ್ಲ ಆಲೋಚನೆ ಮಾಡೋ ಚಿಂತೆ ಮಾಡೋದಕ್ಕೆ ಇದೆಲ್ಲ ಅಗತ್ಯ ಇಲ್ಲ ಅಂತ ಅವ್ರು ಮಾಡ್ತಾ ಇರೋ ಒಂದು ಜೀವನವೇ ಅದರಲ್ಲೇ ಮಗ್ನರಾಗಿ ಅವ್ರ ಕುರುಡ ಜೀವನದಲ್ಲಿರೋದು, ಅದು ತಮೋ ಗುಣದ ಜ್ಞಾನ ಅಂತ ಕೃಷ್ಣ ಹೇಳೋದು. ಜ್ಞಾನ ಸತ್ವ ರಜಸ್ಸು ತಮಸ್ಸು. ಜೀವಿಗಳಲ್ಲಿ ಅಸಂಖ್ಯಾತ ರೂಪಗಳು, ಆದರೂ ಅವೆಲ್ಲವುಗಳಲ್ಲಿ ಒಂದೇ ಅಭಿನ್ನ ಆಧ್ಯಾತ್ಮಿಕ ಸ್ವಭಾವವನ್ನು ಕಾಣಿಸಬಲ್ಲ ಜ್ಞಾನವೆಂದರೆ ಸಾತ್ವಿಕ ಎಂದು ನೀನು ಅರ್ಥ ಮಾಡಿಕೊಳ್ಳಬಹುದು. ಯಾವ ಜ್ಞಾನದ ಕಾರಣದಿಂದ ಪ್ರತಿಯೊಂದು ಬೇರೆ ದೇಹದಲ್ಲಿಯೂ ಬೇರೆ ಬಗೆಯ ಜೀವಿಯನ್ನು ಮನುಷ್ಯನು ಕಾಣುತ್ತಾನೋ ಆ ಜ್ಞಾನವು ರಾಜಸ ಎಂದು ತಿಳಿಯಬೇಕು. ಸೊ ಹಾಗೆ ನಾವು ದೇಹದ ಭಾವನೆಯಲ್ಲಿ ನೋಡಿದಾಗ ಒಬ್ಬ ವ್ಯಕ್ತಿ ದೊಡ್ಡವ, ಒಬ್ಬ ವ್ಯಕ್ತಿ ಚಿಕ್ಕವ, ಒಬ್ಬ ವ್ಯಕ್ತಿ ಶ್ರೀಮಂತ, ಒಬ್ಬ ವ್ಯಕ್ತಿ ಬಡವ, ಒಬ್ಬ ವ್ಯಕ್ತಿ ಹೀಗೆ ನಾವು ಬೇರೆ ಬೇರೆಯಾಗಿ ನೋಡ್ತೇವೆ. ಆದ್ರೆ ಆತ್ಮದ ನೆಲೆಯಲ್ಲಿ ನೋಡಿದಾಗ ನಾವು ಎಲ್ಲರನ್ನೂ ಒಂದೇ ರೀತಿಯಲ್ಲಿ ನೋಡ್ಬೋದು. ಹಾಗೆ ಇದು ಇನ್ನೊಂದು ರೀತಿಯಲ್ಲಿ ಸತ್ವ ರಜಸ್ಸು ತಮಸ್ಸು. ತಮಸ್ಸಿನಲ್ಲಿ ಯಾವ ಜ್ಞಾನದಿಂದ ಸತ್ಯ ತಿಳುವಳಿಕೆ ಇಲ್ಲದೆ ಒಂದು ಬಗೆಯ ಕರ್ಮವೇ ಸರ್ವಸ್ವ ಎಂದು ಭಾವಿಸುತ್ತೇವೆಯೋ, ಯಾವ ಜ್ಞಾನವು ಅಲ್ಪವಾದದ್ದು ಅದು ತಾಮಸ ಗುಣದಲ್ಲಿ ಇದೆ ಎಂದು ಹೇಳುತ್ತಾರೆ. ಸೊ ಆ ರೀತಿಯಲ್ಲಿ ನೋಡಿದ್ರೆ ಈ ಒಂದು ಆಧ್ಯಾತ್ಮಿಕ ಜ್ಞಾನ ಇಲ್ಲದೆ, ಈ ಆತ್ಮದ ಜ್ಞಾನ ಇಲ್ಲದೆ ಈಗ ಇರುವ ಎಷ್ಟೋ ವಿಶ್ವವಿದ್ಯಾಲಯದ ಜ್ಞಾನ ತಾಮಸಿಕ ಜ್ಞಾನ ಅಂತ ನಾವು ಹೇಳ್ಕೊಳ್ಬೋದು. ನಿಯತವಾಗಿ ಯಾವ ಮೋಹವಿಲ್ಲದೆ, ರಾಗದ್ವೇಷಗಳಿಲ್ಲದೆ ಮತ್ತು ಕರ್ಮಫಲಾಪೇಕ್ಷೆ ಇಲ್ಲದೆ ಮಾಡಿದ ಕರ್ಮವನ್ನು ಸಾತ್ವಿಕ ಎಂದು ಹೇಳಲಾಗುತ್ತದೆ. ಸೊ ಸಾತ್ವಿಕ ಕಾರ್ಯಗಳು ಅಂದ್ರೆ ಅದು ಫಲಾಪೇಕ್ಷೆ ಇಲ್ಲ, ಅದೊಂದು ಕರ್ತವ್ಯ ಅಂತ ಮಾಡೋದು. ರಾಜಸಿಕ ಅಂದ್ರೆ ಆ ಭೌತಿಕ ಇಚ್ಛೆಗಳಿದ್ದು ಅದನ್ನು ಅನುಭವಿಸ್ಬೇಕು, ಅದನ್ನು ಆನಂದಿಸ್ಬೇಕು ಅಂತ ಭಾವನೆಯಿಂದ ಮಾಡೋದು ರಾಜಸಿಕ ಕರ್ಮಗಳು. ತಾಮಸಿಕ ಕರ್ಮಗಳಂದ್ರೆ ಅದರಲ್ಲಿ ಯಾವ ಬಂಧನದ ಬಗ್ಗೆ ಆಲೋಚನೆ ಇಲ್ಲ, ಮತ್ತೆ ಧರ್ಮಗ್ರಂಥಗಳ ಇದು ಮಾರ್ಗದರ್ಶನ ಇಲ್ಲ. ಮಾಯಾವಶನಾಗಿ ಧರ್ಮಗ್ರಂಥಗಳನ್ನು ಆಲಕ್ಷಿಸಿ ಮುಂದಿನ ಬಂಧನವನ್ನಾಗಲಿ ಹಿಂಸೆಯನ್ನಾಗಲಿ ಇತರರಿಗೆ ಉಂಟು ಮಾಡುವ ಯಾತನೆಯನ್ನಾಗಲಿ ಲಕ್ಷಿಸದೆ ಮಾಡಿದ ಕರ್ಮವನ್ನು ತಾಮಸ ಕರ್ಮ ಎಂದು ಕರೆಯುತ್ತಾರೆ. ಸೊ ಇನ್ನೊಬ್ಬರಿಗೆ ಇದು ಕೂಡ ಅವರಿಗೆ ಹಿಂಸೆ ಕೊಡೋದು ಕೂಡ ಈ ಕಾರ್ಯಗಳು ತಾಮಸಿಕ ಕರ್ಮ ಅಂತ ಕೃಷ್ಣ ಹೇಳ್ತಾರೆ. ಸೊ ಅದೇ ರೀತಿಯಲ್ಲಿ ಇದನ್ನು ಮಾಡುವ ಕೆಲಸಗಾರರು ಅವರಿಗೆ ಸಾತ್ವಿಕ ಕರ್ತ, ರಾಜಸಿಕ ಕರ್ತ, ತಾಮಸಿಕ ಕರ್ತ ಅಂತ. ಸಾತ್ವಿಕ ಕರ್ತ ಅಂದ್ರೆ ಅದು ಒಂದು ಕರ್ತವ್ಯ, ಅದು ಇನ್ನ ಹೆಚ್ಚಾಗಿ ಭಗವಂತನ ತೃಪ್ತಿ ಅಂತ ಮಾಡಿದ್ರೆ ಅದು ಕೂಡ ಇನ್ನ ಶುದ್ಧ ಸತ್ವ ಆಗುತ್ತೆ. ಸೊ ಅದು ಆ ಕರ್ತ, ಆ ವ್ಯಕ್ತಿ ದೃಢ ನಿಶ್ಚಯದಿಂದ ಮಾಡೋದು. ಯಾವುದೇ ಒಂದು ಅಡಚಣೆ ಬಂದರೂ ಕೂಡ ಅವ್ರಿಗೆ ಗೊತ್ತು ಇದು ಮಾಡಬೇಕು, ಇದು ಮಾಡಲೇಬೇಕು ಅಂತ ಅವರು ಪ್ರಯತ್ನ ಮುಂದುವರಿಸ್ತಾರೆ. ರಜೋಗುಣದಲ್ಲಿ ಸ್ವಲ್ಪ ಅಡಚಣೆ ಬಂದ್ರೆ ನಂಗೆ ಬೇಡ ಇದು ಅಂತ ಬಿಟ್ಬಿಡೋದು. ತಮೋಗುಣದಲ್ಲಿ ಅದು ಒಂದು ರೀತಿಯ ಒಂದು ಸ್ವಪ್ನವೇ, ಒಂದು ಕನಸೆ, ಏನೇನೋ ಒಂದು ನಾವು ಸ್ಟೂಡೆಂಟ್ಸ್ದಾಗೆ ಎಷ್ಟೊಂದ್ಸಲ ನನಗೆ ನೆನಪಿದೆ, ನಾವು ರೆಸಲ್ಯೂಷನ್ ಮಾಡ್ತಾ ಇದ್ದೆ ಪ್ರತಿ ವರ್ಷ ಎಕ್ಸಾಮ್ ಆದ್ಮೇಲೆ, ಪ್ರತಿ ಟೆಸ್ಟ್ ಆದ್ಮೇಲೆ, ನಾಳೆ ಈ ಟೆಸ್ಟ್ ಆದ್ಮೇಲೆ ನಾನು ಫಸ್ಟಿಂದ ಮೊದಲಿಂದಾನೇ ಓದ್ತೇನೆ, ಇಲ್ಲಾಂದ್ರೆ ಕೊನೆಯಲ್ಲಿ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಅಂತ ಮಾಡೋದಿಲ್ಲ ಅಂತ ಪ್ರತಿ ಸಲ ಸಂಕಲ್ಪ ಮಾಡ್ಕೊಳ್ಳೋದು ನಾನು. ಆದ್ರೆ ಮತ್ತೆ ಅದೇ ಪರೀಕ್ಷೆ ಆದ್ಮೇಲೆ ಅದೇ ವಿಷಯ, ನೆಕ್ಸ್ಟ್ ಪರೀಕ್ಷೆ ಆಗೋವರೆಗೂ ಓದೋದಿಲ್ಲ, ಪರೀಕ್ಷೆ ಹತ್ತಿರ ಬಂದಾಗಲೇ ಆ ಕೊನೆಗೆ ಓದೋದು. ಆಗ ಸೊ ಈ ರೀತಿ ನಾವು ಹೇಳೋದು ಇದು ಒಂದು ತಾಮಸಿಕವಾಗಿ ಸ್ವಭಾವ ಅಂತ ಹೇಳೋದು, ತಾಮಸಿಕ ಕರ್ತ. ಸೊ ಸತ್ವಗುಣದಲ್ಲಿ ಒಂದು ಕರ್ತವ್ಯ, ನನ್ನ ಕರ್ತವ್ಯ ಇದು, ನಾನು ಮಾಡ್ಬೇಕಿದನ್ನ. ವಿದ್ಯಾರ್ಥಿ ಆಗ್ಬೋದು, ಇನ್ನೊಂದು ವೃತ್ತಿ ಕೆಲಸ ಆಗ್ಬೋದು, ಇನ್ನೊಂದಾಗ್ಬೋದು, ಅದು ಒಂದು ಕರ್ತವ್ಯ ಅಂತ ಮಾಡೋ ಕಾರ್ಯಗಳು ಸತ್ವಗುಣದಲ್ಲಿ ಬರುತ್ತೆ. ರಾಜಸಿಕ ಗುಣದಲ್ಲಿ ಮಾಡ್ತೇವೆ, ಆದ್ರೆ ನಮಗೆ ಅದ್ರಲ್ಲಿ ಏನಿದೆ, ನನಗೆ ಅದರಿಂದ ಏನ್ ಲಾಭ ಇದೆ, ಅದನ್ನ ಇಲ್ಲಾಂದ್ರೆ ನಾನು ಯಾಕೆ ಮಾಡ್ಬೇಕು ನಾನು. ಸೊ ಈ ರೀತಿಯಲ್ಲಿ ರಾಜಸಿಕ ಕರ್ತ, ರಾಜಸಿಕ ಕರ್ಮ. ತಾಮಸಿಕದಲ್ಲಿ ಅದು ಇಲ್ಲ, ಅದು ಕೊನೆಗೆ ಮಾಡ್ಲೇಬೇಕು ಅನ್ನೋವಾಗ ಮಾಡ್ಬೇಕಾದದ್ದು ಅಂತ, ಅದು ದೃಢ ನಿಶ್ಚಯ ಇಲ್ಲ. ಸೊ ಆ ರೀತಿಯಲ್ಲಿ ತಾಮಸಿಕ ಕರ್ಮ, ತಾಮಸಿಕ ಕರ್ತ. ಈ ಸೋಮಾರಿ ಸದಾ ವಿಷಾದನಲ್ಲಿರುವವನು, ಮಾಡಬೇಕಾದ ಕೆಲಸವನ್ನು ಮುಂದಕ್ಕೆ ಹಾಕುವವನು ಆದ ಕರ್ತನನ್ನು ತಾಮಸ ಗುಣದ ಕರ್ತ ಎನ್ನುತ್ತಾರೆ. ಸೊ ನಂತರ ಇಲ್ಲಿ ಬುದ್ಧಿ, ಸತ್ವಗುಣದಲ್ಲಿ, ರಜೋಗುಣದಲ್ಲಿ, ತಮೋಗುಣದಲ್ಲಿ. ಸತ್ವಗುಣದಲ್ಲಿ ಅಂದ್ರೆ ಬುದ್ಧಿ ಅಂದ್ರೆ ಅದು ಈ ಕರ್ತವ್ಯ, ಕರ್ಮ, ಪುಣ್ಯ, ಪಾಪ ಅಂತ ಒಂದು ಈ ನಿರ್ದೇಶನ ಇರುತ್ತೆ. ಹಾಗಾಗಿ ಅದು ಸತ್ವಗುಣದಲ್ಲಿರೋ ಬುದ್ಧಿ. ರಜೋಗುಣದಲ್ಲಿ, ರಜೋಗುಣದಲ್ಲಿ ಸ್ವಲ್ಪ ಸಂಶಯ ಇರುತ್ತೆ. ತಮೋಗುಣದಲ್ಲಿ ಆ ಬುದ್ಧಿ ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ ಯಾವುದು ಒಳ್ಳೇದು ಅದೇ ಕೆಟ್ಟದು ಅಂತ ಅವ್ರು ಹೇಳ್ತಾರೆ, ಯಾವ್ದು ಕೆಟ್ಟದ್ದು ಯಾವುದು ಒಳ್ಳೇದು ಅಂತ ಹೇಳ್ತಾರೆ. ಸೊ ಆ ರೀತಿಯ ಬುದ್ಧಿ. ಸೊ ಹಾಗೆ ಕೃಷ್ಣನು ಇದನ್ನ ಸತ್ವ ರಜಸ್ ತಮಸ್ಸಿನಲ್ಲಿ ಜ್ಞಾನ, ಸತ್ವ ರಜಸ್ ತಮಸ್ಸಿನಲ್ಲಿ ಬುದ್ಧಿ, ಇದನ್ನು ನೋಡ್ಬೇಕು ಅಂತ ಭಗವಂತನ ಹೇಳ್ತಾರೆ. ಸೊ ಈಗ ಸಂಕಲ್ಪ, ದೃಢ ನಿಶ್ಚಯ, ಡಿಟರ್ಮಿನೇಷನ್, ಅದು ಕೂಡ ಮುರಿಯಲಾಗದ ಸಂಕಲ್ಪ, ಒಂದೇ ಸಮನೆ ನಡೆಸುವ ಯೋಗಾಭ್ಯಾಸವು ಎತ್ತಿ ಹಿಡಿಯುವ ಸಂಕಲ್ಪ, ಹೀಗೆ ಮನಸ್ಸು, ಪ್ರಾಣ ಮತ್ತು ಇಂದ್ರಿಯಗಳ ಕರ್ಮಗಳನ್ನು ನಿಯಂತ್ರಿಸುವ ಸಂಕಲ್ಪ. ಇಂತಹ ಸಂಕಲ್ಪವು ಸಾತ್ವಿಕವಾದದ್ದು. ಧರ್ಮದಲ್ಲಿ, ಆರ್ಥಿಕ ಬೆಳವಣಿಗೆಯಲ್ಲಿ ಮತ್ತು ಇಂದ್ರಿಯ ಭೋಗದಲ್ಲಿ ಕರ್ಮಫಲಕ್ಕೆ ಬಲವಾಗಿ ಅಂಟಿಕೊಂಡಿರುವ ದೃಢ ಸಂಕಲ್ಪವು ರಾಜಸವಾದದ್ದು.
ಕನಸು ಕಾಣುವುದು ಭಯ, ಶೋಕ, ವಿಷಾದ ಮತ್ತು ಮಾಯೆ ಇವುಗಳಾಚೆ ಹೋಗಲಾರದ ಮೂರ್ಖ ಸಂಕಲ್ಪವು ತಾಮಸಿಕವಾದ್ದು. ಸೊ ಎಲ್ಲರೂ ಭಾನುವಾರ ಹೊತ್ತು ಈ ಒಳ್ಳೆ ಸಂಕಲ್ಪ ತಗೊಳ್ಳಿ, ಒಂದರ ಸುತ್ತು ಪ್ರತಿ ದಿವಸ ಹರೇ ಕೃಷ್ಣ ಜಪಿಸ್ತೇನೆ ಅಂತ. ಸೊ ಇದು ನಮಗೆ ಮುಂದೆ ಮುಂದೆ ನಮ್ಮನ್ನು ಭಗವಂತನ ಹತ್ರ ಕರ್ಕೊಂಡು ಹೋಗುತ್ತೆ, ಈ ರೀತಿಯ ಸಂಕಲ್ಪ. ಯಾವುದು ಪ್ರಾರಂಭದಲ್ಲಿ ವಿಷದಂತಿದ್ದು ಕಡೆಗೆ ಅಮೃತದಂತೆ ಆಗುತ್ತದೆಯೋ, ಯಾವುದು ಆತ್ಮ ಸಾಕ್ಷಾತ್ಕಾರದ ಹಂತಕ್ಕೆ ಜಾಗೃತಗೊಳಿಸುವುದೋ ಅದು ಸಾತ್ವಿಕ ಸುಖ ಎಂದು ಕರೆಯುತ್ತಾರೆ. ಸುಖ ಕೂಡ ಇವಾಗ ನಾವು ಒಂದು ಪರಿಶ್ರಮ ಪಡೆದ್ಮೇಲೆ ಕೊನೆಗೆ ನಮಗೆ ಒಂದು ಒಳ್ಳೇದಾಗುತ್ತೆ. ಸೊ ಸ್ಟಾರ್ಟಿಂಗ್ ಅಲ್ಲಿ ಕಷ್ಟ ಅನ್ಸುತ್ತೆ, ವಿದ್ಯಾರ್ಥಿ ಜೀವನ ಆಗ್ಬೋದು, ಇನ್ನೊಂದು ಜೀವನ ಆಗ್ಬೋದು. ಸೊ ಆದರೆ ಅದನ್ನ ಮುಂದುವರಿಸ್ಕೊಂಡು ಹೋದ್ರೆ ಕೊನೆಗೆ ಸಿಗೋ ಫಲ ಅದನ್ನ ನೀವು ಆನಂದಿಸ್ಬೋದು. ಸೊ ಆ ರೀತಿಯಲ್ಲಿ ಸಾತ್ವಿಕ ಕರ್ಮ ಅಂದ್ರೆ ಫಸ್ಟಿಗೆ ಅದು ವಿಷ ಅನ್ಸುತ್ತೆ, ಕೊನೆಗೆ ಅದು ಅಮೃತ. ಪರ್ಟಿಕ್ಯುಲರ್ಲಿ ನಮ್ಮ ಆಧ್ಯಾತ್ಮಿಕ ಅಭ್ಯಾಸಗಳು, ಈ ಭಗವದ್ಗೀತೆ ಓದೋದು, ಜಪ ಮಾಡೋದು, ಮೊದಲಿಗೆ ಅದು ಇಷ್ಟ ಆಗಲ್ಲ, ಒಂದು ವಿಷ ತರ ಅನ್ನಿಸ್ಬೋದು. ಆದ್ರೆ ಇದನ್ನ ಅಭ್ಯಾಸ ಮಾಡ್ಕೊಂಡು ಹೋದ್ರೆ ನಮ್ಗೆ ಇದು ಅಭ್ಯಾಸ ಆದ್ಮೇಲೆ ಇದು ನಮ್ಗೆ ಸಿಗೋ ಒಂದು ಅಮೃತ ಆನಂದ, ಅದನ್ನ ನಮ್ಗೆ ಆವಾಗ ಗೊತ್ತಾಗುತ್ತೆ. ಇದು ಯಾವ ಭೌತಿಕ ಇದಕ್ಕೆ ಹೋಲಿಕೆ ಇಲ್ಲ. ಸೊ ಹೀಗೆ ಭಗವಂತನು ಸತ್ವಗುಣದಲ್ಲಿರೋದು ಮೊದಲಿಗೆ ವಿಷ, ಕೊನೆಗೆ ಅಮೃತ. ರಜೋಗುಣದಲ್ಲಿ ಮಾಡೋದು ಮೊದಲಿಗೆ ತುಂಬಾ ಆನಂದ ಅನ್ಸುತ್ತೆ, ಭೌತಿಕ ಇಂದ್ರಿಯ ಸುಖ ಯಾವ್ದಾದ್ರೂ ಆಗ್ಬೋದು, ಆಹಾರ, ನಿದ್ರಾ, ಭಯ, ಮೈಥುನ ಇದು. ಸೊ ಇದು ಹೆಚ್ಚು ಮಾಡೋಕೆ ಇಷ್ಟ ಆಗುತ್ತೆ ಇಂದ್ರಿಯ ಸುಖ, ಆದ್ರೆ ಕೊನೆಗೆ ಸಾಕು, ಅದು ನಮಗೆ ವಿಷವೇ ಆಗುತ್ತೆ. ಇಂದ್ರಿಯ ಸುಖ ಯಾವ್ದಾದ್ರೂ ಆಗ್ಬೋದು, ಆಹಾರ ಆಗ್ಬೋದು, ನಿದ್ದೆ ಆಗೋದು, ಮೈಥುನ ಸುಖ ಆಗೋದು, ಇನ್ನೊಂದಾಗೋದು, ಪ್ರತಿಯೊಂದು ಮೊದಲಿಗೆ ಚೆನ್ನಾಗಿ ಕಾಣುತ್ತೆ, ಕೊನೆಗೆ ಅದು ವಿಷವಾಗಿ ಆಗುತ್ತೆ. ಸೊ ಹಾಗೆ ಅಲ್ಲಿ ಇಲ್ಲಿ ಹೇಳ್ತಾ ಇರೋದು ಅದು ರಾಜಸಿಕವಾಗಿ ನಾವು ಪಡೆಯುವ ಒಂದು ಸುಖ. ತಾಮಸಿಕ ಸುಖ ಅಂದ್ರೆ ಮೊದಲು ಕೊನೆಗೂ ಕೂಡ ಅದು ವಿಷವೇ, ಅದರೊಂದು ಭ್ರಾಂತಿಯಲ್ಲಿ ಗೊತ್ತಾಗೋದಿಲ್ಲ. ಈಗ ಮದ್ಯಪಾನ, ಜೂಜು ಈ ರೀತಿಯ ಇದು ಅದರಲ್ಲಿ ಏನೋ ಸುಖ ಇಲ್ಲ, ಆದ್ರೂ ಕೂಡ ಅದು ಒಂದು ಅಭ್ಯಾಸ, ಒಂದು ಚಟ ಬೆಳೆದಿರೋದ್ರಿಂದ ಅದು ನಮಗೆ ಆನಂದ ಅನ್ಸುತ್ತದೆ. ಆದ್ರೆ ಅದರಲ್ಲಿ ಏನು ಆನಂದ ಇಲ್ಲ, ಅದು ಮೊದಲಿಗೂ ದುಃಖವೇ, ಕೊನೆಗೂ ದುಃಖವೇ ಅದು. ಸೊ ಇದೆಲ್ಲ ಕೃಷ್ಣ ಇದೆಲ್ಲ ಹೇಳಿದ್ಮೇಲೆ ಈ ರೀತಿ ಈ ಗುಣಗಳು ನಮಗೆ 13ನೇ ಅಧ್ಯಾಯ 14ನೇ ಅಧ್ಯಾಯದಿಂದ ಭಗವಂತನು ಈ 3 ಗುಣ 15 ಸತ್ವ, ರಜಸ್, ತಮಸ್ಸು ಇದೆಲ್ಲ ಹೇಳಿದ್ದು. ಸೊ ಈ ಗುಣಗಳ ಒಂದು ನಿರ್ದೇಶನದಿಂದ ನಾವು ನಮ್ಮ ಒಂದು ನಡವಳಿಕೆಯನ್ನು ನಾವು ತಿಳ್ಕೊಂಡು ನಾವು ಯಾವ ಸ್ಥಿತಿಯಲ್ಲಿ ಇದ್ದೇವೆ ಅಂತ ತಿಳ್ಕೊಳ್ಬಹುದು. ಸೊ ಹೇಳ್ತಾರೆ ಸತ್ವಗುಣದಲ್ಲಿ ಇರೋ ವ್ಯಕ್ತಿಗೆ ಬ್ರಾಹ್ಮಣ ಅಂತ ಕರೀತಾರೆ. ರಾಜಸಿಕ ಗುಣದಲ್ಲಿ ಸ್ವಲ್ಪ ಪ್ರಭಾವದಲ್ಲಿರೋ ವ್ಯಕ್ತಿಗೆ ಕ್ಷತ್ರಿಯ ಎಂದು ಕರೀತಾರೆ. ಸತ್ವ, ರಜಸ್ಸು, ತಮಸ್ಸು ಎರಡು ಸ್ವಲ್ಪ ಮಿಶ್ರಣವಿದ್ದಾಗ ವೈಶ್ಯ, ಹೆಚ್ಚು ತಮಗುಣದಲ್ಲಿದ್ರೆ ಶೂದ್ರ ಅಂತ. ಸೊ ಇದು ಒಂದು ಜನ್ಮದಿಂದ ಅಂತಲ್ಲ, 4ನೇ ಅಧ್ಯಾಯ ಕೃಷ್ಣ ಸ್ಪಷ್ಟವಾಗಿ ಹೇಳಿದ್ದು ಚಾತುರ್ವರ್ಣ್ಯಮಯ ಸೃಷ್ಟಂ ಗುಣಕರ್ಮ ವಿಭಾಗಶಃ. ಸೊ ಅದೇ ರೀತಿಯಲ್ಲಿ ಕೃಷ್ಣ ಇಲ್ಲಿ ಮತ್ತೆ ಹೇಳ್ತಾ ಇರೋದು ಈ ಒಂದು ಸಮಾಜದ ವಿಭಾಗ ಏನಿದೆ ಅದು ಗುಣದ ಮೇಲೆ ಆಧಾರಿತವಾಗಿ ಅವರವರು ಆ ಒಂದು ಗುಣಗಳನ್ನು ಒಂದು ಬೆಳೆಸ್ಕೊಂಡು ಅವರು ಕೆಲಸ ಮಾಡಬೇಕು ಅಂತ ಕೃಷ್ಣ ಹೇಳ್ತಾ ಇರೋದು. ಸೊ ಇಲ್ಲಿ ಬ್ರಾಹ್ಮಣನಾದ ಅವನು ಒಬ್ಬ ಮಾರ್ಗದರ್ಶಕನು, ಒಬ್ಬ ಅವರ ಗುಣಗಳೇನು ಕೃಷ್ಣ ಹೇಳೋದು, ಶಮೋದಮಸ್ತಪ ಶೌಚಂ ಕ್ಷಾಂತಿರಾರ್ಜವಮೇವ ಚ ಜ್ಞಾನಂ ವಿಜ್ಞಾನಮಾಸ್ತಿಕ್ಯಂ ಬ್ರಹ್ಮ ಕರ್ಮ ಸ್ವಭಾವಜಂ. ಸೊ ಶಮ ಅಂದ್ರೆ ಮನಸ್ಸು ನಿಗ್ರಹಿಸೋದು, ದಮ ಅಂದ್ರೆ ಇಂದ್ರಿಯಗಳು ನಿಗ್ರಹಿಸೋದು, ತಪಸ್ಸು ಆಚರಣೆ, ಶೌಚಂ ಶುಚಿತ್ವ, ಹೊರಗೆ ಆಂತರ್ಯವಾಗಿ ಕಾಮ ಕ್ರೋಧ ಇದರಿಂದ ಹೊರಗೆ ನಾವು ದೇಹವನ್ನು ಶುಚಿತ್ವದಲ್ಲಿಡೋದು, ಕ್ಷಾಂತಿರಾರ್ಜಮೇವಚ ಸಹನೆ, ಸರಳತ್ವ, ಜ್ಞಾನ ವಿಜ್ಞಾನ ಥಿಯರಿಟಿಕಲ್ ಪ್ರಾಕ್ಟಿಕಲ್ ಎರಡು ರೀತಿಯಲ್ಲೂ ಜ್ಞಾನ, ಆಸ್ತಿಕ್ಯ ಅಂದ್ರೆ ಸಂಪೂರ್ಣ ನಂಬಿಕೆ ಭಗವಂತನ ಮೇಲೆ. ಸೊ ಈ ರೀತಿ ಇದು ಬ್ರಾಹ್ಮಣರ ಗುಣಗಳು. ಸತ್ವಗುಣದಲ್ಲಿ ಅವರು ಇದರ ಗುಣ ಜೊತೆಗೆ ಕೆಲಸ ಮಾಡೋದು ಅಂತ ಇಲ್ಲಿ ಹೇಳ್ತಾ ಇರೋದು. ಸೊ ಕ್ಷತ್ರಿಯರ ಗುಣದಲ್ಲಿ ಶೌರ್ಯ, ತೇಜಸ್ಸು, ದೃಢ ಸಂಕಲ್ಪ, ದಕ್ಷತೆ, ಯುದ್ಧದಲ್ಲಿ ಧೈರ್ಯ, ಔದಾರ್ಯ, ನಾಯಕತ್ವ. ಸೊ ಹೇಳ್ತಾರೆ ಇದು ಕ್ಷತ್ರಿಯರ ಗುಣ. ಸೊ ಕ್ಷತ್ರಿಯರು ಅಂದ್ರೆ ಅವರು ಸುಮ್ಮನೆ ಸೈನಿಕರನ್ನು ಕಳಿಸ್ಬಿಟ್ಟು ಅವರು ರಾಜಕಾರಣಿಯಾಗಿ ಅವ್ರು ಕೂತ್ಕೊಂಡಿರ್ತಾರೆ ಅಂತಲ್ಲ, ಅವರು ಮೊದಲಿಗೆ ಮುಂದೆ ನಿಂತು ಅವ್ರು ಯುದ್ಧ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ ಕ್ಷತ್ರಿಯರಿದ್ದಾರೆ, ಈ ಕಡೆ ದುರ್ಯೋಧನ, ಈ ಕಡೆ ಭೀಷ್ಮ ಪಿತಾಮಹ, ಈ ಕಡೆ ಇದ್ದು ಧರ್ಮರಾಜ ಯುಧಿಷ್ಠಿರ ಅಷ್ಟು ಪರಾಕ್ರಮಿ ಎಲ್ಲ, ಆದ್ರೂ ಕೂಡ ಕ್ಷತ್ರಿಯನಾದ್ರಿಂದ ಅವ್ರು ಬಂದಿದ್ದಾರೆ ಯುದ್ಧಕ್ಕೆ. ಸೊ ಇದು ಕ್ಷತ್ರಿಯನ ಕರ್ತವ್ಯಗಳಿದೆ. ಸೊ ವೈಶ್ಯ ಶೂದ್ರ ಅಂದ್ರೆ ಈ ವ್ಯಾಪಾರ, ಈ ಗೋರಕ್ಷೆ, ಕೃಷಿ ಇದೆಲ್ಲ ವೈಶ್ಯರ ವೃತ್ತಿ. ಶೂದ್ರರು ಅಂದ್ರೆ ಅವರು ಸ್ವತಃ ಏನು ಮಾಡೋಕ್ಕಾಗಲ್ಲ, ಯಾವುದೊಂದು ಕಾರ್ಯನೋ ಅವ್ರು ಸ್ವತಃ ಅವರು ಆ ಒಂದು ಹೊಣೆಗಾರಿಕೆ ತಗೊಂಡು ಮಾಡೋಕ್ಕಾಗಲ್ಲ, ಆದ್ರೆ ಯಾರಾದ್ರೂ ಕೆಳಗೆ ಅವ್ರು ಮಾಡ್ತಾರೆ ಅವ್ರು. ಹಾಗಾಗಿ ಅವರು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರಿಗೆ ಅವರು ಸಹಾಯ ಮಾಡ್ತಾರೆ. ಸೊ ಇದು ಇಲ್ಲಿ ಏನ್ ಹೇಳ್ತಾರೆ ಅವ್ರಿಗೆ ಪರಿಚರ್ಯಾತ್ಮಕಂ ಕಾರ್ಯ, ಪರಿಚರ್ಯಾತ್ಮಕ ಶ್ರಮ ಮತ್ತು ಸೇವೆ ಇವು ಶೂದ್ರರಿಗೆ ಸಹಜವಾದ. ಸೊ ಅವ್ರಿಗೆ ಇಂಡಿಪೆಂಡೆಂಟ್ ಆಗಿ ನೀವು ಕೊಟ್ರೆ ಮಾಡ್ಲಿಕ್ಕಾಗಲ್ಲ, ಇವ್ರು ಇಂಡಿಪೆಂಡೆಂಟ್. ಬ್ರಾಹ್ಮಣ ಅಂದ್ರೆ ಅವ್ರು ಯಾರ ಮೇಲೂ ಅವಲಂಬಿಸಿಲ್ಲ, ಕ್ಷತ್ರಿಯನು ಕೂಡ ಯಾರನ್ನೂ ಅವಲಂಬಿಸಿಲ್ಲ, ವೈಶ್ಯನು ಕೂಡ ಇಲ್ಲ. ಆದ್ರೆ ಶೂದ್ರ ಅಂದ್ರೆ
ಅವ್ರು ಇವರ ಕೆಳಗೆ ಅವರು ಮಾಡ್ತಾರೆ. ಸೊ ಕಲಿಯುಗದಲ್ಲಿ ಒಂದು ರೀತಿಯಲ್ಲಿ ನೋಡಿದ್ರೆ ನಾವೆಲ್ಲರೂ ಶೂದ್ರರೇ, ಕಲವು ಶೂದ್ರ ಸಂಭವ ಅಂತ ಹೇಳೋ ಮಾತಿದೆ. ಯಾಕಂದ್ರೆ ನಮಗೆ ಅಷ್ಟು ದೊಡ್ಡ ದೊಡ್ಡ ಡಿಗ್ರಿ ಎಲ್ಲ ಪಡೆದ್ರು ಜಾಬ್ ಒಂದು ಸಿಗಲಿಲ್ಲ ಅಂದ್ರೆ ನಮ್ಮ ಸ್ಥಿತಿ ತುಂಬಾ ಕಷ್ಟ. ನಮಗೆ ಒಬ್ಬರು ಒಡೆಯಬೇಕು, ಅವರ ನಿರ್ದೇಶನ, ಇದು ಮಾಡಿ, ಇದು ಟಾರ್ಗೆಟು, ಇದು ನಿಮ್ಮ ಏನ್ ಹೇಳ್ತಾರೆ ಡೆಡ್ಲೈನು, ಪ್ರಾಜೆಕ್ಟ್ ಡೆಡ್ಲೈನ್, ಈ ರೀತಿಯಲ್ಲಿ ಅವಾಗ ನಾವು ಕೆಲಸ ಮಾಡ್ತೇವೆ. ಸೊ ಇದು ಒಂದು ರೀತಿಯಲ್ಲಿ ನಮಗೆ ಹೆಚ್ಚಾಗಿ ಕಲಿಯುಗದಲ್ಲಿ ನಾವು ಶುದ್ಧ ಸ್ವಭಾವದವರೇ. ಸೊ ಕೃಷ್ಣ ಇದೇ ರೀತಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಸೊ ಆದರೆ ಸಮಾಜದಲ್ಲಿ ಈ ಬ್ರಾಹ್ಮಣ ಅನ್ನೋದು ಅವಶ್ಯಕತೆ ಇದೆ. ಕೆಲವು ಜನ ಆ ರೀತಿ ತರಬೇತಿ ಪಡಿಬೇಕು, ಅವರು ಸತ್ವಗುಣಕ್ಕೆ ಬರಬೇಕು. ಕೆಲವು ಜನ ಕ್ಷತ್ರಿಯರಾಗಿ ಅವರು ಕಾರ್ಯನಿರ್ವಹಣೆ ಮಾಡಬೇಕು. ಹೇಗೆ ಒಂದು ದೇಹದಲ್ಲಿ ಎಲ್ಲವೂ ಬೇಕು, ತಲೆ ಬೇಕು, ಕಾಲು ಬೇಕು, ಕೈಗಳು ಬೇಕು, ಹೊಟ್ಟೆ ಬೇಕು. ಈ ತಲೆ ಸೂಚಿಸೋದು ಬ್ರಾಹ್ಮಣ ಅಂತ, ಕೈಗಳು ಕ್ಷತ್ರಿಯ ನಾವು ರಕ್ಷಣೆಗೆ, ಹೊಟ್ಟೆ ಅಂದರೆ ವೈಶ್ಯ, ಕಾಲುಗಳು ಶೂದ್ರ. ಸೊ ಇದು ಯಾಕೆ ಅಂದರೆ ಎಲ್ಲವೂ ಬೇಕು ದೇಹಕ್ಕೆ, ಕೇವಲ ನಮಗೆ ತಲೆ ಇದ್ರೆ ಸಾಕು ಅಂತಲ್ಲ, ಕೈಗಳು ಬೇಕು, ಹೊಟ್ಟೆ ಬೇಕು, ಕಾಲು ಬೇಕು. ಸೊ ಆ ರೀತಿಯಲ್ಲಿ ಈ ಸಾಮಾಜಿಕ ಒಂದು ದೇಹ ಭಗವಂತನ ಮಾಡಿರೋದಕ್ಕೆ ವ್ಯವಸ್ಥೆಗೆ ಕೆಲವು ಬ್ರಾಹ್ಮಣರು ಬೇಕು, ಕೆಲವು ಕ್ಷತ್ರಿಯರು ಬೇಕು, ವೈಶ್ಯರು ಬೇಕು, ಶೂದ್ರರು ಬೇಕು. ಸೊ ಎಲ್ಲರೂ ಕೂಡ ಪರಸ್ಪರ ಅವರು ಒಳ್ಳೆಯ ಒಂದು ಸಹಯೋಗದಿಂದ, ಅವ್ರ ಕೋಆಪರೇಷನಿಂದ ಅವರು ಭಗವಂತನ ಸಂತೃಪ್ತಿ ಮಾಡಬೇಕು. ಅದು ಆ್ಯಕ್ಚುಲಿ ನಿಜವಾದ ಧರ್ಮ, ನಮ್ಮ ವರ್ಣಾಶ್ರಮ ಧರ್ಮ. ಅಂದರೆ ಈ ವರ್ಣಾಶ್ರಮ ಧರ್ಮ ನಾವೇನು ಹೇಳ್ತೇವೆ, ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಇದು ಜನ್ಮದಿಂದ ಆಧಾರವಲ್ಲ, ಇದು ನಾವು ಮಾಡುವ ಗುಣ ಕರ್ಮದಿಂದ. ಆಮೇಲೆ ಇದು ತುಂಬ ಅವಶ್ಯ ಇದೆ. ಸೊ ಒಂದು ಒಳ್ಳೆಯ ಒಂದು ಸಮಾಜದಲ್ಲಿ ಒಂದು ಸುಖ ಇರಬೇಕು, ಆನಂದ ಸಿಗಬೇಕು ಅಂದರೆ ಇದರ ಒಂದು ವ್ಯವಸ್ಥೆ ಇರಬೇಕು. ಇದು ವರ್ಣಾಶ್ರಮ ಆಚರವತ ಪುರುಷೇನ ಪರ ಪುಮಾನ್ ವಿಷ್ಣುರಾರಾಧ್ಯತೆ ಪಂಥ ನಾಣ್ಯ ತತ್ವೋಷ ಕಾರಣಂ. ಸೊ ಕೃಷ್ಣನು ಕೂಡ ಭಗವದ್ಗೀತೆಯಲ್ಲಿ ಈ ಶ್ಲೋಕದಲ್ಲಿ ಅದೇ ಹೇಳ್ತಾ ಇರೋದು, ಪ್ರಭುವು ಸರ್ವಜೀವಿಗಳ ಮೂಲ ಮತ್ತು ಸರ್ವವ್ಯಾಪಿ. ಅವರನ್ನು ಪೂಜಿಸುವುದರಿಂದ ಮತ್ತು ತನ್ನ ಕರ್ಮವನ್ನು ಮಾಡುವುದರಿಂದ ಮನುಷ್ಯನು ಸಿದ್ಧಿಯನ್ನು ಪಡೆಯಬಹುದು. ಸೊ ಹೀಗೆ ಒಬ್ಬೊಬ್ಬರು ಅವರು ಕರ್ತವ್ಯಗಳು ಮಾಡ್ತಾ ಇರ್ಬೋದು. ಈಗಲೂ ಕೂಡ ಒಬ್ಬರು ಟೀಚರು, ಒಬ್ಬರು ಸೈಂಟಿಸ್ಟು, ಒಬ್ಬರು ಡಾಕ್ಟರು, ಒಬ್ಬರು ಲಾಯರು, ಒಬ್ಬರು ಬಿಸ್ನೆಸ್ ಮ್ಯಾನು, ಒಬ್ಬರು ಇನ್ನೊಂದೇನೋ ಮೇಸ್ತ್ರಿ, ಬೇರೆ ಬೇರೆ ಕೆಲಸಗಳು ಒಬ್ಬರು ಇರ್ಬೋದು. ಆದರೆ ಎಲ್ಲರ ಉದ್ದೇಶ ಅವರೆಲ್ಲ ಹೇಗೆ ಸಹಕರಿಸಿ ಕೃಷ್ಣನನ್ನು ಸಂತೃಪ್ತಿ ಮಾಡಬೇಕು. ಸೊ ಇದು ನಿಜವಾದ ಧರ್ಮ. ಅದು ನಮ್ಮ ವರ್ಣಾಶ್ರಮ ಧರ್ಮ ಅಂದರೆ ಇದೆ. ಸೊ ಇಲ್ಲಿ ಕೃಷ್ಣ ಹೇಳ್ತಾ ಇರೋದು ಪ್ರತಿಯೊಬ್ಬರು ಹಾಗೆ ಅವ್ರ ಪರಿಪೂರ್ಣತೆಯನ್ನು ಪಡಿಬೋದು. ಸೊ ಇಲ್ಲ ಅವ್ರು ಮಾಡ್ತಾ ಇರೋದು ಅವ್ರು ದೊಡ್ಡ ವ್ಯಕ್ತಿ, ಇವ್ರು ದೊಡ್ಡ ಚಿಕ್ಕ ವ್ಯಕ್ತಿ ಅಂತಲ್ಲ. ಇವಾಗ ನಾವು ದೇವಸ್ಥಾನದಲ್ಲಿ ಮಾಡ್ತೇವೆ, ಒಬ್ಬರು ಭಗವಂತನಿಗೆ ಪೂಜೆ ಮಾಡ್ತಾರೆ, ಒಬ್ಬರು ಭಗವಂತನಿಗೆ ರುಚಿಕರವಾದ ನೈವೇದ್ಯವನ್ನು ತಯಾರಿ ಮಾಡ್ತಾರೆ, ಇನ್ನೊಬ್ಬರು ಭಗವಂತನ ಮಂದಿರವನ್ನು ಶುದ್ಧಿ ಮಾಡ್ತಾರೆ, ಇನ್ನೊಬ್ಬರು ಭಗವಂತನ ಪ್ರಚಾರ ಮಾಡ್ತಾರೆ, ಇನ್ನೊಬ್ರು ಪುಸ್ತಕ ವಿತರಣೆ ಮಾಡ್ತಾರೆ. ಸೊ ಈ ರೀತಿ ಬೇರೆ ಬೇರೆ ಸೇವೆಗಳು ಅನ್ಸುತ್ತೆ ದೇವಸ್ಥಾನದಲ್ಲಿ. ಆದರೆ ಎಲ್ಲರಿಗೂ ಗೊತ್ತು, ನಾನು ಇದು ಕೃಷ್ಣನಿಗೆ ಸಂತೃಪ್ತಿಗೋಸ್ಕರ ಮಾಡ್ತಾ ಇದ್ದೇನೆ, ಕೃಷ್ಣನ ಪ್ರಚಾರಕ್ಕೆ, ಕೃಷ್ಣನಿಗೆ ನಮ್ಮ ದಿವ್ಯ ಮೂರ್ತಿಯಲ್ಲಿ ಯಾರಿದ್ದಾರೆ ಅವರಿಗೆ ಸೇವೆಗೆ ಮಾಡ್ತಾ ಇದ್ದೇನೆ ಅಂತ ಪ್ರತಿಯೊಬ್ಬರು ಒಂದು ರೀತಿಯಲ್ಲಿ ಸೇವೆ ಮಾಡ್ತಾರೆ. ಸೊ ಅದೇ ರೀತಿಯಲ್ಲಿ ಸಮಾಜದಲ್ಲಿ ದೊಡ್ಡದಾಗಿ ಒಬ್ಬರು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರಾಗಿ ಭಗವಂತನ ಸಂತೃಪ್ತಿ ಮಾಡೋಕ್ಕೆ ಮಾಡಬೇಕು. ಅದು ಈ ವರ್ಣಾಶ್ರಮ ಧರ್ಮದ ಉದ್ದೇಶ. ಅದು ಬಿಟ್ಬಿಟ್ಟು ಇದು ನಾನು ಒಬ್ಬ ದೊಡ್ಡ ವ್ಯಕ್ತಿ, ನೀವು ಚಿಕ್ಕ ವ್ಯಕ್ತಿ, ನಾನು ಹೇಳಿದಾಗ ನೀವು ಕೇಳಬೇಕು, ಅದಕ್ಕೆ ಇದು ವರ್ಣಾಶ್ರಮ ಅಲ್ಲ. ಶ್ರೇಯಾನ್ ಸ್ವಧರ್ಮೋ ವಿಗುಣ ಪರಧರ್ಮಾತ್ಮನುಷ್ಠಿತಾತ್ ಸ್ವಭಾವ ನಿಯತಂ ಕರ್ಮ ಕುರ್ವನ್ನಾಪ್ನೋತಿ ಕಿಲ್ಬಿಷಂ. ಪರಧರ್ಮವನ್ನು ಸ್ವೀಕರಿಸಿ ಅದನ್ನು ಪರಿಪೂರ್ಣವಾಗಿ ಮಾಡುವುದಕ್ಕಿಂತ ಸ್ವಧರ್ಮವನ್ನು ಅಪರಿಪೂರ್ಣವಾಗಿ ಮಾಡುವುದೇ ಶ್ರೇಯಸ್ಕರ. ತನ್ನ ಸ್ವಭಾವಕ್ಕೆ ಅನುಗುಣವಾಗಿ ವಿಧಿಸಿದ ಕರ್ತವ್ಯಗಳನ್ನು ಮಾಡಿದಾಗ ಪಾಪಕರ ಪ್ರತಿಕ್ರಿಯೆಗಳಾಗುವುದಿಲ್ಲ. ಸೊ ಈಗ ಅರ್ಜುನ ಹೇಳ್ತಾ ಇರೋದು, ನನಗೆ ಈ ಕ್ಷತ್ರಿಯ ಧರ್ಮ ಪಾಲನೆ ಮಾಡೋಕ್ಕಾಗೋದಿಲ್ಲ, ಯುದ್ಧ ಮಾಡೋಕ್ಕಾಗೋದಿಲ್ಲ, ಬೆಟರ್ ನಾನು ಬ್ರಾಹ್ಮಣನಾಗಿ ಒಂದು ಸನ್ಯಾಸಿತ್ವ ತಗೊಂಡು ನಾನು ಹೋಗ್ಬಿಡ್ತೇನೆ. ಇಲ್ಲ, ಕೃಷ್ಣ ಹೇಳೋದು ಇಲ್ಲ, ನಿನ್ನ ಕರ್ತವ್ಯ ನೀನು ಮಾಡು. ಪ್ರತಿಯೊಂದು ಕರ್ತವ್ಯಗಳಲ್ಲೂ ಏನಾದರೂ ಒಂದು ದೋಷಗಳಿವೆ. ಸೊ ಹೇಳ್ತಾರೆ, ಒಂದು ಬ್ರಾಹ್ಮಣ ಕರ್ಮಗಳಲ್ಲೂ ಹಿಂದೆ ಯಜ್ಞ ವಿಧಾನಗಳು ಆಚರಣೆ ಮಾಡ್ತಾ ಇದ್ರು, ಕಲಿಯುಗಕ್ಕೆ ಅದೆಲ್ಲ ನಿಷಿದ್ಧ. ಅದ್ರ ಹಿಂದೆ ಇದೆಲ್ಲ ಯಜ್ಞ ವಿಧಾನದಲ್ಲಿ ಒಮ್ಮೊಮ್ಮೆ ಪ್ರಾಣಿ ಬಲಿ ಅನ್ನೋದಿದೆ. ಪ್ರಾಣಿ ಬಲಿ ಅನ್ನೋದು ಆಹಾರ ತಿನ್ಲಿಕ್ಕೆ ಅಂತಲ್ಲ, ಆದರೆ ಅದು ಅವರ ವೇದ ಮಂತ್ರಗಳ ಉಚ್ಚಾರಣೆಯ ಒಂದು ನೈಪುಣತ್ವವನ್ನು ಅವರು ಪರೀಕ್ಷೆ ಮಾಡಲಿಕ್ಕೆ ಅವರು ಮಾಡ್ತಾ ಇದ್ದು ಒಂದು ಪ್ರಾಣಿ ಬಲಿ ಆ ಯಜ್ಞದಲ್ಲಿ. ಸೊ ಈ ರೀತಿಯಲ್ಲಿ ಕೃಷ್ಣ ಹೇಳೋದು, ನೀನು ತಿಳ್ಕೊಳ್ಬೇಡ ಆ ಬ್ರಾಹ್ಮಣ ಕರ್ಮದಲ್ಲಿ ಏನು ಇದಿಲ್ಲ ಅಂತ. ಎಲ್ಲಿ ಹೋದ್ರೂ ಕೂಡ ಏನಾದರೂ ಒಂದು ದೋಷಗಳು, ಲೋಪಗಳ ಥರನೇ ಇರುತ್ತೆ. ಸೊ ಈ ರೀತಿ ನೀನು ಯಾವ ರೀತಿಯಲ್ಲಿ ಇಷ್ಟವರೆಗೂ ನೀನು ತಯಾರಿಯಾಗಿ ನಿನ್ನ ಕರ್ತವ್ಯಗಳು ಮಾಡಿದೆ ಹಾಗೆ ನೀನು ಮುಂದುವರಿಸು ಅಂತ ಕೃಷ್ಣ ನಿನ್ನ ಧರ್ಮವನ್ನು ಮುಂದುವರಿಸು. ನಿನ್ನ ಧರ್ಮವನ್ನು ಮುಂದುವರಿಸೋದು ಬೆಟರ್, ನೀನು ಇನ್ನೊಬ್ಬರ ಧರ್ಮವನ್ನು ತಗೊಂಡು ಮಾಡೋದಕ್ಕಿಂತ ಅಂತ ಕೃಷ್ಣನು ಇಲ್ಲಿ ನೇರವಾಗಿ ಹೇಳ್ತಾರೆ. ಸ್ವಭಾವ ನಿಯತಂ ಕರ್ಮ, ನಮ್ಮ ಸ್ವಭಾವವನ್ನು ಅರ್ಥ ಮಾಡಿಕೊಂಡು ಆ ರೀತಿಯಲ್ಲಿ ಕರ್ಮ ಮಾಡೋದು ಉತ್ತಮ ಅಂತ ಹೇಳೋದು. ಸೊ ಸಮಯದಲ್ಲಿ ಪ್ರತಿಯೊಬ್ಬರು ಗೊತ್ತಾಗುತ್ತೆ, ನಾನು ಇದಕ್ಕೆ ಸೂಕ್ತ, ಇದು ನಾನು ಈ ಕೆಲಸ ಮಾಡಿದ್ರೆ ಒಳ್ಳೇದು, ಇದಕ್ಕೆ ನಾನು ಈ ಜಾಬಿಗೆ ಫಿಟ್ ಆಗ್ತೀನೋ. ಸೊ ಪ್ರತಿಯೊಬ್ಬರು ಹಾಗೆ ಅವರು ಅಲ್ಲಲ್ಲಿ ಇದ್ಕೊಂಡು
ಅವರು ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್, ಒಂದು ಸಂತೃಪ್ತಿಯಲ್ಲಿದ್ದು ಭಗವಂತನ ಭಕ್ತಿ ಕಾರ್ಯಗಳನ್ನು ಹೆಚ್ಚೆಚ್ಚಾಗಿ ಮಾಡಬೇಕು. ಅಗ್ನಿಯ ಹೊಗೆಯಿಂದ ಆವೃತವಾದಂತೆ ಪ್ರತಿಯೊಂದು ಪ್ರಯತ್ನವೂ ಯಾವುದಾದರೂ ದೋಷದಿಂದ ಆವೃತವಾಗುತ್ತದೆ. ಕುಂತಿ ಮಗನಾದ ಅರ್ಜುನನೇ, ಮನುಷ್ಯನ ಸ್ವಧರ್ಮದಿಂದ ಬರುವ ಕರ್ಮವು ದೋಷದಿಂದ ಕೂಡಿದ್ದರೂ ಅದನ್ನು ಬಿಡಬಾರದು. ಸೊ ಈಗ ಕ್ಷತ್ರಿಯನಾದವರು ಒಂದ್ಸಲ ಹಿಂಸೆ ಮಾಡಬೇಕು, ಅವ್ರು ಯುದ್ಧ ಮಾಡಬೇಕು, ರಕ್ತಪಾತ ಆಗುತ್ತೆ. ಸೊ ಹಾಗೆ ಕೃಷ್ಣ ಹೇಳ್ತಾರೆ, ಇಲ್ಲ ಅದು ಬಿಡೋ ಅಗತ್ಯ ಇಲ್ಲ, ನಿನ್ನ ಕರ್ತವ್ಯ ಮಾಡು. ಹೀಗೆ ಆಧ್ಯಾತ್ಮಿಕ ನೆಲೆಯಲ್ಲಿರುವವನು ಕೂಡಲೇ ಬ್ರಹ್ಮವನ್ನು ಸಾಕ್ಷಾತ್ಕಾರವನ್ನು ಪಡೆಯುತ್ತಾನೆ ಮತ್ತು ಸಂಪೂರ್ಣವಾಗಿ ಪ್ರಸನ್ನ ಆಗುತ್ತಾನೆ. ಸೊ ಇಲ್ಲಿ ಕೃಷ್ಣ ಈ ಆಧ್ಯಾತ್ಮಿಕ ಪರಿಪೂರ್ಣತೆ ಪಡೆಯೋದ್ರಲ್ಲಿ 3 ಹಂತಗಳು ಅಂತ ನಾವು ಕೇಳಿದ್ವಿ. ಬ್ರಹ್ಮ ಸಾಕ್ಷಾತ್ಕಾರ, ಪರಮಾತ್ಮ ಸಾಕ್ಷಾತ್ಕಾರ ಮತ್ತೆ ಭಗವಂತನ ಸಾಕ್ಷಾತ್ಕಾರ. ಸೊ ಮೊದಲಿಗೆ ನಾವು ಪಡೆಯುವಂಥದ್ದು ಬ್ರಹ್ಮ ಸಾಕ್ಷಾತ್ಕಾರ. ಅಂದ್ರೆ ನಾವು ಈ ದೇಹಗಳೆಲ್ಲ, ನಾವು ಆತ್ಮ. ಸೊ ಇದೇ ಒಂದು ಆಧ್ಯಾತ್ಮಿಕ ಸ್ತರದಲ್ಲಿ ತುಂಬಾ ಒಂದು ದೊಡ್ಡ ಅಚೀವ್ಮೆಂಟ್ ಇದು. ಸೊ ಕೃಷ್ಣ ಹೇಳೋದು, ಸೊ ಹೀಗೆ ಆ ಸ್ಥಿತಿಯಲ್ಲಿ ಒಬ್ಬ ವ್ಯಕ್ತಿ ಯಾವ ಒಂದು ಶೋಕ ಇಲ್ಲ, ಯಾವ ಒಂದು ಭಯ ಇಲ್ಲ, ಯಾವ ಒಂದು ಇದು ಭೌತಿಕ ಇಚ್ಛೆಗಳಿಲ್ಲ. ಅಷ್ಟವರೆಗೂ ಬರೋವರೆಗೂ ನಮಗೆ ಏನಾದರೂ ಇರುತ್ತೆ, ಅದು ಬೇಕು, ಇದು ಬೇಕು, ಅಯ್ಯೋ ಅದು ನನಗೆ ಕಳೆದೋಯ್ತು, ಅದು ಮಿಸ್ ಆಯಿತು, ಅದು ಹಾಳಾಯಿತು. ಸೊ ಈ ರೀತಿಯಲ್ಲಿ ನಮ್ಮ ಭಾವನೆ ಇರುತ್ತೆ. ಸೊ ಆದರೆ ಒಂದ್ಸಲ ಬ್ರಹ್ಮಭೂತ ಸ್ಥಿತಿ ಅಂದರೆ ನಾನು ದೇಹ ಅಲ್ಲ ಆತ್ಮ ಅಂತ ಆ ಸ್ಥಿತಿಗೆ ಬಂದರೆ ಕೃಷ್ಣ ಹೇಳೋದು, ಯಾವ ಒಂದು ಶೋಕ ಇಲ್ಲ, ಯಾವ ಒಂದು ಭಯ ಇಲ್ಲ ಅಂತ. ಆಗ ಎಲ್ಲ ಜೀವಿಗಳನ್ನು ಒಂದೇ ಸಮನೆ ನೋಡಿ ನಮಗೆ ಭಕ್ತಿ ಅವಾಗ ಪ್ರಾರಂಭವಾಗುತ್ತೆ ಅಂತ ಕೃಷ್ಣ ಹೇಳ್ತಾ ಇದ್ದಾರೆ. ಸೊ ಭಕ್ತಿ, ನಿಜವಾದ ಭಕ್ತಿ, ಶುದ್ಧ ಭಕ್ತಿ ಅನ್ನೋದು ಇದು ಮುಕ್ತ ಸ್ಥಿತಿಯಲ್ಲಿ ಪ್ರಾರಂಭವಾಗೋದು. ಈಗ ನಾವು ಒಂದು ರೀತಿಯಾಗಿ ಶಾಸ್ತ್ರ ನಿರ್ದೇಶನ ಅಂತ, ಗುರುವಿನ ಆದೇಶ ಅಂತ ನಾವು ಭಕ್ತಿ ಮಾಡ್ತಾ ಇದ್ದೀವಿ, ಸಾಧನ ಭಕ್ತಿ. ಆದರೆ ನಿಜವಾದ ಭಕ್ತಿ ಪ್ರಾರಂಭವಾಗೋದು ಭಗವಂತನಿಗೆ ಶರಣಾಗಿ ಅವನ ಒಂದೇ ಗುಣ ರೀತಿಯಲ್ಲಿ ಒಂದೇ ಇದು ಪಡೆದಾಗ, ನಾವು ಆತ್ಮ ಅಂತ ನಾವು ಸಾಕ್ಷಾತ್ಕಾರ ಪಡೆದಾಗ ಭಗವಂತನ ಭಕ್ತಿ ಪ್ರಾರಂಭ ಆಗುತ್ತೆ ಅಂತ ಕೃಷ್ಣ ಹೇಳ್ತಾ ಇದ್ದಾರೆ ಸ್ಪಷ್ಟವಾಗಿ. ಸೊ ಬೇರೆ ಬೇರೆ ಮಾರ್ಗಗಳು, ಯೋಗ ಮಾರ್ಗ, ಭಕ್ತಿ, ಜ್ಞಾನ ಮಾರ್ಗ, ಕರ್ಮ ಮಾರ್ಗ, ಇದು ಭಕ್ತಿಗೆ ತೆಗೆದುಕೊಂಡು ಬಂದು ನಮ್ಮ ಮುಕ್ತ ಸ್ಥಿತಿಗೆ ಕೊಡೋದಕ್ಕೆ, ಮತ್ತು ಮುಕ್ತಿ ಸ್ಥಿತಿಯ ನಾವು ಭಕ್ತಿ ಮಾಡೋದಕ್ಕೆ ಅದು ನಮ್ಮ ನಿಜವಾದ ಅಸ್ತಿತ್ವ. ಸೊ ಕೃಷ್ಣ ನಂತರ ಮತ್ತೆ ಹೇಳ್ತಾ ಇರೋದು, ಭಕ್ತಿಯಿಂದ ಕೇವಲ ತನ್ನನ್ನು ಯಥಾರ್ಥವಾಗಿ ಅರ್ಥ ಮಾಡ್ಕೊಳ್ಬೋದು. ಸೊ ನಾವು ಬೇರೆ ಯಾವ ಮಾರ್ಗದಿಂದನೂ ಸಾಧ್ಯ ಇಲ್ಲ. ಯೋಗಾಭ್ಯಾಸದಿಂದ, ಜ್ಞಾನ ಅರ್ಜನೆ, ಸಮಪಾರ್ಜನೆಯಿಂದ ಎಷ್ಟೆಷ್ಟೋ ಬೇರೆ ಬೇರೆ ವಿಧಿವಿಧಾನಗಳಿವೆ. ಆದರೆ ಭಕ್ತಿ ಪ್ರಾಧಾನ್ಯವಾಗಿಲ್ಲ ಅಂದ್ರೆ ಯಾವುದರಲ್ಲೂ ಕೂಡ ಪರಿಪೂರ್ಣತೆ ಸಿಗೋದಿಲ್ಲ. ಸೊ ಅಂತ ಕೃಷ್ಣ ಸ್ಪಷ್ಟವಾಗಿ ಇಲ್ಲಿ ಹೇಳ್ತಾರೆ, ಭಕ್ತ್ಯಾ ಮಾಂ ಅಭಿಜಾನಾತಿ ಯಾವಾನ್ಯಶ್ಚಾಸ್ಮಿ ತತ್ವತಃ ತಥೋ ಮಾಂ ತತ್ವತೋ ಜ್ಞಾತ್ವಾ ವಿಶದೇ ತದನಂತರಂ ಅಂತ ಕೃಷ್ಣ ಅಷ್ಟು ಸೊಗಸಾಗಿ ಮತ್ತೆ ಈ ಭಕ್ತಿಯ ಕಾರ್ಯಗಳ ಮಹತ್ವವನ್ನು ನಮಗೆ ತಿಳಿಸ್ಕೊಡ್ತಾರೆ. ನನ್ನ ಪರಿಶುದ್ಧ ಭಕ್ತನು ಎಲ್ಲ ಬಗೆಯ ವ್ಯಾಪಾರಗಳಿಂದ ನಿರತನಾಗಿದ್ದರೂ ನನ್ನ ರಕ್ಷಣೆಯಲ್ಲಿ ನನ್ನ ಕೃಪೆಯಿಂದ ಶಾಶ್ವತವೂ ಅವ್ಯವೂ ಆದ ನಿವಾಸವನ್ನು ಸೇರುತ್ತಾನೆ. ಸೊ ಭೌತಿಕ ಚಟುವಟಿಕೆಗಳು ಏನೇ ಮಾಡ್ತಾ ಇದ್ರು, ನಾವು ಭಗವಂತನ ಮೇಲೆ ಮನಸ್ಸಿಟ್ರೆ ಹೇಳ್ತಾರೆ ಅದು ಪರಿಪೂರ್ಣತೆ ಸಿಗತ್ತೆ ನಮಗೆ ಅಂತ ಹೇಳಿ ಹೇಳ್ತಾರೆ. ನೀನು ನನ್ನ ಪ್ರಜ್ಞೆಯನ್ನು ಹೊಂದಿದ್ದಾಗ ಬದ್ಧ ಜೀವನದ ಎಲ್ಲ ಅಡ್ಡಿಗಳನ್ನು ನನ್ನ ಕೃಪೆಯಿಂದ ನಿವಾರಿಸಿಕೊಳ್ಳುವೆ. ಆದರೆ ನೀನು ಇಂತಹ ಪ್ರಜ್ಞೆಯನ್ನು ಕೆಲಸ ಮಾಡದೆ ಅಹಂಕಾರದಿಂದ ಕೆಲಸ ಮಾಡಿದರೆ, ನನ್ನ ಮಾತನ್ನು ಕೇಳದೆ ಹೋದರೆ ಮುಳುಗಿ ಹೋಗುತ್ತೀಯೇ. ಸೊ ಭಗವಂತನು ಆ ಒಂದು ಸ್ವತಂತ್ರವನ್ನು ನಮಗೆ ಕೊಟ್ಟಿದ್ದಾನೆ. ಎಲ್ಲವನ್ನೂ ಹೇಳಿದ್ಮೇಲೆ ಅರ್ಜುನನಿಗೆ ಕೃಷ್ಣ ಹೇಳೋದು, ಯಥಾ ಇಚ್ಛಸಿ ತಥಾಕುರು, ನಿನ್ನ ಇಷ್ಟ, ನೀನ್ ಏನ್ ಮಾಡ್ತೀಯೋ ಮಾಡು. ಆದರೆ ಭಕ್ತರಾದವರು ಕೃಷ್ಣ ನಾನು ನೀನೇನು ಹೇಳ್ಬೇಕ್ತೀಯೋ, ನಿನಗೇನು ಇಷ್ಟ ಆಗುತ್ತೋ ಮಾಡ್ತೀನಿ ಅಂತ ನಾವು ಬರ್ಬೇಕು ನಾವು. ಸೊ ನಂತರ ಕೃಷ್ಣನು ಪರಮಾತ್ಮ ಸಾಕ್ಷಾತ್ಕಾರ ಹೇಳಿದ್ದು, ಮೊದಲಿಗೆ ನಾವು ದೇಹ ಅಲ್ಲ ಆತ್ಮ, ಬ್ರಹ್ಮಭೂತ ಸ್ಥಿತಿ ಹೇಳಿದ್ರು. ನಂತರ ಮತ್ತೆ ಭಗವಂತನು ತಾನು ಪರಮಾತ್ಮನಾಗಿದ್ದೇನೆ ಅಂತ, ಈಶ್ವರ ಸರ್ವಭೂತಾನ ಮೃದ್ದೇಶೆ ಅರ್ಜುನಾತಿಷ್ಠತಿ ಬ್ರಾಹ್ಮಣನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯ. ಅರ್ಜುನನೇ ಪರಮಪ್ರಭುವು ಪ್ರತಿಯೊಬ್ಬನ ಹೃದಯದಲ್ಲಿಯೂ ಇದ್ದಾನೆ. ಐಹಿಕ ಶಕ್ತಿಯಿಂದ ಮಾಡಿದ ಯಂತ್ರದಲ್ಲಿ ಕುಳಿತಿರುವಂತೆ ಇರುವ ಎಲ್ಲ ಜೀವಿಗಳ ತಿರುಗಾಟವನ್ನು ನಿರ್ದೇಶಿಸುತ್ತಾನೆ. ಸೊ ಪರಮಾತ್ಮನು ಕೃಷ್ಣ ಪ್ರತಿಯೊಬ್ಬರ ಹೃದಯದಲ್ಲಿ ಇದ್ದಾನೆ ಅಂತ ಇಲ್ಲಿ ಮತ್ತೆ ಹೇಳ್ತಾ ಇರೋದು. ಸೊ ಕೃಷ್ಣ ಹೇಳ್ತಾ ಇರೋದು ಆ ಪರಮಾತ್ಮನಿಗೆ ಶರಣಾಗಿ ಅಂತ ಹೇಳೋದು. ಭರತವಂಶದಲ್ಲಿ ಶ್ರೇಷ್ಠನಾದವನೇ, ಸಂಪೂರ್ಣವಾಗಿ ಅವನಿಗೆ ಶರಣಾಗತನಾಗು. ಅವನ ಕೃಪೆಯಿಂದ ನೀನು ದಿವ್ಯ ಶಾಂತಿಯನ್ನು, ಪರಮವೂ ಶಾಶ್ವತವೂ ಆದ ಸ್ಥಾನವನ್ನು ಪಡೆಯುತ್ತೀಯೇ. ಸೊ ಕೃಷ್ಣ ಮತ್ತೆ ನಮಗೆ ಕೊನೆಗೆ ಈ ಪರಮಾತ್ಮ ಭಗವಂತನೇ ಇನ್ಯಾರೂ ಅಲ್ಲ, ತಾವು ಆಶ್ರಯ ಪಡಿಬೇಕು ಅಂತ ಇಲ್ಲಿ ಕೃಷ್ಣ ಮತ್ತೆ ಹೇಳ್ತಾರೆ. ಇಲ್ಲಿ ತೋರಿಸ್ತಾ ಇರೋ ವ್ಯಕ್ತಿ ಇವರು ಮಹಾರಾಜ ಪ್ರತಾಪರುದ್ರ ಅಂತ ಒರಿಸ್ಸಾ ಪ್ರಾಂತ್ಯದ ರಾಜ. 500 ವರ್ಷಗಳಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಅವತರಿಸಿದ ಸಮಯದಲ್ಲಿ. ಆದರೆ ಮಹಾರಾಜರಾದರೂ ಕೂಡ ಅವರು ಇಲ್ಲಿ ಜಗನ್ನಾಥದಲ್ಲಿ ದೊಡ್ಡ ರಥಯಾತ್ರೆ ನಡೆಯುತ್ತೆ. ಆ ಸನ್ನಿವೇಶದಲ್ಲಿ ಅವರು ಭಗವಂತನ ಎದುರು ಒಂದು ಸಾಧಾರಣ ಯಾರು ಕಸ ಗುಡಿಸ್ತಾರೆ ಇವಾಗ. ಸೊ ಆ ಒಂದು ಇದಾಗಿ ಭಗವಂತನ ಒಂದು ಇದಿಟ್ಕೊಂಡು ಜಾಡು ಇದಿಟ್ಕೊಂಡು ಭಗವಂತನಲ್ಲ ಇಲ್ಲಿ ಆ ಮಹಾರಾಜ ಪ್ರತಾಪರುದ್ರ ಮಾಡ್ತಾ ಇರೋದು. ಸೊ ಈಗಲೂ ಅದೇ ಪದ್ಧತಿ ಇದೆ.
ಆ ರೀತಿಯಲ್ಲಿ ಈಗ ರಥಯಾತ್ರೆ ಮುಂದೆ ಯಾರು ಒಂದು ರಾಜ್ಯದ ಮುಖಂಡರು, ಒಂದು ಸಿಟಿಯ ಮುಖಂಡರು ಇವರು ಇರ್ತಾರೆ, ಅವರು ಬಂದು ಮೊದಲಿಗೆ ಮಾಡ್ತಾರೆ. ಯಾಕಂದ್ರೆ ಭಗವಂತನ ಎದುರು ನಮ್ಮ ಏನದು ನಮ್ಮದು, ನಾವು ನಮ್ಮ ಇಷ್ಟು ಒಳ್ಳೆ ಜನ್ಮ ಅಂತ ಅನ್ಕೊಳ್ಬೋದು, ಇಷ್ಟು ನಾನು ಶ್ರೀಮಂತನ ಅನ್ಕೊಳ್ಬೋದು, ಇಷ್ಟು ಸುಂದರವಾಗಿದ್ದೇನೆ, ಇಷ್ಟು ವಿದ್ಯೆಯನ್ನು ಕಲ್ತಿದ್ದೇನೆ ಅಂತ ಇರ್ಬೋದು. ಆದ್ರೆ ಭಗವಂತನ ಮುಂದೆ ನಾವು ಒಂದು ಹುಲ್ಲು ಗಡ್ಡಿನೂ ಇಲ್ಲ, ನಾವು ಹುಲ್ಲು ಕಡ್ಡಿನೂ ಅಲ್ಲ. ಸೊ ಹಾಗಾಗಿ ಈ ನಮ್ರ ಭಾವನೆ ತುಂಬಾ ಮುಖ್ಯ. ಸೊ ಇಲ್ಲಿ ತೋರಿಸ್ತಾ ಇರೋದು ಇಲ್ಲಿ ತುಂಬಾ ಒಳ್ಳೆಯ ಚಿತ್ರ. ಸೊ ಮಹಾರಾಜ್ ಪ್ರತಾಪರುದ್ರು ರಾಜರಾಗಿದ್ರು, ಮಹಾರಾಜರಾಗಿದ್ರು, ಅವರು ಭಗವಂತನ ಸೇವಕನಾಗಿ, ಸಾಧಾರಣ ಸೇವಕನಾಗಿ ಸೇವೆ ಮಾಡ್ತಾ ಇರೋದು. ಸೊ ಕೃಷ್ಣ ಹೇಳೋದು ಕೃಷ್ಣನಿಗೆ ಆಶ್ರಯ ಪಡಿಬೇಕು, ನಾವು ಕೃಷ್ಣನ ಶರಣಾಗತಿ ಪಡಿಬೇಕು ಅಂತ ತಿಳಿಸ್ತಾ ಇರೋದು. ಸೊ ಮತ್ತೆ ಕೃಷ್ಣನು ಹೇಳಿದ್ದು ಈ ಎರಡು ಜ್ಞಾನ, ಆತ್ಮಜ್ಞಾನ, ಪರಮಾತ್ಮ ಜ್ಞಾನ ಏನ್ ಕೊಟ್ಟಿದ್ದಾರೆ, ಇದು ಗುಹ್ಯವಾದ ಜ್ಞಾನ. ಇದು ರಾಜವಿದ್ಯೆ ಅಂತ 9ನೇದಲ್ಲಿ ಕೇಳಿದ್ವಿ. ಸೊ ಎರಡು ಗುಹ್ಯ ಜ್ಞಾನ, ಮೊದಲನೇ ಗುಹ್ಯ ಜ್ಞಾನ ಆತ್ಮ, ಎರಡನೇ ಗುಹ್ಯ ಜ್ಞಾನ ಪರಮಾತ್ಮ. ಕೊನೆಗೆ ಇದಕ್ಕೂ ಮಿಗಿಲಾಗಿ ತನ್ನ ಷಡೈಶ್ವರ್ಯ ಸಂಪನ್ನ, ಷಡೈಶ್ವರ್ಯ ಗುಣ ಪೂರ್ಣವಾಗಿ ಭಗವಂತನು ಇರುವ ವೈಕುಂಠ ಆಗೋದು, ಗೋಲೋಕದಲ್ಲಿ ತನ್ನ ನಿತ್ಯ ರೂಪಗಳಲ್ಲಿ. ಸೊ ಅದರ ಒಂದು ಅರ್ಥ ಮಾಡ್ಕೊಳ್ಳೋದು, ಅವರ ಸಂಬಂಧ ಬೆಳೆಸೋದು ಜೀವನ ಪರಿಪೂರ್ಣತೆ ಅಂತ ಭಗವಂತನು ಇಲ್ಲಿ ಕೊನೆಗೆ ಮತ್ತೆ ಹೇಳ್ತಾ ಇರೋದು. ನಿನಗೆ ಗುಹ್ಯಕ್ಕಿಂತ ಗುಹ್ಯತರವಾದ ಜ್ಞಾನವನ್ನು ವಿವರಿಸಿದ್ದೇನೆ, ಇದನ್ನು ಕುರಿತು ಸಂಪೂರ್ಣವಾಗಿ ವಿಮರ್ಶಿಸಿ ನಿನ್ನ ಇಷ್ಟವಂತೆ ಮಾಡು. ಸೊ ಭಗವಂತ ನಮಗೆ ಒತ್ತಾಯ ಮಾಡೋದಿಲ್ಲ, ನಾವು ನಮ್ಮ ಕಡೆಯಿಂದ ಹೌದು ಕೃಷ್ಣ, ನಾನು ನೀನು ಹೇಳೋ ತರ ಮಾಡ್ತೇನೆ ಅಂತ ನಾವು ಮುಂದೆ ಬರ್ಬೇಕು. ಸೊ ಅರ್ಜುನ ಹೇಳ್ತಾ ಇರೋದೀಗ, ನನಗೆ ಎಲ್ಲ ನನಗೇನೇನು ಇದಿತ್ತು, ಸಂದೇಹಗಳಿತ್ತು, ನನ್ನ ಏನೋ ಒಂದು ಮೋಹವಿತ್ತು, ಎಲ್ಲವೂ ಕೂಡ ಹೋಯ್ತು ಕೃಷ್ಣ ನಿನ್ನ ಅನುಗ್ರಹದಿಂದ. ನಾನು ಆ ದಿವ್ಯ ಜ್ಞಾನದಲ್ಲಿ ನಿಂತಿದ್ದೇನೆ. ಸೊ ದಯವಿಟ್ಟು ನೀನು ಮಾಡಿದ ಹೇಳಿದ ಮಾತನ್ನು ನಾನು ಮಾಡ್ತೇನೆ ಅಂತ ಕೃಷ್ಣನಿಗೆ ಅರ್ಜುನ ಹೇಳ್ತಾರೆ. ಸೊ ನಾವು ಭಗವದ್ಗೀತೆ ಓದಿದ ಮೇಲೆ, ಕೇಳಿದ ಮೇಲೆ ನಾವು ಕೂಡ ಕೃಷ್ಣನು ಹೇಳೋ ರೀತಿಯಲ್ಲಿ ಮಾಡೋ ರೀತಿಯಲ್ಲಿ, ಅರ್ಜುನನು ಹೇಗೆ ಇಲ್ಲಿ ಕರಿಷ್ಯ ವಚನತವ ಅಂತ ಹೇಳ್ತಾ ಇದ್ದಾರೆ, ನಾವು ಕೂಡ ಅದೇ ರೀತಿಯಲ್ಲಿ ಮಾಡಬೇಕು. ಸೊ ಕೊನೆಯಲ್ಲಿ ಕೃಷ್ಣ ಹೇಳೋದು, ತನ್ನ ವ್ಯಕ್ತಿಗತ ಸ್ವರೂಪವನ್ನು ನಾವು ಹೇಗೆ ಭಗವಂತನ ಚಿಂತಿಸಿ ತನ್ನ ಧಾಮಕ್ಕೆ ಹೋಗ್ಬೋದು ಅನ್ನೋ ರೀತಿಯಾಗಿ ಭಗವಂತನ ಮತ್ತೆ ಕೊನೆಗೆ ಹೇಳೋದು, ಯಾವಾಗಲೂ ನಾವು ಕೃಷ್ಣನನ್ನು ಚಿಂತಿಸಬೇಕು. ಕಲಿಯುಗದಲ್ಲಿ ಚಿಂತಿಸೋದಂದ್ರೆ ಕೃಷ್ಣನ ನಾಮವನ್ನು ಜಪಿಸೋದು. ಹಾಗೆಯೇ ಕೃಷ್ಣನ ಭಕ್ತನಾಗಬೇಕು, ಕೃಷ್ಣನಿಗೆ ಪೂಜಿಸಬೇಕು, ಕೃಷ್ಣನಿಗೆ ನಮಸ್ಕರಿಸಬೇಕು. ಕೃಷ್ಣ ಹೇಳೋದು 9ನೇ ಅಧ್ಯಾಯದಲ್ಲಿ ಇದೇ ಮಾತು ಹೇಳಿದ್ರು, ಈಗ ಮತ್ತೆ 18ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾ ಇರೋದು, ಈ 4 ಚಟುವಟಿಕೆಗಳನ್ನ ನಾವು ಮಾಡಿದ್ರೆ ಖಂಡಿತವಾಗಿ ಭಗವಂತನ ನಿತ್ಯಧಾಮವನ್ನು ಸೇರ್ಕೊಳ್ತೇವೆ. ಮಾಮೇ ವೈಶಸ್ಯ ಸತ್ಯಂತೆ ಪ್ರತಿಜಾನೇ ಪ್ರಿಯೋಸಿಮೆ. ಸೊ ಕೃಷ್ಣ ಹೇಳಿದ್ರು, ಖಂಡಿತವಾಗಿ ಭಗವಂತನ ನಿತ್ಯಧಾಮವನ್ನು ಸೇರ್ತೇವೆ ಅಂತ ಕೃಷ್ಣನ ಆಶ್ವಾಸನೆ ಮತ್ತೊಮ್ಮೆ ಕೊಡ್ತಾ ಇರೋದು ಈ 18ನೇ ಅಧ್ಯಾಯ. ಸೊ ಹಾಗೆ ಕೃಷ್ಣ ನೆಕ್ಸ್ಟ್ ಹೇಳೋದು, ಎಲ್ಲ ನಾವು ಕಲ್ಪನೆ ಮಾಡ್ಕೊಂಡಿರೋ ಧರ್ಮಗಳು, ಎಷ್ಟೆಷ್ಟೋ ಧರ್ಮಗಳಿವೆ ಸಮಾಜದಲ್ಲಿ, ರಾಷ್ಟ್ರಗಳಲ್ಲಿ, ವಿಶ್ವದಲ್ಲಿ ಎಲ್ಲ. ಸೊ ಕೃಷ್ಣ ಹೇಳೋದು, ಅದೆಲ್ಲವೂ ಬಿಡಿ, ಕೇವಲ ನನ್ನನ್ನು ಆಶ್ರಯಿಸೋ ಧರ್ಮ ಅಂತ ಹೇಳಿ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಸೊ ಕೃಷ್ಣ ಹೇಳ್ತಾ ಇರೋದು, ಎಲ್ಲ ಭೌತಿಕವಾಗಿ ಉದ್ದೇಶ ಇರೋ ಒಂದು ಧರ್ಮಗಳು, ಭೌತಿಕ ಲಾಭವನ್ನು ಪಡೆಯುವ ಧರ್ಮಗಳು, ಅದನ್ನೆಲ್ಲ ಬಿಡಿ, ಕೇವಲ ನನ್ನನ್ನು ಆಶ್ರಯಿಸಿ ಅಂತ ಕೃಷ್ಣನು ಇಲ್ಲಿ ಅಂತಿಮ ನಿರ್ಣಯವನ್ನು ಭಗವದ್ಗೀತೆ ಕೊಡ್ತಾ ಇರೋದು. ಆದರೆ ಭಗವಂತನು ಈ ವಿಷಯವನ್ನು ಯಾರು ತಪಸ್ಸು ಆಚರಿಸಿಲ್ವೋ, ಯಾರು ಭಕ್ತರಲ್ಲವೋ ಅವರಿಗೆ ಅರ್ಥ ಆಗೋದಿಲ್ಲ. ಹಾಗಾಗಿ ನೀವು ವೃತ್ತ ನೀವು ಅವ್ರಿಗೆ ಹೇಳೋದಿದು ಅಂತ. ಆ ರೀತಿಯಲ್ಲಿ ಭಕ್ತರ ಮೇಲೆ ಭಗವಂತನಿರೋ ಇದಕ್ಕೆ ಆತ್ಮೀಯ ಬಂಧನ ಭಾವನೆಯಿಂದ ಕೃಷ್ಣನು ಹಾಗೆ ಹೇಳೋದು. ಕೃಷ್ಣನಿಗೆ ಎಲ್ಲರೂ ಕೂಡ ಮಕ್ಕಳೇ, ಆದರೆ ಒಬ್ಬರು ಇನ್ನ ತುಂಬಾ ನಾಸ್ತಿಕ ಸ್ವಭಾವದಲ್ಲಿದ್ದಾಗ ಭಕ್ತರಿಗೆ ಅವರು ಇದು ಮಾಡ್ತಾರೆ, ಅವರ ಹಾಗೆ ಕೃಷ್ಣನ್ ಹೇಳ್ತಾ ಇರೋದು, ಅವರಿಗೆ ಇದನ್ನ ಹೇಳ್ಬೇಡಿ, ಇದನ್ನ ಅರ್ಥ ಆಗೋದಿಲ್ಲ ಅವ್ರಿಗೆ ಹೇಳ್ಬೇಡಿ ಅಂತಾನೆ ಕೃಷ್ಣ ಇಲ್ಲಿ ಹೇಳ್ತಾ ಇರೋದು. ಆದರೂ ಕೂಡ ಶುದ್ಧ ಭಕ್ತರಾದವ್ರಿಗೆ ಕೃಷ್ಣನ ಆಂತರ್ಯ ಗೊತ್ತು, ಅವ್ರಿಗೆ ಕೃಷ್ಣ ಇಚ್ಛೆ ಪ್ರತಿಯೊಂದು ಜೀವಿಯು ತನ್ನ ಆಶ್ರಯದಲ್ಲಿ ಬರಬೇಕು ಅಂತ. ಸೊ ಅವರು ಎಷ್ಟೇ ಕಷ್ಟ ಇದ್ರು ಅವರು ತಗೊಂಡು ಅವರು ಪ್ರಚಾರ ಮಾಡ್ತಾರೆ. ಶ್ರೀಲ ಪ್ರಭುಪಾದರು ಅಷ್ಟು ವಯಸ್ಸಿನಲ್ಲಿ ಅವ್ರು ಯಾಕೆ ಅಮೆರಿಕೆ ಹೋಗ್ಬೇಕಾಗಿತ್ತು? ಅವ್ರ ಗುರುವಿನ ಆಜ್ಞೆ, ಅವರು ಕೂಡ ಸಹಜವಾಗಿ ಅನುಕಂಪ ಎಲ್ಲ ಜೀವಿಗಳ ಮೇಲೆ. ಸೊ ಹಾಗೆ ಅವರು ಆ ವಯಸ್ಸಿನಲ್ಲಿ ಹೋಗುವಾಗಲೇ ಹಡಗಿನಲ್ಲಿ 2 ಹಾರ್ಟ್ ಅಟ್ಯಾಕು ಆದ್ರೂ ಕೂಡ ಹೋಗಿ ಅಲ್ಲಿ ಎಷ್ಟು ಕಷ್ಟ ಶ್ರಮ ಅವರು ಕೊನೆಗೆ ಆಚಾರ್ಯರು ಈ ರೀತಿ ಪ್ರಚಾರ ಮಾಡಿದ್ರು. ಸೊ ಯಾರು ಕೃಷ್ಣ ಪ್ರಚಾರ ಮಾಡ್ತಾರೆ, ಕೃಷ್ಣ ಇಲ್ಲಿ ಹೇಳೋದು, ಅವ್ರು ತುಂಬಾ ಆತ್ಮೀಯರು, ಅವರಿಗಿಂತ ನನಗೆ ಆತ್ಮೀಯ ಭಕ್ತರಿಲ್ಲ ಈ ಜಗತ್ತಿನಲ್ಲಿ ಅಂತಾನೆ ಕೃಷ್ಣ ಹೇಳ್ತಾ ಇದೆ. ಯೈದಂ ಪರಮಂ ಗುಹ್ಯಂ ಭಕ್ತೇಶ ವಿಚಾಸ್ಯತಿ ಭಕ್ತಿಂ ಮಯಿ ಪರಾಂ ಕೃತ್ವಾ ಮಾಮೇ ವೈಶ್ಯಸ್ಯ ಸಂಶಯ. ಈ ಪರಮ ರಹಸ್ಯವನ್ನು ಭಕ್ತರಿಗೆ ಹೇಳುವವನಿಗೆ ಪರಿಶುದ್ಧ ಭಕ್ತಿ ಸೇವೆಯನ್ನು ಮಾಡುವ ಅವಕಾಶವು ನಿಶ್ಚಯವಾಗಿಯೂ ದೊರೆಯುವುದು. ಅದರ ಅಂತ್ಯದಲ್ಲಿ ಅವನು ತನ್ನ ಬಳಿಗೆ ಹಿಂದಿರುಗುತ್ತಾನೆ ಅಂತ ಕೃಷ್ಣ ಹೇಳ್ತಾ ಇದ್ದಾರೆ.
ಪ್ರಪಂಚದಲ್ಲಿ ಇವನಿಗಿಂತ ನನಗೆ ಪ್ರಿಯನಾದ ಸೇವಕನಿಲ್ಲ, ಇವನಿಗಿಂತ ಪ್ರಿಯನಾದವನು ಮುಂದೆ ಯಾರು ಇಲ್ಲ. ಸೊ ಸೊ ಯಾರು ಭಗವಂತನ ಈ ವಿಷಯವನ್ನು ಪ್ರಚಾರ ಮಾಡ್ತಾರೋ, ಸೊ ನಮಗೆ ಎಷ್ಟು ತಿಳಿದೆಯೋ ಅಷ್ಟು ಹೇಳ್ಬೋದು ನಾವು. ನಾವೇನು ಸಂಪೂರ್ಣವಾಗಿ ತಿಳಿದಿದೆ ಅಂತಲ್ಲ, ಆದ್ರೆ ಎಷ್ಟು ತಿಳಿದೆಯೋ ಅಷ್ಟು. ಎಷ್ಟಿಲ್ಲ ಅಂದ್ರೂ ಅಟ್ಲೀಸ್ಟ್ ಒಬ್ಬರಿಗೆ ದಯವಿಟ್ಟು ಹರೇ ಕೃಷ್ಣದ ಜಪಿಸಿ ಅಂತ ಹೇಳ್ಬೋದು. ಸೊ ಇದರಿಂದ ನಾವು ಹೇಳೋದು ಇದು, ನಾವು ಭಗವಂತನಿಗೆ ಆತ್ಮೀಯರಾಗ್ಬೋದು, ತುಂಬಾ ನಿಕಟರಾಗ್ಬೋದು ನಾವು. ನಮ್ಮ ಈ ಪವಿತ್ರ ಸಂಭಾಷಣೆಯನ್ನು ಯಾರು ಅಧ್ಯಯನ ಮಾಡುವನೋ ಅವನು ತನ್ನ ಬುದ್ಧಿಶಕ್ತಿಯಿಂದ ನನ್ನನ್ನು ಪೂಜಿಸುತ್ತಾನೆ. ಸೊ ಕೃಷ್ಣ ಇಲ್ಲಿ ಹೇಳೋದು, ಈ ಒಂದು ಗೀತಾ ಅಧ್ಯಯನ ಮಾಡೋದೇ ಭಗವಂತನ ಒಂದು ಜ್ಞಾನದ ಮೂಲಕ ಪೂಜೆ ಮಾಡೋದಾಗೆ ಅಂತ ಹೇಳ್ತಾರೆ. ಇದನ್ನು ಶ್ರದ್ಧೆಯಿಂದ ಮತ್ತು ಅಸೂಯೆ ಇಲ್ಲದೆ ಕೇಳುವ ಮನುಷ್ಯನು ಪಾಪಕರ್ಮಗಳಿಂದ ಮುಕ್ತನಾಗುತ್ತಾನೆ ಮತ್ತು ಪುಣ್ಯಕರ್ಮಿಗಳು ವಾಸಿಸುವ ಶುಭಲೋಕಗಳನ್ನು ಸೇರುತ್ತಾನೆ. ಸೊ ಇಲ್ಲಿ ಹೇಳ್ತಾ ಇರೋದು, ನಾವು ಎಲ್ಲ ನಿಯಮಗಳನ್ನು ಪಾಲನೆ ಮಾಡಕ್ ಆಗುತ್ತೋ ಇಲ್ವೋ ಅಂತ, ಆದ್ರೂ ಕೂಡ ನಾವು ಭಗವಂತನ ಈ ಭಗವದ್ಗೀತೆ ಪಾರಾಯಣ ಮಾಡೋದ್ರಿಂದ ಕೇವಲ ನಾವು ಉನ್ನತ ಲೋಕಗಳನ್ನ ಪ್ರಾಪ್ತಿ ಮಾಡುವುದು ಅಂತ ಕೃಷ್ಣ ಇಲ್ಲಿ ಹೇಳ್ತಾರೆ. ಸೊ ಇದೆಲ್ಲ ಆದ್ಮೇಲೆ ಕೊನೆಗೆ ಭಗವದ್ಗೀತೆಯ ಮುಕ್ತಾಯ ಸಂಜೆಯನ್ನು ಉತ್ತರಿಸೋದು. ಯಾಕಂದ್ರೆ ಅರ್ಜುನ ಧೃತರಾಷ್ಟ್ರನ ಪ್ರಶ್ನೆ ಮಾಡಿದ್ದು, ನನ್ನ ಸಹೋದರನ ಮಕ್ಕಳು, ನನ್ನ ಮಕ್ಕಳು ಯುದ್ಧ ಅಪೇಕ್ಷೆಯಿಂದ ಅವ್ರು ಏನ್ ಮಾಡಿದ್ರು ಕುರುಕ್ಷೇತ್ರ ರಣರಂಗದಲ್ಲಿ ಅಂತ. ಸೊ ಅದ್ರ ಉತ್ತರವಾಗಿ ಸಂಜೆ ಹೇಳ್ತಾ ಇರೋದು, ಕೃಷ್ಣ ಎಲ್ಲಿದ್ದಾನೋ ಅಲ್ಲೇ ಜಯ, ಅಲ್ಲೇ ಪರಿಪೂರ್ಣತೆ ಎಲ್ಲವು. ಇಬ್ಬರು ಮಹಾತ್ಮರಾದ ಕೃಷ್ಣ ಮತ್ತು ಅರ್ಜುನರ ಸಂಭಾಷಣೆಯನ್ನು ಕೇಳಿದನು. ಈ ಸಂವಾದವು ಎಷ್ಟು ಅದ್ಭುತವಾದದೆಂದರೆ ನನಗೆ ರೋಮಾಂಚನವಾಗಿದೆ. ವ್ಯಾಸರ ಕೃಪೆಯಿಂದಾಗಿ ನಾನು ಈ ಅತ್ಯಂತ ರಹಸ್ಯವಾದ ಮಾತುಗಳನ್ನು ಯೋಗೇಶ್ವರನಾದ ಕೃಷ್ಣನು ಸ್ವತಃ ಅರ್ಜುನನಿಗೆ ಹೇಳುತ್ತಿರುವಾಗ ನೇರವಾಗಿ ಕೇಳಿದ್ದೇನೆ. ಅರಸನೇ, ಕೃಷ್ಣಾರ್ಜುನರ ನಡುವೆ ಅದ್ಭುತವೂ ಪವಿತ್ರವೂ ಆದ ಸಂಭಾಷಣೆಯನ್ನು ಮತ್ತೆ ಮತ್ತೆ ಸ್ಮರಿಸಿಕೊಂಡು ಆನಂದ ಪಡುತ್ತಿದ್ದೇನೆ. ಪ್ರತಿ ಕ್ಷಣವೂ ನನಗೆ ರೋಮಾಂಚನವಾಗುತ್ತಿದೆ. ಆಕ್ಚುಲಿ ಈ ಭಗವದ್ಗೀತೆ ವಿಷಯಗಳಲ್ಲಿ ನಾವು ಒಂದು ಅಭ್ಯಾಸ ಆಗ್ಬಿಟ್ರೆ ಇದನ್ನ ಪ್ರತಿನಿತ್ಯ ಓದ್ಬೋದು. ಪ್ರತಿನಿತ್ಯ ಇದ್ರಲ್ಲಿ ಹೊಸ ಹೊಸ ಅರ್ಥ ಸಿಗುತ್ತೆ, ಮಾರ್ಗದರ್ಶನ ಸಿಗುತ್ತೆ, ನಮಗೆ ಜೀವನ ಉಲ್ಲಾಸಕರವಾಗಿ ಆನಂದಮಯವಾಗಿ ಆಗುತ್ತೆ. ಸೊ ಹಾಗೆ ಅದು ಸಂಜಯರ ಇದು ಅನುಭವ. ಸೊ ಕೊನೆಗೆ ಅವರ ನಿರ್ಣಯ, ಎಲ್ಲಿ ಕೃಷ್ಣನಿದ್ದಾನೆ, ಎಲ್ಲಿ ತನ್ನ ಶುದ್ಧ ಭಕ್ತರಾದ ಅರ್ಜುನನಿದ್ದಾರೆ, ಅಲ್ಲಿಯೇ ಸಂಪೂರ್ಣ ಕೀರ್ತಿ, ಅಲ್ಲೇ ಸಂಪೂರ್ಣ ಇದು ಅಂತ ಕೃಷ್ಣ ಸಂಜಯರು ಹೇಳೋದು. ಸಿರಿ, ವಿಜಯ, ಅಸಾಧಾರಣ ಶಕ್ತಿ, ನೀತಿ ಇವೆಲ್ಲವೂ ಕೂಡ ಸಂಪೂರ್ಣವಾಗಿರುತ್ತೆ. ಹರೇ ಕೃಷ್ಣ. ಎಲ್ಲ ಭಕ್ತರಿಗೂ ಧನ್ಯವಾದಗಳು. ಸೊ 18 ಅಧ್ಯಾಯ ನಾವು ನೋಡಿದ್ವಿ. ಸೊ ಫಾಸ್ಟಾಗಿ 18 ತುಂಬ ಶ್ಲೋಕಗಳಿಂದ ಫಾಸ್ಟಾಗಿ ಮಾಡಿದೆ ನಾನು. ಸೊ ಇನ್ನೊಂದು ವಿಷಯ ನಾನು ಮತ್ತೆ ಹೇಳಬೇಕು ಅನ್ನೋದು ಅನ್ಕೊಂಡಿದ್ದು. ಸೊ ನಮ್ಮ ಸ್ಥಳದ ಅವತ್ತೊಂದು ವಿಡಿಯೋ ಕೂಡ ತೋರಿಸಿದೆ ನಾನು. ಸೊ ಇದು ನಾವು ಇಲ್ಲಿ ಮಂಗಳೂರಿನ ಇಲ್ಲಿ ಕುಲಾಯ್ ಕೋಡಿಕೆರೆ ಈ ಸ್ಥಳ. ಸೊ ಅಲ್ಲಿ 1.5 ಎಕರೆ ಸ್ಥಳ ತಗೊಂಡಿದ್ದೇವೆ. ಸೊ ನಿಮಗೆ ಎಲ್ಲ ಮನವಿ, ಸೊ ಯಥಾಶಕ್ತಿ ಅಂತ ನೀವು ನಮಗೆ ಸಹಾಯ ಮಾಡಿ ನಾವಿಲ್ಲಿ ಒಂದು ಒಳ್ಳೆ ಕೇಂದ್ರ ನಿರ್ಮಾಣ ಮಾಡ್ತೇವೆ. ಸೊ ಹಾಗೆ ಮತ್ತೆ ನೀವು ಕೂಡ ಹತ್ತಿರನೇ ಇದು ಮಂಗಳೂರು, ಇಲ್ಲಿ ಉಡುಪಿ ಕೂಡ ಕ್ಷೇತ್ರ ಇದೆ. ಸೊ ಬಂದಾಗ ನಾವು ಇಲ್ಲಿ ಇರ್ಲಿಕ್ಕೆ ಒಂದು ವಸತಿ ಕೂಡ ವ್ಯವಸ್ಥೆಗಳ ಮಾಡ್ತಾ ಇದ್ದೇವೆ. ಸೊ ಆ ರೀತಿಯಲ್ಲಿ ಮುಂದೆ ಇದ್ದು ನೀವು ಭಕ್ತಿಯಲ್ಲಿ ಇಲ್ಲಿ ಬಂದು ಅಭ್ಯಾಸ ಮಾಡ್ಬೋದು. ಆ ರೀತಿಯಲ್ಲಿ ಒಂದು ನಿರ್ಮಾಣ ಮಾಡ್ತಾ ಇದ್ದೀವಿ. ಕಟ್ಟಡ ನಮ್ಮದು. ಸೊ ಬೇರೆ ಬೇರೆ ರೀತಿಯ ಸೇವೆಗಳಿದೆ. ಒಂದೊಂದು ಇಟ್ಟಿಗೆ ಸ್ಪಾನ್ಸರ್ಶಿಪ್, ಒಂದೊಂದು ಸ್ಕ್ವೇರ್ ಫೀಟ್, ಒಂದು ಲೈಫ್ ಮೆಂಬರ್ಶಿಪ್ ಅನ್ನೋದು ನಮ್ಮದು ಇದಿದೆ ಇಸ್ಕಾನ್ದು. ಸೊ ಅದರ ಮೂಲಕ ನಿಮ್ಗೆ ಸ್ವಲ್ಪ ಬೆನಿಫಿಟ್ ಕೂಡ ಸಿಗುತ್ತೆ. ನಮ್ಮ ಬೇರೆ ಕೇಂದ್ರಗಳಲ್ಲಿ ನೀವು ನಮ್ಮ ಗೆಸ್ಟ್ ಹೌಸಲ್ಲಿ 3 ದಿವಸ ನೀವು ಕುಟುಂಬ ಸಮೇತವಾಗಿ ಇರ್ಬೋದಲ್ಲಿ ಒಂದು ರಿಯಾಯಿತಿ ದರದಲ್ಲಿ. ಸೊ ಈ ರೀತಿ ನಮಗೆ ಭಕ್ತಿಯಲ್ಲಿ ನಮಗೂ ಕೂಡ ನೀವು ಭಕ್ತಿ ಪ್ರಚಾರದಲ್ಲಿ ಮಾಡೋ ಒಂದು ಇದು ಧರ್ಮಕರ್ತ, ಧರ್ಮ ಅಧಿಕಾರಿ ಈ ಸೇವೆಗಳು ಕೂಡ ಎಲ್ಲವೂ ಇದೆ. ಸೊ ಯಾರು ಇದು ಒಂದು ಇದಾಗೋ ಇಲ್ಲಾಂದ್ರೆ ಇನ್ಸ್ಟಾಲ್ಮೆಂಟ್ ಆಗೋ ನೀವು ಕೂಡ ಇದನ್ನು ನಮಗೆ ಸಹಾಯ ಮಾಡ್ಬೋದು. ಹರೇ ಕೃಷ್ಣ. ಎಲ್ಲ ಭಕ್ತರಿಗೂ ಧನ್ಯವಾದಗಳು. ಮತ್ತೆ ಇನ್ನೇನಾದ್ರು ಯಾರಾದರೂ ಏನಾದರೂ ಹೇಳಬೇಕು ಅಂದರೆ, ಇಲ್ಲಾಂದರೆ ಇವತ್ತಿನ ವಿಷಯದ ಬಗ್ಗೆ ಪ್ರಶ್ನೆ ಏನಾದರೂ ಇದ್ದರೆ. ಸೊ ನಾಳೆಯಿಂದ ಅದೇ ಅವ್ರ ಸುಬುದ್ಧಿ ಪ್ರಭುದು ಮತ್ತು ಶುಭಮಾಯಿ ಮಾತಾಜಿ ಸಚ್ಚಿದಾನಂದ ಅವ್ರ ಪ್ರೋಗ್ರಾಮ್ ಕ್ಲಾಸ್ ಇರುತ್ತೆ. ಮತ್ತು ಇಂಗ್ಲೀಷಲ್ಲಿ ಯಾರು ಅಟೆಂಡ್ ಮಾಡ್ತೀರಾ ಅಂದರೆ ನಮ್ಮ ಅಧ್ಯಕ್ಷರದೇ ಬೆಳಿಗ್ಗೆ 5:30 6 ಗಂಟೆಗೆ ಎಲ್ಲರೂ ಜಪ ಮಾಡೋ ಸಮಯದಲ್ಲಿ 15 ನಿಮಿಷ ಅವರು ಭಾಗವತದಿಂದ ಒಂದು ಹೇಳ್ತಾರೆ. ನಂತರ 8 ಗಂಟೆಗೆ ಕೂಡ ಅವ್ರದ್ದು ಕ್ಲಾಸ್ ಇರುತ್ತೆ. 8:15 9 ಗಂಟೆಗೆ ಅದು ಕೂಡ ಅಟೆಂಡ್ ಮಾಡ್ಬೋದು ನೀವು. ಅವರ ಒಂದು ಪ್ರೋತ್ಸಾಹದಿಂದನೇ ಈ ಕಾರ್ಯಕ್ರಮ ಇದು ನಡೀತಾ ಇರೋದು. ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಒಂದು ಮಾತು ಹೇಳ್ಬೇಕು ಪ್ರಭುಜಿ. ಇನ್ನು 8th ಚಾಪ್ಟರ್ ಅಪ್ಲೋಡ್ ಆಗಿಲ್ಲ. ದೇವಿಕಿ ಮಾತಾಜಿ ಹೇಳಿದ್ರು ಸ್ವಲ್ಪ ಟೈಮ್ ಆಗುತ್ತೆ ಅಂತ. ಅದು ಬೇರೆ ಬ್ಯಾಚಸ್ ಕೈತು, ಕನ್ನಡ ಮಾತ್ರ ಇನ್ನೂ ಆಗಿಲ್ಲ, ಸ್ವಲ್ಪ ಟೈಮ್ ಆಗುತ್ತೆ. ಓಕೆ ಓಕೆ. ಹರೇ ಕೃಷ್ಣ. ಎಲ್ಲ ಭಕ್ತರಿಗೂ ತುಂಬ ತುಂಬ ಧನ್ಯವಾದಗಳು. 18 ದಿವಸ ಪ್ರತಿ ದಿವಸ ನೀವು ಕೇಳಿದ್ರಿ. ನಿಮ್ಮ ಒಂದು ಇಷ್ಟ ಅಮೂಲ್ಯವಾದ ಸಮಯವನ್ನು ಇದಕ್ಕಿಟ್ಟು ಕೇಳಿದ್ರಿ.
ಹೀಗೆ ಪ್ರತಿ ದಿವಸ ನೀವು ಈ ಭಗವದ್ಗೀತೆ ಈಗ 5-6 ಪುಸ್ತಕ ನಿಮ್ಮ ಹತ್ರ ಇರ್ಬೋದೋ, ಇಲ್ಲಾಂದ್ರೆ ಈ PDF ನಾವು ಶೇರ್ ಮಾಡಿದೆವು, ಇದನ್ನ ಓದಿ, ಇದನ್ನ ಡೈಲಿ. ಸೊ ಆಚಾರ್ಯರು ಒಂದ್ ಕಡೆ ಹೇಳ್ತಾರೆ, ಪ್ರತಿ ದಿವಸ ನೀವು ಒಂದು ಅಧ್ಯಾಯ ಗೀತೆ ಓದ್ತಾ ಇದ್ರೆ ನೀವು ಭಕ್ತಿಯಲ್ಲಿ ತುಂಬಾ ಸ್ಥಿರವಾಗ್ತೀರಾ, ತುಂಬಾ ದೃಢವಾಗಿ ನಿಂತ್ಕೊಳ್ತೀರಾ ನೀವು ಅಂತ. ಸೊ ನಾವು ಶೇರ್ ಮಾಡಿರೋ ಅದು ಸಂಪೂರ್ಣ ಶ್ಲೋಕ, ಅನುವಾದ, ಭಾವಾರ್ಥ. ನೀವು ಇದು ಓದಿದ್ರೆ ಏನು 1 ರಿಂದ 1.5 ಗಂಟೆ ಕಾಲ ಅಷ್ಟೇ ಅದು. ಸೊ ಎಷ್ಟು ಅರ್ಥ ಆಗುತ್ತೋ ಪ್ರಾರಂಭದಲ್ಲಿ ಎಲ್ಲ ಅರ್ಥ ಆಗೋದಿಲ್ಲ, ಅದು ಕೂಡ ಓದ್ಕೊಂಡು ಹೋಗ್ತಾ ಇರ್ಬೋದು. ಪ್ರತಿ ದಿವಸ ಒಂದೊಂದು ಅಧ್ಯಾಯ ಅಂತ ಹಾಗೆ ಓದಿದ್ರೆ ನಾವು ನೋಡಿ ಭಕ್ತಿಯಲ್ಲಿ ನಾವು ಎಷ್ಟು ಮುಂದುವರಿತೇವೆ. ನಮಗೆ ದೃಢ ವಿಶ್ವಾಸ, ದೃಢ ಸಂಕಲ್ಪ ಇದೆಲ್ಲ ನಮಗೆ ಭಗವಂತನಲ್ಲಿ ಬರುತ್ತೆ ನಮಗೆ. ಸೊ ಆಕ್ಚುಲಿ ಹಾಗಾಗಿ ಇವರು ಒಂದು ದಿವಸ ಕಾರ್ಯಕ್ರಮ ಭಗವದ್ಗೀತೆ ಆದರೆ 1 ಗಂಟೆಯಲ್ಲಿ ಎಷ್ಟಾಗುತ್ತೆ ನಾವು ಮುಖ್ಯ ವಿಷಯ ಮಾತ್ರ ನಾವು ಕವರ್ ಮಾಡ್ತೀವಿ. ಹರೇ ಕೃಷ್ಣ. DM ಅವರೇ ನೀವು ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಗುರುಜಿ, ನಂದು ಕ್ವಿಜ್ ಎಲ್ಲ ಅಟೆಂಡ್ ಆಗಿದೆ. ಈಗ ಸರ್ಟಿಫಿಕೇಟ್ ಹೆಂಗೆ ಸಿಗುತ್ತೆ ಗೊತ್ತಾಗ್ತದೆ? ಅದು 18 ಅಧ್ಯಾಯ ನಂತರ ಫೈನಲ್ ಒಂದು ಕ್ವಿಜ್ ಅಂತ ಒಂದು 22-25 ಪ್ರಶ್ನೆ ಇಡ್ತಾರೆ. ಬೇರೆದೆಲ್ಲ 10 ಪ್ರಶ್ನೆಗಳಿದೆ ನೋಡಿ. ಅದೇ ಅವ್ರು ಮಾತಾಜಿ ಅವ್ರು ಅನೌನ್ಸ್ ಮಾಡಿದ್ದು. ಅದಿನ ಅದು ಕನ್ನಡದಲ್ಲಿ ರಿಲೀಸ್ ಮಾಡಿಲ್ಲ ಅಂತ. ಮಾಡ್ತಾರೆ ಮೋಸ್ಟ್ಲಿ, ಇದು ನಾಳೆ ಮಾಡ್ತಾರೆ. ಸೊ ಅದನ್ನ ನೀವು ಮಾಡಿದ ತಕ್ಷಣ ನಿಮಗೆ ತಕ್ಷಣ ಬರ್ಬೇಕಿದು. ಸೊ ಬರುತ್ತೆ, ಸಾಧಾರಣ ಬರುತ್ತೆ. ಒಂದೊಂದ್ಸಲ ಏನಾದ್ರು ಅದೇನಾದ್ರು ಸ್ಟಕ್ಅಪ್ ಆದ್ರೆ ಮತ್ತೆ ಅವರು ನಿಮ್ಮ ಅಡ್ಮಿನ್ಸ್ ನಮ್ಮ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ, ಒನ್ ಸ್ಮಾಲ್ ಕರೆಕ್ಷನ್ ಪ್ರಭುಜಿ. ಹಾ ಮಾತಾಜಿ. ಏನಾಯ್ತು ಪ್ರಭುಜಿ, ಲಾಸ್ಟ್ ಇಯರ್ ಲಾಸ್ಟ್ ಬ್ಯಾಚ್ ಇಟ್ ವಾಸ್ ಯು ಹ್ಯಾಡ್ ಆಫ್ಟರ್ ಫೈನಲ್ ಕ್ವಿಜ್ ಅಂತ ಇತ್ತು. ಈಗ ಆತರ ಇಲ್ಲ ಪ್ರಭುಜಿ, ಓನ್ಲಿ 18 ಚಾಪ್ಟರ್ಸ್ ಅಷ್ಟೇ. ಅದು ಏನಾಯ್ತಂದ್ರೆ ಈಗ ಜಸ್ಟ್ ಪ್ರಭುಜಿ ಅವರು ತಗೊಂಡ್ರಲ್ವ ಕ್ವಿಜ್, ಅದು ಮೇ ಬಿ ಮೋಸ್ಟ್ ಪ್ರಾಬ್ಲಿ ಅವ್ರು ಮಾರ್ನಿಂಗ್ ತಗೊಂಡ್ರ ಅನ್ಸುತ್ತೆ. ಆದ್ಮೇಲೆ ಸಮ್ ಪ್ರಾಬ್ಲಮ್ ಹ್ಯಾಸ್ ಹ್ಯಾಪನ್ಡ್ ವಿತ್ ದ ಕನ್ನಡ ದಿಸ್ ಒನ್, ಸೊ ನೌ ಇಟ್ಸ್ ನಾಟ್ ಕಮಿಂಗ್. ಅದು 18 ಚಾಪ್ಟರ್ ಅಪ್ಲೋಡ್ ಆಗ್ತಾ ಇಲ್ಲ. ಅಪ್ಲೋಡ್ ಆದ್ಮೇಲೆ ದೆನ್ ಅಗೇನ್ ದ ಸರ್ಟಿಫಿಕೇಶನ್ ಎವ್ರಿಥಿಂಗ್ ವಿಲ್ ಬಿ ಹ್ಯಾಪನಿಂಗ್ ಪ್ರಭುಜಿ. ಓಕೆ. ಸೊ ನಾಳೆ ನೋಡೋಣ, ಸರಿ ಆಗ್ಬೋದು. ಓಕೆ. ಮತ್ತೆ ಬನ್ನಿ ಎಲ್ಲರೂ. ನಾವು ಮಂಗಳೂರಿನಲ್ಲಿ ನಮ್ಮ ವಿಳಾಸ ಶೇರ್ ಮಾಡಿದ್ದೇವೆ ಗ್ರೂಪಲ್ಲೆಲ್ಲ. ಸೊ ಅದಕ್ಕೆ ಈ ಕೊರೋನಾ ಸಮಯ, ಈಗ ಎಲ್ಲರೂ ವ್ಯಾಕ್ಸಿನ್ ತಗೊಳ್ಬೇಕೀಗ ಸದ್ಯಕ್ಕೆ. ಮತ್ತೆ ಇದೆಲ್ಲ ಸ್ವಲ್ಪ ಕಡಿಮೆ ಆದ್ಮೇಲೆ. ಹರೇ ಕೃಷ್ಣ. ಪ್ರಮೀಳಾ ಅವರೇ, ನೀವು ಪ್ರಮೀಳಾ ಮಾತಾಜಿ ಆನ್ಸರ್. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ ಮಾತಾಜಿ. ಗುರುಜಿ ತುಂಬಾ ಧನ್ಯವಾದಗಳು. 18 ದಿನ ನಮ್ಗೆ ಚೆನ್ನಾಗಿ ಭಗವದ್ಗೀತೆನ ಟೀಚ್ ಮಾಡಿದ್ರಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಗುರುಜಿ, ನಮ್ಗೆ ಒಂದು ವಿಷಯ ಏನಂದ್ರೆ ಭಗವದ್ಗೀತೆ ಕನ್ನಡ ಅನುವಾದಿತ ಪುಸ್ತಕ ಬೇಕಿತ್ತು. ಲಿಂಕ್ ಶೇರ್ ಮಾಡ್ತಿರಲ್ಲ ಮಾತಾಜಿ, ಅದು ನಮ್ಮ ಕೇಂದ್ರದಿಂದ ಅದು ಕೋರ್ಸ್ ಮೆಟೀರಿಯಲ್ ಅಂತ ಒಂದು ಭಗವದ್ಗೀತೆ, ಇನ್ನೊಂದು ಅದ್ರ ಜೊತೆಗೆ ಆತ್ಮ ಸಾಕ್ಷಾತ್ಕಾರ ವಿಜ್ಞಾನ, ಇನ್ನೊಂದು ಪರಿಪೂರ್ಣ ಪ್ರಶ್ನೆಗಳು ಅಂತ ಎಲ್ಲ ಒಳ್ಳೆ ಪುಸ್ತಕಗಳು ಇವು. ಆಚಾರ್ಯರದು ಮುಖ್ಯ ಅವ್ರ ಪ್ರವಚನಗಳು ಮತ್ತೆ ಸಂಭಾಷಣೆಗಳದು ಆ 2 ಪುಸ್ತಕಗಳು, ಮತ್ತೆ ಒಂದು ಜಪಮಣಿ ಜಪಮಾಲೆ ಅಂತ ಅದು ಸೆಟ್ ಆಗಿ ಅದು ಇದ್ ಮಾಡ್ತಾ ಇದ್ದಾರೆ. ಆ ಲಿಂಕ್ ಕೊಟ್ಟಿದಾರಲ್ಲ, ನೀವು ಅದರಲ್ಲಿ ಇದ್ ಮಾಡಿ, ನೀವು ಅದ್ ನಿಮ್ಮ ಡೀಟೇಲ್ಸ್ ಎಲ್ಲ ಕೊಟ್ಟು ಅಲ್ಲಿ ಪೇಮೆಂಟ್ ಮಾಡಿ ಇಲ್ಲಿ ಕಳಿಸ್ತಾರೆ ನಿಮ್ಗೆ. ಅದನ್ನು ಲಿಂಕ್ ಇದೆಯಾ ಗುರುಜಿ? ಅದು ಆ ಲಿಂಕ್ ಅದು ಗ್ರೂಪ್ ಅಲ್ಲಿ ಶೇರ್ ಮಾಡ್ತಾ ಇರಲ್ಲ ಮಾತಾಜಿ, ಅದು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ. ಅಲ್ಲಿ ಆ ಗ್ರೂಪ್ ಇದೆಲ್ಲ ಡಿಸ್ಕ್ರಿಪ್ಷನ್ ಕೂಡ ಇರುತ್ತೆ ನೋಡಿ, ಅದು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ. ಓಕೆ ಗುರುಜಿ, ಸರ್ಚ್ ಮಾಡ್ತೀನಿ. ಮತ್ತೆ ಅದ್ರಲ್ಲಿ ನಮ್ಗೆ ಸಿಗುತ್ತಲ್ವಾ ಎಲ್ಲಾನು? ಇಲ್ಲ, ನನ್ನ ನಂಬರ್ ಬರ್ದಿರ್ತೇನೆ ನಾನು. ಇದು ನಮ್ಮ ಅಡ್ಮಿನ್ಸ್ ಇದ್ದಾರಲ್ಲ ನಮ್ಮ ಮಾತಾಜಿ, ಅವ್ರು ಕೂಡ ನಿಮ್ಗೆ ಆಮೇಲೆ ಕಳಿಸ್ಬೋದು. ನೀಲಂ ಮಾತಾಜಿ ಇದು ಅವರು. ಎಷ್ಟಿರುತ್ತೆ ಗುರುಜಿ ಅದು? ಅದಕ್ಕೆ ಟೋಟಲ್ ಅದು ಕೋರ್ಸ್ ಮೆಟೀರಿಯಲ್ ಅಂತ 600 ರೂಪೀಸ್. ಅದು ಭಗವದ್ಗೀತೆ, ಆತ್ಮ ಸಾಕ್ಷಾತ್ಕಾರ ವಿಜ್ಞಾನ, ಪರಿಪೂರ್ಣ ಪ್ರಶ್ನೆಗಳು ಮತ್ತೆ ಜಪಮಣಿ ಜಪಮಾಲೆ ಎಲ್ಲ ಸೇರಿ, ಮತ್ತೆ ಟ್ರಾನ್ಸ್ಪೋರ್ಟೇಷನ್ ಇಂದೆಲ್ಲ ಸೇರಿ ಟೋಟಲ್ ಚಾರ್ಜಸ್ ಅದು 600 ರೂಪಾಯಿ ಆಗುತ್ತೆ. ಓಕೆ ಗುರುಜಿ, ಥ್ಯಾಂಕ್ ಯು, ತುಂಬಾ ಧನ್ಯವಾದಗಳು. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಮತ್ತೆ ಜಪ ಮಾಡ್ತಾ ಇದ್ದೀರಾ ಡೈಲಿ? ಹಾ ಗುರುಜಿ, ಮಾಡ್ತಾ ಇದ್ದೀವಿ. ದಯವಿಟ್ಟು ಆಗಿ ಕಂಟಿನ್ಯೂ ಮಾಡಿ. ಮತ್ತೆ ಫಾರ್ಮ್ ಮಾಡಿದಾರಲ್ಲ ಸಂಕಲ್ಪದ್ದು, ಶ್ರದ್ಧಾವಾನ್ ಅಂತ, ಅದು ಎಂಟರ್ ಮಾಡಿ. ಅದು ನೀವು ಓಕೆ ಗುರುಜಿ. ಸಂಡೇ ಅದು ನಮ್ಮ ಕಾರ್ಯಕ್ರಮ ಸಂಜೆ 5 ಗಂಟೆಯಿಂದ ಏನೋ ಸ್ಟಾರ್ಟ್ ಆಗುತ್ತೆ. ಕನ್ನಡಕ್ಕೆ ಮೋಸ್ಟ್ಲಿ 6:30-7 ಗಂಟೆಗೆ ಏನೋ ಇರುತ್ತೆ. ಹಾಗಾಗಿ ನಮ್ಮ ದೇವ್ರ ಎದುರು ಒಂದು ಸಂಕಲ್ಪ ಕೂಡ ತಗೊಳ್ಳಿ, ನಾನು ಮಾಡ್ತೇನೆ ಪ್ರತಿ ದಿವಸ ಜಪ ಅಂತ. ಓಕೆ, ಆಯ್ತು ಗುರುಜಿ. ಓಕೆ, ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ನನ್ನ ನಂಬರ್ ಬರ್ದಿ ನಾನು ನನ್ನ ವಾಟ್ಸ್ಆಪ್ ಇದರಲ್ಲಿ ಏನಾದ್ರು ಕ್ಲಾರಿಫಿಕೇಶನ್ ಇದ್ರೆ ನನಗೂ ಕೂಡ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ವಾಟ್ಸ್ಆಪ್ ಅಲ್ಲಿ ಹಾಕಿದ್ದೀರಾ ಗುರುಜಿ? ಇಲ್ಲೇ ಹಾಕಿದ್ದೀನಿ, ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ದೀನಿ ನಾನು. ಇಲ್ಲೂ ಕೂಡ 9845261300 ನನ್ನ ನಂಬರ್ ಹಾಕಿದ್ದೀನಿ ನಾನು. ಯಾರಾದ್ರೂ ಏನೋ ಕ್ಲಾರಿಫಿಕೇಶನ್ ಇದೆ ನನಗೆ
ಕಾಲ್ ಹಾ ಮಾಡಿ. ಓಕೆ ಗುರುಜಿ. ಸೊ ಟೈಮಿಂಗ್ಸ್ ಕಾಂಟ್ಯಾಕ್ಟ್ ಬೆಟರ್ 9 to 10 o'clock to 5 o'clock ಬೆಟರ್ ಅನ್ಸುತ್ತೆ. ಯಾಕಂದ್ರೆ ಬೆಳಿಗ್ಗೆ ನಮ್ದು ಸಾಧಾರಣವಾಗಿ ನಮ್ಮ ಈ ಕಾರ್ಯಕ್ರಮಗಳು ನಾವು ನಮ್ಮ ಇದರಲ್ಲೇ ಇರ್ತೇವೆ ಸಾಧನೆಯಲ್ಲಿ. ಸೊ ಬೆಳಿಗ್ಗೆ 10 ಗಂಟೆವರೆಗೂ ಸಾಧಾರಣವಾಗಿ ಕಷ್ಟನೇ. ಆಮೇಲೆ ಸಂಜೆ 10 to 5, 6 o'clock ಪರವಾಗಿಲ್ಲ. ಆ ಟೈಮ್ ಎನಿ ಟೈಮ್ ಪರವಾಗಿಲ್ಲ. ನೀವು ಕಾಲ್ ಮಾಡಿ, ನಾನು ಮಿಸ್ ಆದರೂ ಮತ್ತೆ ನಾನು ಕಾಲ್ ಮಾಡ್ತೀನಿ ನಾನು ಮತ್ತೆ. ಇಲ್ಲಾಂದ್ರೆ ಮಿಸ್ಡ್ ಕಾಲ್ ಆದರೂ ಕೂಡ ಇದು ರೆಸ್ಪಾನ್ಸ್ ಕೊಡ್ತೀನಿ. ಇಲ್ಲಾಂದ್ರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ರು ಇನ್ನು ನನಗೆ ಆಮೇಲೆ ಮತ್ತೆ ನಾನು ಕಾಲ್ ಮಾಡೋದು ಸರಿ ಹೋಗುತ್ತೆ. ದುಬೈಗೆ ಸದ್ಯಕ್ಕೆ ಬುಕ್ಸು ಅಲ್ಲಿಗೆ ಕೇಳ್ತಾ ಇದ್ದೇವೆ, ಇಲ್ಲಿ ಹೇಗೆ ನಮ್ಮ ಬೇರೆ ಬೇರೆ ಮೆಥಡ್ಸ್ ಇದೆ ಅಂತ. ಈಗ ಸದ್ಯಕ್ಕೆ ಕಳಿಸ್ತಾ ಇಲ್ಲ ಇನ್ನ ನಾವು ಅಲ್ಲಿಗೆ ಹೇಗಾಗುತ್ತೆ, ಯಾಕಂದ್ರೆ ಅಲ್ಲಿ ಚಾರ್ಜಸ್, ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಎಲ್ಲ, ಆಮೇಲೆ ಅಲ್ಲಿಗೆ ಕೇಳ್ಬೇಕಾಗುತ್ತೆ ಕರೆಕ್ಟಾಗಿ. ಇನ್ನು ನಾವು ಇಲ್ಲ ಈಗ ಸದ್ಯಕ್ಕಂತೂ ಇಲ್ಲ. ಸೊ ನೀವು ಕಾಂಟ್ಯಾಕ್ಟಲ್ಲಿ ಇರಿ, ಮತ್ತೆ ಅದು ಆದ್ಮೇಲೆ ಮತ್ತೆ ನಾನು ಬೇಕಾದ್ರೆ ಲೋಕಲ್ ಇಂಡಿಯಾಲಿ ಎಲ್ಲಿದ್ರು ಅಡ್ರೆಸ್ ನಾವು ಕಳಿಸ್ತಾ ಇದ್ದೀವಿ ಸದ್ಯಕ್ಕೆ. ಭಾಗವತ ಕ್ಲಾಸ್ ಟೈಮು ಬೆಳಿಗ್ಗೆ ಅವರು ಸಚ್ಚಿದಾನಂದ ಪ್ರಭು ಅವರು ಭಾಗವತದ್ದು ಮಾರ್ನಿಂಗ್ 7:45 to 8:30 ಅನ್ಕೊಳ್ತೇನೆ ಅವರು ಬೆಳಿಗ್ಗೆ. ಸಂಜೆ ಅಂದ್ರೆ ಇವರು ಸುಬುದ್ಧಿ ಪ್ರಭು ಅವರು 8ರಿಂದ 8ವರೆಗೆ ಮಾಡ್ತಾ ಇದ್ದಾರೆ. 7ರಿಂದ 8ಕ್ಕೆ 7 to 8. ಮತ್ತು ಅವ್ರು ಶೋಭಮಾಯಿ ಮಾತಾಡಿದ್ದು 8 o'clock ಏನಿದೆ, 8 to 8:30 ಏನಿದೆ. ಸೊ ಅದೊಂದು ಮತ್ತೆ ಶೇರ್ ಮಾಡ್ತೇವೆ ಆ ಲಿಂಕ್ಸ್. ಸೊ 3 ಜನದ 3 ಲಿಂಕ್ಸ್ ಸಪ್ರೇಟ್ ಡಿಫ್ರೆಂಟ್ ಲಿಂಕ್ಸ್. ಅದ್ರಲ್ಲಿ ನೀವು ಆ ಟೈಮ್ ನಿಮ್ಗೆ ಯಾವ್ದು ಸೂಟ್ ಆಗುತ್ತೆ ಜಾಯ್ನ್ ಆಗ್ಬೋದು. ಓಕೆ, ಇನ್ನು DM ಅವ್ರು ನೀವು ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ. ಇಲ್ಲ, ಶ್ವೇತಾ ಕುಲಕರ್ಣಿ ಅವ್ರು ನೀವು ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಏನಿಲ್ಲ ಗುರುಜಿ, ನಿಮ್ಗೆ ಧನ್ಯವಾದಗಳು ಹೇಳ್ಬೇಕಾಯ್ತು. 18 ದಿವಸ ಬಹಳ ಚೆನ್ನಾಗಿ ಹೇಳಿದ್ರಿ, ಬಹಳ ಚಲೋ ಅನಿಸ್ತು. ನೀವು ಬಹಳ ವರ್ಕ್ ಬಹಳ ಚೆನ್ನಾಗಿ ಮಾಡ್ತಿದ್ದೀರಾ. ಇದನ್ನೇ ಮುಂದುವರಿಸಿ, ಬಹಳ ಒಳ್ಳೆ ಕೆಲಸ ಮಾಡ್ತಿದ್ದೀರಾ. ಇನ್ನೊಂದು ನನ್ನ ಒಂದು ಇದು ಮನವಿ. ಸೊ ನೀವೆಲ್ಲರೂ ಇನ್ನ ನಮ್ಮ ಇದು ನೆಕ್ಸ್ಟ್ ಬ್ಯಾಚ್ ಇದು ಕೂಡ ನಮ್ಮ ಇದು ಶೇರ್ ಮಾಡಿ ನಿಮ್ಮ ಎಲ್ಲ ಸ್ನೇಹಿತರು, ನಿಮ್ಮ ಬಂಧುಗಳು, ಅವ್ರಿಗೆಲ್ಲ. ಸೊ ಅವ್ರಿಗೂ ಪ್ರೋತ್ಸಾಹಿಸಿ ಇದನ್ನ ಅಟೆಂಡ್ ಮಾಡ್ಲಿಕ್ಕೆ. ಸೊ ಈ ರೀತಿಯಲ್ಲಿ ನಮ್ಮ ಕಾರ್ಯಕ್ರಮ ಕೂಡ ಮುಂದೆ ಮುಂದುವರಿಯುತ್ತೆ. ಹೀಗೆ ನಾವು 1 ವರ್ಷದಿಂದ ನಡೀತಾ ಇದೆ. ಇದು ಹೇಗೆ ನಡೀತಾ ನಮಗೆ ಒಂದು ಆಶ್ಚರ್ಯನೇ ಒಂದು ರೀತಿಯಲ್ಲಿ ನೋಡ್ಬೇಕು ಅಂದ್ರೆ. ಸೊ ಹೀಗೆ ನೀವು ಇದು ಹೇಗೆ ನಡೀತಾ ಇದ್ದಾರೆ, ನಿಮ್ಮಂತ ಭಕ್ತರೇ ಇದನ್ನು ಶೇರ್ ಮಾಡಿ ವಾಟ್ಸ್ಆ್ಯಪ್ ಅಲ್ಲಿ, ಇನ್ನೊಂದು ರೀತಿಯಲ್ಲಿ ಅವರ ಬಂಧುಗಳು, ಅವರ ಸ್ನೇಹಿತರನ್ನ ಪ್ರೋತ್ಸಾಹಿಸೋದ್ರಿಂದ ಅವ್ರು ಜಾಯಿನ್ ಆಗ್ತಾ ಇದ್ದಾರೆ ಮತ್ತೆ ಪ್ರತಿ ಬ್ಯಾಚ್ಗೆ. ಸೊ ಇದು ಹಾಗೆ ನೀವು ಶೇರ್ ಮಾಡಿ. ಆಯ್ತು ಗುರುಜಿ. ಮತ್ತೆ 2ನೇ ಮಟ್ಟದ ಪ್ರೋಗ್ರಾಮ್ ಕೂಡ ನಾವು ಅದು ಅನೌನ್ಸ್ ಮಾಡ್ತಾ ಇದ್ದೀವಿ. ಡೈಲಿ ಆಗದೆ ಇದ್ರು ಡೈಲಿ ಭಾಗವತಂ ನಮ್ಮ ಶೇರ್ ಮಾಡಿದ್ರೆ ಆಗ್ಲಿಂದನು ಅಟ್ಲೀಸ್ಟ್ ಸಂಡೇ ಒಂದ್ ದಿವಸ ನೀವು ವ್ಯವಸ್ಥಿತವಾಗಿ ಈ ಭಗವದ್ಗೀತೆ ಅಧ್ಯಯನ ಮಾಡೋಕ್ಕೆ ಒಂದು ಇದಿದೆ, 2nd level ಪ್ರೋಗ್ರಾಮ್ ಇದೆ ನಮ್ದು. ಅದನ್ನ ಶೇರ್ ಮಾಡ್ತೀವಿ, ಅದರ ಡೀಟೇಲ್ಸ್ ಕೂಡ. ಸೊ ಅದರಲ್ಲಿ ನೀವು ಒಂದು ವಾರದಲ್ಲಿ ತಯಾರಿ ಆಗೋದು ನೀವು. ಮತ್ತೆ ನೀವು ಒಂದು ವಾರದಲ್ಲಿ 1 ದಿವಸ ಕ್ಲಾಸ್ ಅಷ್ಟೇ. ಸಂಡೇ ಯಾವತ್ತಾದ್ರೂ ಅದು ಪರ್ಟಿಕ್ಯುಲರ್ ಟೈಮ್ ಅನೌನ್ಸ್ ಮಾಡ್ತೀವಿ, ಅದು ಸಂಡೇನೋ ಸ್ಯಾಟರ್ಡೇದು ಅದು. ಸೊ ಅದನ್ನು ಕಂಟಿನ್ಯೂ ಮಾಡೋದು, ಅದನ್ನು ಅನೌನ್ಸ್ ಮಾಡ್ತೀವಿ ಅದು. ಆಗ ಡೀಟೇಲ್ ಸ್ಟಡಿ ಡೀಟೇಲ್ ಆಗಿರುತ್ತೆ ಅದರಲ್ಲಿ. ಆಮೇಲೆ ಮಂಗಳೂರಿಗೆ ನಾವು ಯಾವಾಗ ಬರ್ಬೋದು? ಬನ್ನಿ. ಈಗ ಸದ್ಯಕ್ಕೆ ಎಲ್ಲ ಲಾಕ್ಡೌನ್, ಈಗ ಎಲ್ಲ ನಮ್ಮ ದೇವಾಲಯಗಳೆಲ್ಲ ಕ್ಲೋಸೇ ಈಗ ರೀತಿಯಲ್ಲಿ ಈಗ. ಸೊ ಇದೆಲ್ಲ ಎಷ್ಟು ಬೇಗ ಇದಾಗುತ್ತೆ ಕಡಿಮೆ ಗೊತ್ತಿಲ್ಲ. 3rd wave ಬರ್ಬೋದು ಅಂತ ಹೇಳ್ತಾರೆ ಸದ್ಯಕ್ಕೆ. ಏನ್ ನೋಡ್ಬೇಕಿದು ಹೇಗೆ ಅಂತ. ಆಯ್ತು ಗುರುಜಿ, ಧನ್ಯವಾದಗಳು. ಬರಬಾರ್ದು ಇದೆಲ್ಲ ಹೌದು. ಎಲ್ಲ ಇದಾದ್ಮೇಲೆ ಕಡಿಮೆ ಆದ್ಮೇಲೆ ದಯವಿಟ್ಟು ಬನ್ನಿ. ಆಯ್ತು ಧನ್ಯವಾದ. ನಾವು ಕೂಡ ಇನ್ನು ನಮ್ಮ ಇದರ ಪ್ರಕಾರ ನೋಡೋಣ, ಎಷ್ಟು 1-2 ವರ್ಷದಲ್ಲಿ ನಮ್ಮ ದೇವಾಲಯ ಕೂಡ ನೂತನ ದೇವಾಲಯ ತಯಾರಿ ಆಗುತ್ತೆ. ಸೊ ಹಾಗೆ ಅಲ್ಲಿ ಇರ್ಲಿಕ್ಕೂ ಕೂಡ ನಿಮ್ಗೆ ಎಲ್ಲ ವ್ಯವಸ್ಥೆ ಇರುತ್ತೆ. ಗ್ಯಾಲಕ್ಸಿ M30 ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ. ಶೋಭಾ ಮಾತಾಜಿ. ಹಲೋ. ಹರೇ ಕೃಷ್ಣ, ಹೇಳಿ ಮಾತಾಜಿ. ಶೋಭಾ ಮಾತಾಜಿ. ಹರೇ ಕೃಷ್ಣ ಗುರುಜಿ. ನಿಮ್ ಕ್ಲಾಸ್ ತುಂಬಾ ಚೆನ್ನಾಗಿತ್ತು, 18 days. ಆಮೇಲೆ ನಮ್ಗೊಂದು ಡೌಟ್ ಇತ್ತು, ಇವಾಗ ಜಪ ಮಾಡಕ್ ಹೇಳಿದ್ದೀರಲ್ಲ ಗುರುಜಿ,
ಡೈಲಿ. ಅದೇನೋ ಟೈಮಿಂಗ್ ಸ್ಪೆಸಿಫಿಕ್ ಟೈಮಿಂಗ್ ಇದೆಯಾ ಇಲ್ಲ ಎಲ್ಲಿ ಬೇಕಾದ್ರೆ ಮಾಡ್ಬೋದಾ ಅನ್ನೋ ಡೌಟ್ ಇತ್ತು. ಅಲ್ಲ, ಯಾವಾಗ್ಲೂ ಒಳ್ಳೆ ಟೈಮ್ ಅಂದ್ರೆ ಬೆಳಿಗ್ಗೆ ಹೊತ್ತು ಬ್ರಹ್ಮ ಮುಹೂರ್ತ ಸಮಯ ಬೆಸ್ಟ್. ಆದ್ರೆ ನಮ್ಗೆ ಯಾವಾಗ್ಲೂ ಆಗ್ಬಹುದು, ಆಗದಿಲ್ಲದೆ ಇರಬಹುದು. ಆಗ ಎನಿ ಟೈಮ್ ಮಾಡ್ಬೇಕು, ನಾವು ಬೇರೆ ಟೈಮ್ ಮಾಡ್ಬೋದು. ಆಮೇಲೆ ನಾವು ಹೌಸ್ ವೈಫ್ ಅಲ್ಲ, ವರ್ಕಿಂಗ್ ವುಮೆನ್. ವರ್ಕಿಂಗ್, ಹೌದು. ಬೆಳಿಗ್ಗೆ ಹೊತ್ತಿಗೆ ನಿಮ್ಮ ಮನೇಲಿ ಅಡಿಗೆ ಎಲ್ಲ ತಯಾರಿ ಮಾಡ್ಬೇಕು, ಮನೇಲಿ ಕೂಡ ಕೆಲಸ ಮಾಡ್ಬೇಕು, ಹೊರಗೂ ಕೂಡ ಕೆಲಸ ಮಾಡ್ಬೇಕು. ಸೊ ನೀವು ಒಂದೊಂದ್ಸಲ ಟ್ರಾವೆಲ್ ಮಾಡೋವು ಮಾಡ್ಬೋದು. ಟ್ರಾವೆಲ್ ಮಾಡೋವು ಮಾಡಿ. ಈ ಜಪ ಮಾಡೋದಕ್ಕೆ ಯಾವಾಗ ಬಿಡು ಸಿಗುತ್ತೆ ನಿಮಗೆ ಮಾಡಿ ನೀವು. ಆಮೇಲೆ ಇನ್ನೊಂದ್ ಸ್ವಲ್ಪ ಜೋರಾಗಿ ಹೇಳ್ಬೇಕು ಅಂತ ಹೇಳಿದ್ರಲ್ಲ. ಹೌದು, ಅಟ್ಲೀಸ್ಟ್ ನಮಗಾದ್ರೂ ಕೇಳಿಸೋ ರೀತಿಯಲ್ಲಿ ಮಾಡಿದ್ರೆ ಅದು ಒಳ್ಳೇದು. ಯಾಕಂದ್ರೆ ಆಗ ಮನಸ್ಸು ಬೇಗ ನಮ್ಗೆ ಅದ್ರ ಮೇಲೆ ನಿಲ್ಲುತ್ತೆ, ಭಗವಂತನ ಮೇಲೆ ಅದು. ಸೊ ಅದು ನೋಡ್ಬೇಕು ನೀವು. ಅದೇ ನಾವು ಏಕಾಂತದಲ್ಲಿದ್ದಾಗ ಮಾಡಕ್ ಚೆನ್ನಾಗ್ ಆಗ್ಬೋದು. ಆದ್ರೆ ಎಲ್ಲ ಒಂದ್ ಕಡೆ ಎಲ್ಲಾದ್ರೂ ಹೊರಗೆ ಇದ್ದಾಗ ಅದರ ದೊಡ್ಡದಾಗಿ ಸ್ವರದಲ್ಲಿ ಮಾಡೋಕ್ ಕಷ್ಟ ಆಗ್ಬೋದು. ಜನರು ಸ್ಟಾರ್ಟಿಂಗ್ ಅಲ್ಲಿ ಕಷ್ಟ ಆಗುತ್ತೆ. ನಾವು ಅದನ್ನ ಲೆಕ್ಕ ಮಾಡೋದಿಲ್ಲ. ಅಭ್ಯಾಸ ಆದ್ಮೇಲೆ ಅದು ನಾವು ಯಾರು ನೋಡಿದ್ರು ನಾವು ಜಪ ಮಾಡ್ತೀವಿ, ನಾವು ಎಲ್ಲಿ ಇದ್ರೂ ಮಾಡ್ತೀವಿ. ಸೊ ಆ ರೀತಿಯಲ್ಲಿ ಮೊದಲಿಗೆ ಅಟ್ಲೀಸ್ಟ್ ಸ್ವಲ್ಪ ಸಮಯ ನೀವು ಮನೆಯಲ್ಲೇ ಇದ್ದಾಗಲೇ ಸ್ವಲ್ಪ ಸಮಯ ಮಾಡ್ಕೊಂಡು ಒಂದು ರೌಂಡ್ ಆದ್ರೂ ಮಾಡಿ. ಫಸ್ಟ್ 108 ಬಾರಿ ಇದೇನು ಸಂಕಲ್ಪ ತಗೊಂಡು ಭಾನುವಾರದ ನೀವು ತಗೊಳ್ಳಿ ಸಂಕಲ್ಪ ತಗೊಂಡು ಒಂದು ಸುತ್ತಾದ್ರೂ, ಬೆಳಿಗ್ಗೆ ಹೊತ್ತಾದ್ರೂ ಆಗ್ಬೋದು, ರಾತ್ರಿ ಹೊತ್ತಾದ್ರೂ ಆಗ್ಬೋದು. ನೀವು ಯಾವಾಗಾದ್ರೂ ಬೆಳಿಗ್ಗೆ ಎಲ್ಲ ನೀವು ಕೆಲಸ ಶುರು ಮಾಡೋ ಮುಂಚೆ ಒಂದು ಸುತ್ತು ಮಾಡಿ. 10 ನಿಮಿಷ ಅಷ್ಟೇ ಇದು. ಸ್ಟಾರ್ಟಿಂಗ್ ಅಲ್ಲಿ 10-12 ನಿಮಿಷ, ಕೊನೆಗೆ ಆಮೇಲೆ ಅಭ್ಯಾಸ ಮೇಲೆ 7-8 ನಿಮಿಷ ಅಷ್ಟೇ ಅದು. ಅಕಸ್ಮಾತ್ ಏನೋ ಒಂದಿನ ಮಾಡಕ್ಕಾಗಿಲ್ಲ, ಏನೋ ಸ್ವಲ್ಪ ಪ್ರಾಬ್ಲಮ್ ಆಯ್ತು, ನೆಕ್ಸ್ಟ್ ಡೇ ಮಾಡ್ಬೇಕು. ನೆಕ್ಸ್ಟ್ ಡೇಗೆ ಅದನ್ನ ಕಾಂಪನ್ಸೇಟ್ ಮಾಡ್ಬೇಕು, ಡಬಲ್ ಮಾಡ್ಬೇಕು. ಅವತ್ತು ಡಬಲ್ ಒಂದು ಮಿಸ್ ಮಾಡಿದೀರಾ, ಒಂದು ಸೇರಿಸ್ಕೊಳ್ಬೇಕು. ಅದೇ ಡೈಲಿ ಆಗ್ಬಾರ್ದು. ಅದು ಡೈಲಿ ಆಲ್ಟರ್ನೇಟ್ ಡೇ 2 ಮಾಡ್ತೀವಿ ಅಂತ ಆಗ್ಬಾರ್ದು. ಯಾವಾಗೋ ಒಂದ್ಸಲ ಅದು ಏನೋ ಒಂದ್ಸಲ ಅದು ನಮ್ಮ ಆರೋಗ್ಯ ಒಂಥರ ಇದು ಸರಿ ಇಲ್ವೋ ಒಂದ್ ದಿವಸ, ಇಲ್ಲಾಂದ್ರೆ ಇನ್ನೇನೋ ಒಂದು ತುಂಬಾ ಬ್ಯುಸಿ ಆದ್ವಿ, ಇನ್ನ ನೆಂಟರು ಬಂದ್ರು, ಇನ್ನೊಂದ್ ಬಂದ್ರು, ಅವತ್ತು ಆಗ್ಲೇ ಇಲ್ಲ ಅವತ್ತು. ಹಾಗಾದಾಗ ನಾವು ನೆಕ್ಸ್ಟ್ ಡೇ ಮಾಡ್ಬೇಕು. ಹಾಗೆ ನಾವು ಕೂಡ ಈ 16 ಸುತ್ತು ಅನ್ನೋದು ನಾವು ದೀಕ್ಷೆ ಸಮಯದಲ್ಲಿ ಇದು ಸಂಕಲ್ಪ ತಗೊಳ್ತೇವೆ, ಪ್ರತಿನಿತ್ಯ 16 ಸುತ್ತು ಮಾಡ್ಬೇಕು ಅಂತ. ಸೊ ಯಾವಾಗ 16 ಸುತ್ತು ಅಂದ್ರೆ ಒಂದು ಅಲ್ಲ, ಆಗ್ಲೂ ಕೂಡ ಮಾಡ್ಬೇಕು, ಯಾವಾಗ್ಲೂ ಮಾಡ್ಬೇಕು. ಇದರಲ್ಲಿ ಜಪ ಮಾಡೋದ್ರಲ್ಲಿ ಏನೋ ಇದಿಲ್ಲ. ಭಗವಂತನ ಪೂಜೆ ಮಾಡ್ಲಿಕ್ಕೆ ಕ್ರಮಗಳಿವೆ, ಆದ್ರೆ ಜಪ ಮಾಡ್ಲಿಕ್ಕೆ, ಭಗವದ್ಗೀತೆ ಓದೋದಕ್ಕೆ ಯಾವ ಒಂದು ಅಡಚಣೆ, ಯಾವ ಸಮಯ, ಯಾವ ಒಂದು ಇದಕ್ಕೂ ಬಿಡೋ ಆಗಿಲ್ಲ. ಮಾಡಿ. ಅದರಿಂದ ಏನು ಯಾವಾಗ್ಲೂ ಶುಭವೇ ಇದು ಯಾವಾಗ್ಲೂ ಈ ಸಮಯ ಮಾಡಬಾರ್ದು ಅಂತಿಲ್ಲ, ಎಲ್ಲ ಸಮಯದಲ್ಲೂ ಮಾಡ್ಬೋದು. ತುಂಬಾ ಧನ್ಯವಾದ ಗುರುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. 18 ಚಾಪ್ಟರ್ ಅಪ್ಲೋಡ್ ಆಗಿದೆ ಪ್ರಭುಜಿ, ಮೆಸೇಜ್ ಬಂತು. ಅಪ್ಲೋಡ್ ಆಗಿದೆ ಮಾತಾಜಿ ಕ್ವಿಜ್? ಜಸ್ಟ್ ಮೆಸೇಜ್ ಬಂತು, ಟೆಕ್ನಿಕಲ್ ಟೀಮ್ ಇಂದ ಮೆಸೇಜ್ ಬಂತು. ಕಾಂತೇಶ್ ಪ್ರಭುಜಿ. ಇಲ್ಲ, ನೆಕ್ಸ್ಟ್ ತಿಶಿಕಾ ಮಾತಾಜಿ. ತಿಶಿಕಾ ಅವರು. ಹರೇ ಕೃಷ್ಣ ಗುರೂಜಿ. ಹರೇ ಕೃಷ್ಣ ಮಾತಾಜಿ. ತುಂಬಾ ಒಳ್ಳೇದಾಯ್ತು. 18 ದಿನದ ಜಪ ಮಾಡ್ತಿದ್ದೆ, ಜಪ ಶುರು ಮಾಡಿದ್ರ ಮಾತಾಜಿ? ಹರೇ ಕೃಷ್ಣ ಮಾತಾಜಿ ಎಪಿಸೋಡ್ ಪ್ರಾರಂಭ ಮಾಡಿದ್ರ? ನಾನು ಮೊದಲಿಂದ ಓದ್ತಾ ಇದ್ದೇನೆ ತುಂಬಾ ವರ್ಷ. ಭಗವದ್ಗೀತೆ. ಹೌದು. ಈ ಮಂತ್ರ ಜಪ ಹರೇ ಮಂತ್ರ ಕೂಡ ಮಾಡ್ತೇನೆ. ಮಾಡ್ತೇನೆ. ಹೌದೌದು, ತುಂಬಾ ಒಳ್ಳೇದಾಯ್ತು ಕೇಳಿ ಕೂಡ. ತುಂಬಾ ಥ್ಯಾಂಕ್ ಯು. ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಅರ್ಚನಾ ಪೂಜಾರಿ ಅವರು. ಹರೇ ಕೃಷ್ಣ. ಅರ್ಚನಾ ಪೂಜಾರಿ. ಹರೇ ಕೃಷ್ಣ ಮಾತಾಜಿ. ಇಲ್ಲ, ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಹೇಳಿ ಮಾತಾಜಿ. ಗುರುಜಿ ಹರೇ ಕೃಷ್ಣ. ಹರೇ ಕೃಷ್ಣ. ಹೇಳಿ. ಹಲೋ, ಕೇಳಿಸುತ್ತೆ, ಹೇಳಿ. ಹಲೋ. ಹಲೋ.